ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ಶ್ರೀ ಈಶೋಪನಿಷತ್ತಿನ ಮಂತ್ರ 13. ಅನ್ಯದೇವಾಹು ಸಂಭವಾತ್ ಅನ್ಯದಾಹುರ್ ಅಸಂಭವಾತ್ ಇತಿ ಶುಶ್ರುಮಧೀರಾಣಾಂ ಯೇನಸ್ತತ್ ವಿಚಕ್ಷಿರೇ. ಅನ್ಯದೇವಾಹು ಸಂಭವಾತ್ ಅನ್ಯದಾಹುರ್ ಅಸಂಭವಾತ್ ಇತಿ ಶುಶ್ರುಮಧೀರಾಣಾಂ ಯೇನಸ್ತತ್ ವಿಚಕ್ಷಿರೇ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಸಕಲ ಕಾರಣಗಳಿಗೂ ಪರಮ ಕಾರಣಕರ್ತನಾದವನನ್ನು ಪೂಜಿಸುವುದರಿಂದ ಒಂದು ಪರಿಣಾಮ ಉಂಟಾಗುತ್ತದೆ. ಪರಮನಲ್ಲದವನನ್ನು ಪೂಜಿಸುವುದರಿಂದ ಇನ್ನೊಂದು ಪರಿಣಾಮ ಉಂಟಾಗುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ. ಇದನ್ನೆಲ್ಲ ಪೂರ್ವಾಚಾರ್ಯರು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಈ ಮಂತ್ರದಲ್ಲಿ ನಾವು ಯಾರನ್ನು ಪೂಜಿಸಿದರೆ ಏನು ಪರಿಣಾಮ ಉಂಟಾಗತ್ತೆ, ಪರಮ ಭಗವಾನ್ ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷ. ಸೊ ಅವನನ್ನು ಪೂಜಿಸಿದರೆ ಅವನ ಎಲ್ಲ ಕಾರಣಗಳಿಗೂ ಕಾರಣ, ಅವನನ್ನು ಪೂಜಿಸುವುದರಿಂದ ಒಂದು ಪರಿಣಾಮ, ಭಗವಂತನಲ್ಲದವನನ್ನು ಪೂಜಿಸುವುದರಿಂದ ಇನ್ನೊಂದು ಪರಿಣಾಮ ಉಂಟಾಗುತ್ತದೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಪೂರ್ವಾಚಾರ್ಯರು ತುಂಬ ಚೆನ್ನಾಗಿ ನಮಗೆ ವಿವರಿಸಿದ್ದಾರೆ ಅಂತ ಇಲ್ಲಿ ಈ ಒಂದು ಶ್ಲೋಕದಲ್ಲಿ
ಅನುವಾದದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ನಾವು ಶ್ರೀಲ ಪ್ರಭುಪಾದರ ಭಾವಾರ್ಥದಿಂದ ಇದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದರೂ ಓದ್ಬೋದು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವೀರಜಮಾನ ಪುರುಷರಿಂದ ಕೇಳಿ ತಿಳಿದುಕೊಳ್ಳಬೇಕೆಂದು ಈ ಮಂತ್ರದಲ್ಲಿ ಹೇಳಿದೆ. ಐಹಿಕ ಜಗತ್ತಿನ ಬದಲಾವಣೆಗಳಿಂದ ವಿಚಲಿತನಾಗದ ಗುರುವಿನ ಆಚಾರ್ಯನ ಬಳಿ ಒಬ್ಬನು ಕೇಳಿ ತಿಳಿದುಕೊಳ್ಳದಿದ್ದರೆ ದಿವ್ಯ ಜ್ಞಾನದ ನಿಜವಾದ ಅರಿವು ಆಗುವುದಿಲ್ಲ. ತನ್ನ ಆಚಾರ್ಯನಿಂದ ಶ್ರುತಿ ಮಂತ್ರಗಳನ್ನು ಅಥವಾ ವೈದಿಕ ಜ್ಞಾನವನ್ನು ಕೇಳಿ ತಿಳಿದುಕೊಂಡ ಸದ್ಗುರುವು ಆಚಾರ್ಯನು ವೈದಿಕ ಸಾಹಿತ್ಯಗಳಲ್ಲಿ ಉಕ್ತವಾಗಿರದ ಯಾವುದನ್ನು ಸೃಷ್ಟಿಸುವುದೂ ಇಲ್ಲ, ಹೇಳುವುದೂ ಇಲ್ಲ. ಪಿತೃಗಳನ್ನು ಪೂಜಿಸುವವರು ಪಿತೃಲೋಕಗಳನ್ನು ಸೇರುವವರು ಎಂದು ಭಗವದ್ಗೀತೆಯಲ್ಲಿ 9.25 ಸ್ಪಷ್ಟವಾಗಿ ಹೇಳಿದೆ. ಅದೇ ರೀತಿ ಮತ್ತೆ ಇಲ್ಲಿಯೇ ಇರಬಯಸುವ ಐಹಿಕ ಸುಖಾಭಿಲಾಷಿಗಳು ಈ ಲೋಕವನ್ನು ಪಡೆಯುತ್ತಾರೆ. ಎಲ್ಲಾ ಕಾರಣಗಳು ಕಾರಣನಾದ ಕೃಷ್ಣನಲ್ಲದೆ ಬೇರೆ ಯಾರನ್ನೂ ಪೂಜಿಸಿದ ಭಗವದ್ಭಕ್ತರು ಅವನನ್ನು ಅವನ ಆಧ್ಯಾತ್ಮಿಕ ಆಕಾಶದ ಧಾಮದಲ್ಲಿ ಸೇರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಪ್ಯಾರವನ್ನು ಓದ್ಬೇಕು. ಹರೇ ಕೃಷ್ಣ. ನಾನಾ ಬಗೆಯ ಅರ್ಚನೆಯಿಂದ ನಾನಾ ಬಗೆಯ ಫಲಗಳಿಗೂ ದೊರಕುತ್ತವೆಂದು ಈಶೋಪನಿಷತ್ನಲ್ಲಿ ಹೇಳಿದೆ. ನಾವು ಪರಮ ಪ್ರಭುವನ್ನು ಭಜಿಸಿದರೆ ಖಂಡಿತವಾಗಿ ಅವನ ಶಾಶ್ವತ ಧಾಮದಲ್ಲಿ ಅವನನ್ನು ಸೇರುತ್ತೇವೆ. ಸೂರ್ಯದೇವನನ್ನು ಚಂದ್ರದೇವನನ್ನು ಭಜಿಸಿದರೆ ನಾವು ಸೂರ್ಯಲೋಕವನ್ನು ಚಂದ್ರಲೋಕವನ್ನು ಸೇರುತ್ತೇವೆ ಎನ್ನುವುದರಲ್ಲಿ ಕಿಂಚಿತ್ತೂ ಸಂಶಯವಿಲ್ಲ. ಯೋಜನಾ ಆಯೋಗಗಳನ್ನು ಇರಿಸಿಕೊಂಡು ರಾಜಕೀಯ ಡಂಬರಾಟವಾಡುತ್ತಾ ಈ ಹಾಳು ಲೋಕದಲ್ಲಿ ಇರಬಯಸಿದರೆ ನಾವು ಖಂಡಿತವಾಗಿ ಹಾಗೆಯೇ ಮಾಡಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಯಾರನ್ನು ಪೂಜಿಸುವುದರಿಂದ ಯಾವ ಯಾವ ಒಂದು ಪರಿಣಾಮಗಳು ಉಂಟಾಗುತ್ತದೆ ಎಂದು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಭಗವದ್ಗೀತೆಯ 9ನೇ ಅಧ್ಯಾಯದ 25ನೇ ಶ್ಲೋಕ. ಯಾಂತಿ ದೇವವ್ರತ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೆ ಯಾಂತಿ ಮದ್ಯಾಜಿನೋಪಿ ಮಾಂ. ಭಗವಂತ ಏನು ಹೇಳ್ತಾನೆ? ದೇವತೆಗಳನ್ನು ಯಾರು ಪೂಜಿಸ್ತಾರೆ ಅವರು ದೇವತಾ ಲೋಕಗಳಿಗೆ ಹೋಗುತ್ತಾರೆ. ಯಾರು ಪಿತೃಗಳನ್ನು ಪೂಜೆ ಮಾಡ್ತಾರೆ ಅವರು ಪಿತೃಲೋಕಕ್ಕೆ ಹೋಗ್ತಾರೆ. ಯಾರು ಭೂತಗಳನ್ನು ಪಿಶಾಚಿಗಳನ್ನು ಅವರು ಪೂಜೆ ಮಾಡ್ತಾರೆ ಅವರು ಭೂತ ಲೋಕಗಳಿಗೆ ಹೋಗಿ ಅಲ್ಲಿ ಯಕ್ಷ ರಕ್ಷ ಪಿಶಾಚಿ ಆಗಬಹುದು. ಸೊ ಆಮೇಲೆ ಯಾರು ನಿರಾಕಾರ ಬ್ರಹ್ಮನ್ ಅವರನ್ನು ಪೂಜಿಸುತ್ತಾರೆ ಅವರು ಬ್ರಹ್ಮಜ್ಯೋತಿಗೆ ಹೋಗುತ್ತಾರೆ. ಆದರೆ ಯಾರು ಭಗವಂತನನ್ನು ಪೂಜಿಸುತ್ತಾರೆ ಮದ್ಯಾಜಿನೋಪಿ ಮಾಂ ಅವರು ಎಲ್ಲಿ ಹೋಗ್ತಾರೆ? ಅವರು ಭಗವಂತನನ್ನು ಪಡ್ಕೊಳ್ತಾರೆ, ಭಗವದ್ಧಾಮವನ್ನು ಪಡ್ಕೊಳ್ತಾರೆ. ಸೊ ಇದನ್ನು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದೆ. ಈಗ ಇಲ್ಲಿ ಪಿತೃಲೋಕದ ಬಗ್ಗೆ ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ. ಈಗ ಪಿತೃಲೋಕ ಅಂತಂದರೆ ಯಮರಾಜ ಇರತಕ್ಕಂತಹ ಲೋಕ. ಸೊ ಯಮರಾಜನಿಗೆ 2 ಲೋಕಗಳಿವೆ. ಒಂದು ಲೋಕ ಅದು ಸ್ವರ್ಗಲೋಕದ ಅಂದರೆ ಭೂಲೋಕದಿಂದ ಮೇಲೆ ಮತ್ತು ಸ್ವರ್ಗಲೋಕದ ಕೆಳಗೆ, ಇವೆರಡರ ಮಧ್ಯೆ ಇದೆ. ಯಮರಾಜ ಅಂದರೆ ಅವನು ದಂಡನೆ ಕೊಡ್ತಕ್ಕಂಥವನು. ಮತ್ತು ಹೇಗೆ ಕೇಳಿದರೆ ಪುಣ್ಯವಂತರಿಗೆ ಹೋಗಲಿಕ್ಕೆ ಸ್ವರ್ಗಕ್ಕೆ ಹೋಗ್ತಾರೆ. ಈ ಐಹಿಕ ಪುಣ್ಯ ಪಡೆದವರು, ಪಾಪಗಳನ್ನು ಮಾಡಿದವರು ನರಕ ಲೋಕಕ್ಕೆ ಹೋಗ್ತಾರೆ. ಈ 2 ಜನರಿಗೂ ಕೂಡ ಒಂದು ಗತಿಯನ್ನು ಕೊಡ್ತಕ್ಕಂಥವನು ಯಮರಾಜ. ಸೊ ಹಾಗಾಗಿ ಯಮರಾಜ ಇದು 2 ಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ಪಿತೃಗಳಿಗೆ ಏನಾಗಿರುತ್ತೆ ಅಂತಂದರೆ ಅವರು ಪಿತೃಲೋಕದಲ್ಲಿ ಇರ್ತಾರೆ. ಪಿತೃಲೋಕದಲ್ಲಿ ಇರುವಾಗ ಏನಾಗುತ್ತೆ ಅಂದರೆ ಅವರಿಗೆ ಹೆಚ್ಚಿನ ಪುಣ್ಯ ಇರೋದಿಲ್ಲ, ಸ್ವರ್ಗಲೋಕಕ್ಕೆ ಹೋಗುವಷ್ಟು ಪುಣ್ಯ ಇರೋದಿಲ್ಲ. ಸೊ ಹಾಗಾಗಿ ಯಾರು ಪಿತೃಗಳಿಗೆ ಪಿಂಡ ದಾನವನ್ನು ಮಾಡ್ತಾರೆ ಆಗ ಪಿತೃಗಳಿಗೆ ಸ್ವಲ್ಪ ಪುಣ್ಯ ಸಿಕ್ಕಿ ಅವರು ಮತ್ತೆ ಮುಂದೆ ಪ್ರಯಾಣ ಬೆಳೆಸ್ಬೋದು. ಸೊ ಅದರಿಂದ ಯಾರು ಪಿತೃಗಳನ್ನು ಪೂಜೆ ಮಾಡ್ತಾರೆ ಅವರು ಪಿತೃಲೋಕವನ್ನು ಸೇರ್ತಾರೆ. ಸೊ ಹೀಗಾಗಿ ಇಲ್ಲಿ ಪ್ರತಿಯೊಂದು ಯಾರು ಯಾವುದನ್ನು ಆರಾಧನೆ ಮಾಡ್ತಾರೆ ಆಯಾ ಲೋಕವನ್ನು ಅವರು ಸೇರ್ತಾರೆ. ಸೊ ಹಾಗಾಗಿ ಇಲ್ಲಿ ಬುದ್ಧಿವಂತರಾದವರು ನಾವು
ಎಲ್ಲಿ ಸೇರಬೇಕು ಇದನ್ನು ನಾವು ಮೊದಲು ಆ, ವಿಚಾರ ಮಾಡಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈಗ ನಮಗೆ ಈ ಹಿಂದಿನ ಒಂದು ಶ್ಲೋಕದಲ್ಲೂ ಮಂತ್ರದಲ್ಲೂ ಕೂಡ ಹೇಳಿದ್ದಾರೆ. ಅಂದರೆ ಎಲ್ಲ ಆ, ಎಲ್ಲ ಭೌತಿಕ ಎಲ್ಲ ಲೋಕಗಳು, ಸ್ವರ್ಗ ಲೋಕಗಳು, ಅಧೋಲೋಕ, ಮಧ್ಯಲೋಕ ಮತ್ತು ಊರ್ಧ್ವ ಲೋಕಗಳು, ಎಲ್ಲ ಲೋಕಗಳು ಕೂಡ ಅದು ಐಹಿಕ ಲೋಕಗಳೇ. ಊರ್ಧ್ವ ಲೋಕಕ್ಕೆ ಹೋದರೂ ಕೂಡ, ಸ್ವರ್ಗಲೋಕಗಳಿಗೆ ಹೋದರೂ ಕೂಡ, ಅಲ್ಲಿವರೆಗೆ ಬ್ರಹ್ಮನ ಲೋಕದವರೆಗೆ ಹೋದರೂ ಕೂಡ ಮತ್ತೆ ಹಿಂದೆ ಬರಲೇಬೇಕು. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳಿದ್ದಾರೆ. ಪುಣ್ಯ ಮುಗಿದ ಮೇಲೆ, ಆ ಪುಣ್ಯದ ಕರೆನ್ಸಿ ಮುಗಿದ ಮೇಲೆ ಸ್ವರ್ಗಲೋಕಕ್ಕೆ ಹೋದರು, ಸ್ವರ್ಗ ಸುಖವನ್ನು ಅನುಭವಿಸಿದರು, ಮತ್ತೆ ಹಿಂದೆ ಬರಲೇಬೇಕು. ಸೊ ಹಾಗಾಗಿ ಈಗ ಏನು ಮಾಡ್ತಾರೆ, ಬುದ್ಧಿವಂತರಾದವರು ಮೊದಲು ಗಮ್ಯಸ್ಥಾನವನ್ನು ಆಯ್ಕೆ ಮಾಡಿಕೊಳ್ತಾರೆ, ಮತ್ತೆ ಅದಕ್ಕೆ ಹೋಗುವ ಮಾರ್ಗ ಯಾವುದು ಅದನ್ನು ಹುಡುಕುತ್ತಾರೆ ಅಲ್ವಾ? ಈಗ ಯಾರು ಅಂದರೆ ಯಾರ ಬುದ್ಧಿ ಅಪಹರಿಸಲ್ಪಟ್ಟಿದೆ ಐಹಿಕ ಬಯಕೆಯಿಂದ, ಅವರು ದೇವತೆಗಳನ್ನು ಪೂಜೆ ಮಾಡ್ತಾರೆ. ಹಾಗಾಗಿ ದೇವತೆಗಳನ್ನು ಪೂಜೆ ಮಾಡುವವರು ಅಲ್ಪ ಬುದ್ಧಿಯವರು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಕಾಮೈಸ್ತೈಸ್ತರುತ ಜ್ಞಾನಾಹ ಪ್ರಪದ್ಯಂತೆ ಅನ್ಯ ದೇವತಾಹ. ಹಾಗಾದರೆ ಬುದ್ಧಿವಂತರು ಯಾರು? ಇದನ್ನು ಕೂಡ ಹೇಳಲಾಗಿದೆ, ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕೃಷ್ಣವರ್ಣಾತ್ ವಿಷಾ ಕೃಷ್ಣಾಂ ಸಾಂಗೋಪಾಂಗಾದ ಪಾರ್ಷದೈಃ ಯಜ್ಞೈಃ ಸಂಕೀರ್ತನ ಪ್ರಾಯೈರ್ ಯಜಂತೀಃ ಸುಮೇಧಸಃ. ಸುಮೇಧಸ ಅಂತ ಇಲ್ಲಿ ಬಂದಿದೆ. ಸುಮೇಧಸ ಅಂತಂದರೆ ಬುದ್ಧಿವಂತರು. ಏನು ಮಾಡ್ತಾರೆ ಬುದ್ಧಿವಂತರು? ಯಜ್ಞೈ ಸಂಕೀರ್ತನ ಪ್ರಾಯೈರ್ ಯಜಂತಿ ಹಿ ಸುಮೇಧಸಃ. ತುಂಬ ಬುದ್ಧಿವಂತರಾದವರು ಸಂಕೀರ್ತನ ಯಜ್ಞದಲ್ಲಿ ತೊಡಗುತ್ತಾರೆ. ಸಂಕೀರ್ತನ ಯಜ್ಞ ಅಂದರೆ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದಲೇ ಮನುಷ್ಯನು ಭಗವದ್ಧಾಮಕ್ಕೆ, ಅಂದರೆ ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಈ ಒಂದು ಭವ್ಯ ತಿಳುವಳಿಕೆ, ಇದನ್ನು ಇಸ್ಕಾನ್ ಸಂಸ್ಥೆ ಇಡೀ ಮಾನವ ಪ್ರಪಂಚದಾದ್ಯಂತ ಮಾನವ ಸಮಾಜದಲ್ಲಿ ಇದನ್ನು ಪ್ರಸಾರ ಮಾಡ್ತಾ ಇದೆ. ಸೊ ಯಾಕೆಂದರೆ ಎಲ್ಲರಿಗೂ ತಿಳುವಳಿಕೆ ಬರಬೇಕು, ಹರೇ ಕೃಷ್ಣ ಮಂತ್ರ ಮಾಡಿದರೆ ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈಗ ನಾವು ಎಲ್ಲಿ ಹೋಗಬೇಕು ಇದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈಗ ಕೆಲವರು IAS ಓದಬೇಕು ಅಂತ ಮಾಡ್ತಾರೆ, ಆಮೇಲೆ ಕೆಲವರು ಡಾಕ್ಟರ್ ಆಗಬೇಕು ಅಂತ ಮಾಡ್ತಾರೆ, ಕೆಲವರು ಇಂಜಿನಿಯರ್ ಆಗಬೇಕು ಅಂತ ಮಾಡ್ತಾರೆ, ಕೆಲವು ಜನ ಬೇರೆ ಬೇರೆ ಒಂದು ಮಾಡಬೇಕು, MBA ಮಾಡಬೇಕು ಅಂತ ಮಾಡ್ತಾರೆ. ಅವರೆಲ್ಲರೂ ಅದಕ್ಕೆ ಬೇಕಾದ ತರಬೇತಿಯನ್ನು ಅವರು ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾ, ಅದಕ್ಕೆ ಈಗ ನಾವು ಇದಕ್ಕಾಗಿ ನಾವು ಯಾವ ಮಾರ್ಗ ಹಿಡಿಬೇಕು ಮತ್ತೆ ನಮಗೆ ಯಾವುದು ಶ್ರೇಷ್ಠವಾದದ್ದು ಇದನ್ನೆಲ್ಲ ನಾವು ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ, ಏನು ಸಂಭವಾತ್ ಸಕಲ ಕಾರಣಗಳಿಗೆ ಕಾರಣ ಅಂದರೆ ಸಂಭೂತಿ ಅಂತ ಹಿಂದಿನ ಮಂತ್ರದಲ್ಲಿ, ಇಲ್ಲಿ ಸಂಭವ ಅಂತ ಹೇಳಿದ್ದಾರೆ. ಅಂದರೆ ಸಕಲ ಕಾರಣಗಳಿಗೆ ಕಾರಣನಾದ ಭಗವಂತ, ಮತ್ತೆ ಅಸಂಭವಾತ್ ಆ ಭಗವಂತನಲ್ಲದದು ಅಸಂಭೂತಿ. ಸೊ ಇದರನ್ನ ಈ ರೀತಿಯಾದ ಪೂಜೆಗಳನ್ನ ಮಾಡಿದ್ರೆ ಏನು ಪರಿಣಾಮ ಉಂಟಾಗುತ್ತೆ ಇದನ್ನೆಲ್ಲ ಯಾರು ಹೇಳ್ತಾರೆ, ಯಾರಿಂದ ತಿಳ್ಕೊಳ್ಬೇಕು? ಧೀರಾಣಾಂ ಶುಶ್ರುಮ. ಧೀರರಿಂದ ನಾವು ಕೇಳಿ ತಿಳಿಯಬೇಕು. ಶುಶ್ರುಮ ಅಂದರೆ ಕೇಳಬೇಕು. ಸೊ ಹಾಗಾದ್ರೆ ಧೀರರು ಅಂದ್ರೆ ಯಾರು ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಧೀರ ಪ್ರಮಾಣ ಪುರುಷರಿಂದ ನಾವು ಕೇಳಿ ತಿಳಿದುಕೊಳ್ಳಬೇಕು. ಹಾಗಾದ್ರೆ ಧೀರರು ಯಾರು? ಸೊ ಧೀರರು ಯಾವುದನ್ನು ಹೇಳಿದನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದೆ. ಐಹಿಕ ಬದಲಾವಣೆಗಳಿಂದ ವಿಚಲಿತನಾಗದವನು ಧೀರ ಪುರುಷ. ಇದನ್ನ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ 56ನೇ ಶ್ಲೋಕ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಅಂದರೆ ಈ ಒಂದು ತ್ರಿವಿಧ ತಾಪತ್ರಯ, ಆ ದುಃಖಗಳಲ್ಲಿ
ಮನಸ್ಸಿನಲ್ಲಿ ಉದ್ವಿಗ್ನನಾಗದ. ದುಃಖ ಬಂದರೆ ನಮಗೆ ಒಂದು ರೀತಿ ವಿಚಲಿತ ಆಗಿಬಿಡ್ತೇವೆ. ಸುಖ ಬಂದರೂ ಕೂಡ ನಾವು ಉಬ್ಬಿ ಬಿಡ್ತೇವೆ. ಮತ್ತು ನಮಗೆ ಈ ರೀತಿಯಾದ ಸುಖ ಬಂದಾಗ ಅಥವಾ ದುಃಖ ಬಂದಾಗ ಯಾವುದೇ ವಿಚಲಿತ ಆಗದೇ ಇರುವನು, ಯಾರಿಗೆ ರಾಗ ಭಯ ಕ್ರೋಧ ಇರುವುದಿಲ್ಲ, ಅವನು ಸ್ಥಿತಧೀರ್ಮುನಿ. ಧೀರ ಪ್ರಮಾಣ ಪುರುಷ. ಸೊ ಇದೆಲ್ಲ ಹೇಗೆ ಆಗಲಿಕ್ಕೆ ಸಾಧ್ಯ? ಇದನ್ನ ಭಕ್ತಿಯಿಂದ ಮಾತ್ರ. ಭಕ್ತಿಯಲ್ಲಿ ಯಾರು ಮುಂದುವರೆದಿರ್ತಾರೆ, ಯಾರು ಶುದ್ಧ ಭಕ್ತರಾಗಿರ್ತಾರೆ, ಅವರು ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಈ ರೀತಿಯಾದ ಪರಿಸ್ಥಿತಿ ಅಂದರೆ ರಾಗ ಭಯ ಕ್ರೋಧ ಇಲ್ಲದೆ ಇರತಕ್ಕಂಥದ್ದು. ರಾಗ ಅಂದ್ರೆ ನಮಗೆ ಅಟ್ಯಾಚ್ಮೆಂಟ್ಸ್, ಭಯ ಇದು ಇಲ್ಲದೆ ಇರ್ತಕ್ಕಂಥದ್ದು, ಕ್ರೋಧ ಕೋಪ ಇಲ್ಲದೆ ಇರ್ತಕ್ಕಂಥದ್ದು. ಈ ರೀತಿಯಾದ ಮನಸ್ಥಿತಿ ಯಾರಿಗಿರುತ್ತೆ ಅವನು ಧೀರ. ಅದೇ ರೀತಿ ಇದನ್ನು ಕೂಡ ಒಂದು ಉಪದೇಶಾಮೃತದಲ್ಲೂ ಕೂಡ ಹೇಳಿದ್ದಾರೆ. ವಾಚೋ ವೇಗಂ ಮನಸಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಯೇತ ಧೀರಃ ಸರ್ವಮಪಿ ಮಾಂ ಪೃಥ್ವೀಂ ಸ ಶಿಷ್ಯಾತ್. ಅಂದರೆ ಮನಸ್ಸಿನ ಒಂದು ಪ್ರಚೋದನೆಯನ್ನ, ಮಾತಿನ ಪ್ರಚೋದನೆಯನ್ನ, ಮನಸ್ಸಿನ ಒಂದು ವೇಗವನ್ನ, ಕ್ರೋಧವನ್ನ, ಕೋಪವನ್ನು ತಡೆಗಟ್ಟುವುದು, ಮತ್ತೆ ನಾಲಿಗೆಯ ಚಪಲವನ್ನು ತಡೆಗಟ್ಟುವುದು, ಹೊಟ್ಟೆಯ ಮತ್ತು ಜನನಾಂಗಗಳ ಪ್ರಚೋದನೆಯನ್ನು ಯಾರು ತಡೆಗಟ್ಟುತ್ತಾರೆ ಅವನು ಧೀರ. ಸೊ ಈ ಧೀರನಾದವನು ಪ್ರಪಂಚದಾದ್ಯಂತ ಶಿಷ್ಯರುಗಳನ್ನು ತಯಾರು ಮಾಡಬಲ್ಲ. ಅಂದರೆ ಯಾರು ಆಚಾರ್ಯರಾಗಲಿಕ್ಕೆ ಯೋಗ್ಯ, ಇದು ಬಹಳ ಮುಖ್ಯವಾದದ್ದು. ಈ ಆಚಾರ್ಯರು, ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ ಅದರಲ್ಲಿ ಯಾವುದರಲ್ಲಿ ಅಂತಂದರೆ ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳು ಸ್ವತಃ ಶ್ರೀಕೃಷ್ಣ ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರಕೆ ನೇನಯ ಏಯಿ ಕೃಷ್ಣ ತತ್ವವೇತ್ತ ಸೇಯಿ ಗುರುಹಯ. ಅಂದರೆ ಇವನು ಬ್ರಾಹ್ಮಣನಾಗಲೇಬೇಕು ಅಂತಿಲ್ಲ, ಅಥವಾ ಸನ್ಯಾಸಿ ಆಗಲೇಬೇಕು ಅಂತ ಇಲ್ಲ. ಯಾರು ಬೇಕಾದರೂ ಕೂಡ ಗುರು ಆಗ್ಬೋದು. ಹೇಗೆ? ಯಾರು ಕೃಷ್ಣ ತತ್ವವನ್ನು ಚೆನ್ನಾಗಿ ತಿಳಿದಿದ್ದಾರೆ, ಕೃಷ್ಣ ವಿಜ್ಞಾನವನ್ನ, ಅವನೇ ಗುರುವಾಗಬಲ್ಲನು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಷಟ್ಕರ್ಮ ನಿಪುಣೋ ವಿಪ್ರೋ ಮಂತ್ರತಂತ್ರ ವಿಶಾರದ ಅವೈಷ್ಣವ ಗುರುರ್ನ ಸ್ಯಾತ್ ವೈಷ್ಣವ ಶ್ವಪಚೋ ಗುರು. ಸೊ ಅಂದರೆ ಒಬ್ಬನು ಬ್ರಾಹ್ಮಣನಾಗಿರಬಹುದು, ಹುಟ್ಟಿನಿಂದ ಮಂತ್ರಗಳಲ್ಲಿ ತಂತ್ರಗಳಲ್ಲಿ ಅವನು ತುಂಬ ಪ್ರವೀಣನಾಗಿರಬಹುದು, ಆದರೆ ಅವನಿಗೆ ಕೃಷ್ಣ ತತ್ವ ಗೊತ್ತಿಲ್ಲದಿದ್ದರೆ, ಅವನು ವೈಷ್ಣವನಾಗಿರದಿದ್ದರೆ ಗುರುವಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಶ್ವಪಚನಾದವನು ಅಂದರೆ ಕೀಳು ಜಾತಿಯಲ್ಲಿ ಹುಟ್ಟಿದವನು ಕೃಷ್ಣ ತತ್ವವನ್ನು ಅರಿತಾರೆ, ಅವನು ಗುರುವಾಗಬಲ್ಲನು. ಸೊ ಹಾಗಾಗಿ ಈ ಧೀರ ಪ್ರಮಾಣ ಪುರುಷ ಇಂಥವರು ಈ ರೀತಿಯಾಗಿ ಶಾಸ್ತ್ರಗಳಲ್ಲಿ ಹೇಳಿದೆ. ಸೊ ಆದ್ದರಿಂದ ಆ ಧೀರ ಪ್ರಮಾಣ ಪುರುಷ ಅಂದರೆ ಗುರುಗಳಿಂದ, ಸಂಪ್ರದಾಯದಿಂದ ಬಂದ ಗುರುಗಳಿಂದ, ಆಚಾರ್ಯರಿಂದ ನಮಗೆ ಈ ಒಂದು ಜ್ಞಾನ ಯಾವುದು, ನಾವು ಏನು ಮಾಡಬೇಕು, ಯಾರನ್ನು ಪೂಜಿಸಬೇಕು, ಯಾರನ್ನು ಪೂಜಿಸಿದರೆ ಯಾವ ಸ್ಥಾನಕ್ಕೆ ನಾವು ಹೋಗ್ಬೋದು, ಇದನ್ನು ತಿಳಿದುಕೊಳ್ಳಬೇಕು. ಇದು ದಿವ್ಯ ಜ್ಞಾನ. ದಿವ್ಯ ಜ್ಞಾನ ಅಂದರೆ ಆಧ್ಯಾತ್ಮಿಕ ಜ್ಞಾನ. ಈ ಆಧ್ಯಾತ್ಮಿಕ ಜ್ಞಾನ ಅಂದರೆ ಅದು ಕಬ್ಬಿಣದ ಕಡಲಿದ್ದಾಗೆ ಅರ್ಥ ಆಗೋದಿಲ್ಲ ಅಲ್ವಾ? ಸೊ ಅದಕ್ಕೆ ನಿಜವಾಗಿ ಅದು ಅರಿವಾಗೋದಿಲ್ಲ. ನಿಜವಾದ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆಚಾರ್ಯನಿಂದ ಕೇಳಿ ತಿಳ್ಕೊಳ್ಬೇಕು. ಅಂದರೆ ಆಚಾರ್ಯರಿಂದ, ಅವರು ಅವರ ಆಚಾರ್ಯರನ್ನಕ್ಕಿಂತ ಕೇಳಿ ತಿಳ್ಕೊಂಡಿರ್ತಾರೆ, ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನ. ಸೊ ಹಾಗಾಗಿ ಸಂಪ್ರದಾಯದಿಂದ ಪಡೆದುಕೊಂಡ ಜ್ಞಾನ. ಸೊ ಹಾಗಾಗಿ ಇಲ್ಲಿ ಸಂಪ್ರದಾಯದಿಂದ ಅಥವಾ ಪರಂಪರೆಯಿಂದ ಬಂದಿರತಕ್ಕಂಥ ಜ್ಞಾನದಿಂದ ನಮಗೆ ಇದು ಅರ್ಥ ಆಗುತ್ತೆ. ಈಗ ಶ್ರುತಿ ಮಂತ್ರಗಳ ಬಗ್ಗೆ ಶ್ರುತಿ ಮಂತ್ರ, ಈಗ ಶ್ರುತಿ ಮಂತ್ರ ಮತ್ತು ಈಗ ಹರೇ ಕೃಷ್ಣ ಮಹಾಮಂತ್ರ, ಇದನ್ನು ಕೂಡ ನಾವು ಅದು ನಾಮ ಚಿಂತಾಮಣಿ, ಕೃಷ್ಣ ನಾಮ ಚಿಂತಾಮಣಿ. ಸೊ ಹಾಗಾಗಿ ಆ ಭಗವಂತನ ಪವಿತ್ರ ನಾಮ ಹರೇ ಕೃಷ್ಣ ಮಹಾಮಂತ್ರ. ಸೊ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಕೂಡ ನಾವು ಪರಂಪರೆಯಿಂದ ಪಡ್ಕೊಂಡ್ರೆ, ಅದು ಜಪವನ್ನು ಯಾರು ಬೇಕಾದರೂ ಮಾಡಬಹುದು. ಆದರೆ ಯಾವಾಗ ದೀಕ್ಷೆಯನ್ನು ಪಡೆದು ಪರಂಪರೆಯಿಂದ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಪಡ್ಕೊಂಡಿರ್ತೇವೆ,
ಆವಾಗ ನಮಗೆ ಆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಒಂದು ಮೂಡ್ ಬರುತ್ತದೆ ಮತ್ತು ಪರಂಪರೆಯಿಂದ ನಮಗೆ ಒಂದು ಪರಂಪರೆಯ ಒಂದು ಅನುಗ್ರಹ, ಒಂದು ಮರ್ಸಿ ಅದು ಸಿಕ್ಕತ್ತೆ ಆ ಒಂದು ಪರಂಪರೆಯಿಂದ. ಸೊ ಹಾಗಾಗಿ ಇಲ್ಲಿ ಆ ಶ್ರುತಿ ಮಂತ್ರ ಮತ್ತು ಈ ಹರೇ ಕೃಷ್ಣ ಮಹಾಮಂತ್ರ ಇದನ್ನೆಲ್ಲ ನಾವು ಆಚಾರ್ಯರಿಂದ, ಆ ಸಂಪ್ರದಾಯದಿಂದ ಬಂದ ಗುರುವಿನಿಂದ ನಮಗೆ ತಿಳ್ಕೊಳ್ಬೇಕು. ಯಾಕೆಂದರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು 3 ರೀತಿಯಲ್ಲಿ ಜಪಿಸುತ್ತಾರೆ, 3 ಹಂತಗಳಲ್ಲಿ: ನಾಮ ಅಪರಾಧ, ನಾಮಭಾಸ ಮತ್ತು ಶುದ್ಧ ನಾಮ. ಈ ನಾಮ ಅಪರಾಧ ಅಂದರೆ ಅಪರಾಧಗಳನ್ನು ಮಾಡಿ ನಾವು ಜಪವನ್ನು ಮಾಡೋದು. ಅದಕ್ಕೆ 10 ಅಪರಾಧಗಳಿರುತ್ತೆ, ಅದನ್ನು ಕೂಡ ನಾವು ಹಿಂದೆ ಚರ್ಚಿಸಿದ್ದೇವೆ. ಆಮೇಲೆ ಆ 10 ಅಪರಾಧಗಳಲ್ಲಿ ಮಾಡಿ ನಾವು ಹೆಚ್ಚಿನದಾಗಿ ಜನ ಅಪರಾಧಗಳನ್ನು ಮಾಡ್ತಾರೆ. ಯಾಕೆಂತಂದರೆ ಅದು ನಾಮಕ್ಕೆ ಅಪರಾಧ ಆಗುತ್ತೆ. ಆದರೆ ನಿಧಾನವಾಗಿ ನಾವು ಶುದ್ಧಿ ಹೊಂದಿದಾಗ, ಹೃದಯ ಶುದ್ಧಿ ಆದಾಗ ಮತ್ತು ನಾಮಭಾಸ ಹಂತಕ್ಕೆ ಬರಬಹುದು. ಈ ನಾಮಭಾಸ ಹಂತದಲ್ಲಿ ಅಪರಾಧಗಳು ಆಗೋದಿಲ್ಲ. ಸೊ ಆದರೂ ಕೂಡ ಈ ನಾಮ ಅಪರಾಧ, ನಾಮ ಭಾಸ, ಸೊ ಇದಕ್ಕೆ ದೀಕ್ಷೆ ತಗೋಬೇಕು ಅಂತ ಇಲ್ಲ, ಅದನ್ನು ಯಾರು ಬೇಕು ಅದ್ರ ಹೇಳ್ಬೋದು. ಆದರೆ ಶುದ್ಧ ಜ್ಞಾನ ಬರಬೇಕು. ಶುದ್ಧ ಜ್ಞಾನ ಅಂದರೆ ಭಗವಂತ ಕೊಡ್ತಕ್ಕಂಥದ್ದು, ಅದು ಅಶುದ್ಧ ನಾಮ, ಶುದ್ಧ ಜ್ಞಾನ ಅಲ್ಲ, ಶುದ್ಧ ನಾಮ. ಸೊ ಶುದ್ಧ ನಾಮದ ಹಂತ ಅದು ಭಗವಂತನ ಕರುಣೆಯಿಂದ ಬರುತ್ತೆ. ಸೊ ಅದಕ್ಕೆ ನಮಗೆ ಪರಂಪರೆಯಿಂದ ಬಂದ ಗುರುವಿನಿಂದ ದೀಕ್ಷೆ ತಗೊಂಡ್ರೆ ಆಗ ನಾವು ಆ ಶುದ್ಧ ನಾಮದ ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಸೊ ಆದ್ದರಿಂದ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ಅದಕ್ಕೆ ಕ್ವಾಲಿಟಿ ಅಂದರೆ ಅದು ಒಂದು ಚಂದ ಹೇಳುವುದಲ್ಲ, ಅದರ ಟೋನಿಂದೂ ಅಲ್ಲ. ಅದು ಆ ಶುದ್ಧ ನಾಮ ಅಂತಂದರೆ ಅದನ್ನು ನಾವು ಯಾವ ಭಾವದಿಂದ ಹೇಳ್ತೇವೆ. ಸೊ ಆವಾಗ ನಾವು ಆ ಶುದ್ಧ ನಾಮವನ್ನು ಹೇಳಿದಾಗ ಭಕ್ತನಿಗೆ ಕೃಷ್ಣ ಎದುರಿಗೆ ಕಾಣ್ತಾನೆ. ಸೊ ಹಾಗಾಗಿ ಶುದ್ಧ ಭಕ್ತರಾದವರು ಅವರು ಕೃಷ್ಣ ಪ್ರೇಮವನ್ನು ಪಡೆದಿರ್ತಾರೆ, ಶುದ್ಧ ನಾಮದಲ್ಲಿ ಹೇಳ್ತಾರೆ. ಆಗ ಏನಾಗುತ್ತೆ ಅಂದರೆ ಕೃಷ್ಣನನ್ನು ಅವರು ಎಲ್ಲೆಲ್ಲೂ ಕಾಣ್ತಾರೆ. ಸೊ ಅಂಥವರು ಇಂತಹ ಶುದ್ಧ ನಾಮ ಹರೇ ಕೃಷ್ಣ ಮಹಾಮಂತ್ರ ಅದು ಗೋಲೋಕಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು ನಮ್ಮ ಗಮ್ಯಸ್ಥಾನ ಯಾವುದು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಹರಿದಾಸ್ ಥಾಕೂರರು ಅವರು ಸ್ವತಃ ಬ್ರಹ್ಮ. ಅವರು ಒಂದು ಹರಿದಾಸ್ ಅಂದರೆ ಒಂದು ಮುಸ್ಲಿಂ ಕುಟುಂಬದಲ್ಲಿ ಬಂದಿರ್ತಾರೆ. ಆದರೆ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಇಷ್ಟು 3 ಲಕ್ಷ ದಿನಕ್ಕೆ ಮಾರಿ ಹೇಳ್ತಿದ್ದರು. ಸೊ ಅವರದ್ದು ಶುದ್ಧ ನಾಮ, ಶುದ್ಧ ಭಕ್ತರಾಗಿದ್ದರು. ಸೊ ಹಾಗಾಗಿ ಅವರನ್ನು ಒಂದು ವಿಚಲಿತಗೊಳಿಸ್ಲಿಕ್ಕಾಗಿ ಒಂದು ವೇಶ್ಯೆ ಬಂದಿದ್ದರು, ಅಂದರೆ ಮಾಯಾದೇವಿಯೇ ಸ್ವತಃ. ಸೊ ಆಗ ಅವರು 3 ರಾತ್ರಿ ಬಂದ್ಲು. 3 ರಾತ್ರಿ ಕೂಡ ಅವರು ಅದರಿಂದ ತನ್ನ ಒಂದು ಇದರ ಜಪವನ್ನು ಮುಗಿಸಿ ನಿನಗೆ ನಾನು ನೋಡ್ತೇನೆ ಅಂತ ಹೇಳಿದರು. ಆದರೆ 3 ರಾತ್ರಿ ಯಾವಾಗ ಅವರು ಶುದ್ಧ ನಾಮ ಹರಿದಾಸ್ ಥಾಕೂರದ್ದು ಆ ಶುದ್ಧ ನಾಮವನ್ನು ಕೇಳಿದಾಗ ಅವಳು ಕೂಡ ಶುದ್ಧ ಭಕ್ತಿ ಆಗಿಬಿಟ್ಲು. ಸೊ ಅವಳು ಆಮೇಲೆ ಹರಿದಾಸ್ ಥಾಕೂರರಿಂದ ಅವಳು ದೀಕ್ಷೆ ತೆಗೆದುಕೊಂಡು ಅವಳು ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಸೊ ಹಾಗಾಗಿ ಇದರಲ್ಲಿ ಮುಖ್ಯವಾದ ವಿಚಾರ ಅಂತಂದರೆ ನಾವು ತಿಳ್ಕೊಳ್ಬೇಕು, ನಾವು ಸಂಪ್ರದಾಯದಿಂದ ಬಂದ ಆಚಾರ್ಯನಿಂದ ನಾವು ಶ್ರುತಿ ಮಂತ್ರ, ವೈದಿಕ ಜ್ಞಾನ ಇದನ್ನೆಲ್ಲ ನಾವು ಕೇಳಿ ತಿಳ್ಕೊಳ್ಬೇಕು. ಆಮೇಲೆ ಹಾಗಾದರೆ ನಾವು ಯಾವ ಲೋಕಕ್ಕೆ ಹೋಗಬೇಕು, ನಮ್ಮ ಒಂದು ದೇಹವನ್ನು ತ್ಯಜಿಸಿದ ನಂತರ ನಾವು ಎಲ್ಲಿ ಹೋಗುವುದು, ಇದು ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಯಾವುದೇ ಒಂದು ಅರಿವು ಇರೋದಿಲ್ಲ. ಹರೇ ಕೃಷ್ಣ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಮತ್ತೆ ಯಾರು ಕೂಡ ಇದರ ಬಗ್ಗೆ ವಿಚಾರ ಕೂಡ ಮಾಡಿರೋದಿಲ್ಲ ಅಲ್ವಾ? ಹೌದು. ಹಾಗಾಗಿ ಇದೆಲ್ಲ ಏನು ಶಾಸ್ತ್ರ ಚಕ್ಷು. ನಾವು ಶಾಸ್ತ್ರವನ್ನ ಕೇಳೋದ್ರಿಂದ, ಶಾಸ್ತ್ರವನ್ನ ಅಂದ್ರೆ ಶ್ರವಣ ಮಾಡೋದ್ರಿಂದ, ಇದು ಅಂದರೆ ಆಚಾರ್ಯರಿಂದ, ಸಂಪ್ರದಾಯದ ಆಚಾರ್ಯರಿಂದ, ಆಮೇಲೆ ಇದು ಬರೆದಿರ್ತಕ್ಕಂತಹ ಅವರ ಈ ಶಾಸ್ತ್ರಗಳನ್ನ ಅವರಿಂದ ಕೇಳಿ ತಿಳ್ಕೊಂಡಾಗ ನಮಗೆ ಇದೆಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಹೇಳಿರ್ತಾರೆ, ಎಲ್ಲ ಕಾರಣಗಳಿಗೂ ಕಾರಣನಾದ ಕೃಷ್ಣನನ್ನಲ್ಲದೆ ಬೇರೆ ಯಾರನ್ನೂ ಪೂಜಿಸದ ಭಗವದ್ಭಕ್ತರು ಅವನ ಆಧ್ಯಾತ್ಮಿಕ ಆಕಾಶಧಾಮದಲ್ಲಿ ಸೇರುತ್ತಾರೆ. ಯಾರು ಕೇವಲ ಕೃಷ್ಣನನ್ನು ಪೂಜೆ ಮಾಡ್ತಾರೆ ಅವರು ಆ ಗೋಲೋಕ ವೃಂದಾವನದಲ್ಲಿ ಶ್ರೀಕೃಷ್ಣನ ಆ ಆಧ್ಯಾತ್ಮಿಕ ಆಕಾಶದ ಧಾಮಕ್ಕೆ ಸೇರ್ತಾರೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ,
ಏನೋ ಎಲ್ಲ ಪ್ಲಾನ್ಸ್ ಎಲ್ಲ ಇಲ್ಲ ಭೌತಿಕ ಪ್ರಪಂಚದಲ್ಲಿ ಎಷ್ಟೋ ಪ್ಲಾನ್ಗಳು ಅಲ್ವಾ ಜನರಿಗೆ. ಈ ವರ್ಷ ಇದನ್ನು ಮಾಡಬೇಕು, ಮುಂದಿನ ವರ್ಷ ಅದನ್ನು ಮಾಡಬೇಕು. ಈ ರೀತಿ ಆಯಸ್ಸನ್ನು ಕಳ್ಕೊಂಡ್ರೆ ಮುಂದೆ ನಮಗೆ ಈ ಹಾಳು ಲೋಕ ಅಂತ ಹೇಳ್ತಾರೆ ಈ ಭೌತಿಕ ಪ್ರಪಂಚ. ಯಾಕೆಂದರೆ ಇದು ದುಃಖಗಳ ಸಾಗರ. ಇಲ್ಲಿ ಆ, ಇಲ್ಲಿ ಯಾವಾಗಲೂ ಸಾವುಗಳು ಸಂಭವಿಸುತ್ತಾನೆ ಇರುತ್ತೆ, ದುಃಖಗಳು ಆಗ್ತಾನೆ ಇರುತ್ತೆ. ಸೊ ಇಲ್ಲೇ ಇರಬೇಕು ಅಂತ ಬಯಸಿದರೆ ನಾವು ಖಂಡಿತವಾಗಿಯೂ ಹಾಗೆ ಮಾಡ್ಬೋದು ಅಂತ ಹೇಳ್ತಾರೆ ಆಚಾರ್ಯರು, ಶೀಲ ಪ್ರಭುಪಾದರು. ನಮಗೆ ಇಲ್ಲೇ ಇರಬೇಕು, ನಮ್ಗೆ ಬೇಡ ಬೇರೆ ಯಾವುದು ಅಂತಂದರೆ ನಾವು ಇಲ್ಲೇ ಇರಬಹುದು. ಎಷ್ಟು ಜನ್ಮ ಬೇಕಾದರೂ ಕೂಡ ನಾವು ಇಲ್ಲೇ ಇರಬಹುದು. ಒಂದೇ ನಾವು ಕೆಳಗೆ ಪಾಪಗಳನ್ನು ಮಾಡಿದರೆ ನರಕಲೋಕಗಳಿಗೆ ಹೋಗ್ತೇವೆ. ಆಮೇಲೆ ಅಲ್ಲಿ ಕೂಡ ನಮ್ಮ ಪಾಪಗಳು ತೀರುವುದಿಲ್ಲ ಕಂಪ್ಲೀಟ್ ಆಗಿ. ಮತ್ತೊಂದು ಜನ್ಮ ಪಡೆದು ಮತ್ತೆ ಐಹಿಕ ಪ್ರಪಂಚದಲ್ಲಿ ನಮ್ಮ ಕಷ್ಟಪಡ್ತೇವೆ. ಇಲ್ಲ ಪುಣ್ಯ ಮಾಡಿದರೆ ಸ್ವರ್ಗಲೋಕಗಳಿಗೆ ಹೋಗ್ಬೋದು. ಒಟ್ಟು ಮೇಲೆ ಕೆಳಗೆ ಈ ಭೌತಿಕ ಪ್ರಪಂಚ ಇದು ಈ ಭೌತಿಕ ಪ್ರಪಂಚದಲ್ಲಿ ಯಾವುದೂ ಒಳ್ಳೆಯದಿಲ್ವಂತೆ. ಒಂದೇ ಹರೇ ಕೃಷ್ಣ ಮಹಾಮಂತ್ರ ಅಂದೆ 14 ಭುವನ ಲೋಕೆ ಕಿಚುನಯಿ ಅಂತ ಹೇಳಿದ್ದಾರೆ. ಸೊ ಈ 14 ಲೋಕಗಳಲ್ಲಿ ಯಾವುದೂ ಶ್ರೇಯಸ್ಕರವಾದದ್ದಲ್ಲ. ಆದರೆ ಒಂದೇ ಒಂದು ಶ್ರೇಯಸ್ಕರವಾದದ್ದು. ಅದು ಯಾವುದು? ಅದು ಹರೇ ಕೃಷ್ಣ ಮಹಾಮಂತ್ರ. ಸೊ ಹಾಗಾಗಿ ನಾವು ಯೋಚನೆ ಮಾಡಬೇಕು, ನಾವು ಸೂರ್ಯನ ಲೋಕಕ್ಕೆ ಹೋಗ್ಬೇಕೆ, ಚಂದ್ರನ ಲೋಕಕ್ಕೆ ಹೋಗ್ಬೇಕೆ, ದೇವತೆಗಳ ಲೋಕಕ್ಕೆ ಎಲ್ಲ ಈ ರೀತಿಯಾದ ದೇವತೆಗಳ ಲೋಕಕ್ಕೆ ಹೋಗ್ಬೇಕೆ? ಅಲ್ಲಿ ಹೋದರೂ ಕೂಡ ಅಶಾಶ್ವತವಾದದ್ದು. ನಮ್ಮ ಪುಣ್ಯ ತೀರಿದ ಮೇಲೆ ಮತ್ತೆ ಹಿಂದೆ ನಾವು ಇಲ್ಲಿ ಜನ್ಮ ತಗೊಳ್ಬೇಕು. ಅಥವಾ ನಾವು ಪಿತೃಲೋಕಕ್ಕೆ ಹೋಗಿ ನಮ್ಮ ಪಿತೃಗಳನ್ನು ಕಾಣಬೇಕೆ? ಈ ವಿಚಾರವನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಸೊ ಹಾಗಾಗಿ ಅಥವಾ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕೆ? ಸೊ ಅಲ್ಲಿ ಹೋದ ಮೇಲೆ ನಮಗೆ ಭಗವಂತನ ಲೋಕ ಶಾಶ್ವತವಾದ ಲೋಕ, ಅದು ಜ್ಞಾನಾನಂದದ ಲೋಕ. ಅಲ್ಲಿ ಆನಂದವೇ ಆನಂದ. ಅಲ್ಲಿ ಹೋದರೆ ಈ ಭೌತಿಕ ಪ್ರಪಂಚದ ಈ ಒಂದು ನರಕ, ಈ ಒಂದು ಕಷ್ಟದ ಲೋಕಕ್ಕೆ ಅಂದರೆ ದುಃಖಗಳ ಈ ತವರಿಗೆ ನಮಗೆ ಬರಬೇಕಾಗಿಲ್ಲ. ಇದು ಈ ಭೌತಿಕ ಪ್ರಪಂಚ ದುಃಖಗಳ ತವರೂರು. ಇಲ್ಲಿ ಈ ದುಃಖಗಳನ್ನ ಸಹಿಸ್ಕೊಂಡು ನಾ ಇರ್ತೇನಪ್ಪ ಅಂತಂದ್ರೂ ಕೂಡ ಇದು ಪ್ರಳಯ ಕಾಲದಲ್ಲಿ ನಾಶವಾಗಿ ಬಿಡುತ್ತೆ. ಸೊ ಹಾಗಾಗಿ ನಾವು ಇದನ್ನೆಲ್ಲ ತಿಳಿದುಕೊಳ್ಳುವಷ್ಟು ನಮಗೆ ಮನುಷ್ಯ ಜನ್ಮದಲ್ಲಿ ಇದನ್ನೆಲ್ಲ ನಮಗೆ ತಿಳ್ಕೊಳ್ಳುವಂತಹ ಪ್ರಜ್ಞೆಯನ್ನು ಭಗವಂತ ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ, ಆ ನಾಯಿ ಬೆಕ್ಕುಗಳಿಗೆ ಇದು ಅರ್ಥ ಆಗೋದಿಲ್ಲ. ಆದರೆ ಮನುಷ್ಯ ಜನ್ಮದಲ್ಲಿ ನಮ್ಗೆ ಬಂದಾಗ ನಮಗೆ ಈ ರೀತಿಯಾದ ಎಲ್ಲವನ್ನು ಮಾಡಲಿಕ್ಕೆ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು. ಇಲ್ಲ ನಮಗೆ ಏನು ಬೇಡಪ್ಪ, ನಾನು ಇಲ್ಲಿ ಇದು ಏನು ಹೇಳ್ತಾರೆ ಅಂತಂದರೆ ಚೆನ್ನಾಗಿ ದುಡೀರಿ ಮತ್ತು ಸಂತೋಷ ಪಡೀರಿ. ಆ ಥರ ಜನ ಹೇಳ್ತಾರೆ, ಇದೇನಪ್ಪ ನೀವು ಇರುವಷ್ಟು ದಿವಸ ಚೆನ್ನಾಗಿ ದುಡಿದು ಮತ್ತೆ ಇಲ್ಲಿ ಇಂದ್ರಿಯ ಭೋಗ ಪಡೆಯಿರಿ, ಈ ರೀತಿ ಹೇಳುವ ಜನರು ಇದ್ದಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಹೌದು. ಈಟ್ ಡ್ರಿಂಕ್ ಅಂಡ್ ಬಿ ಮೆರಿ ಅಂತ ಹೇಳ್ತಾರೆ ಅಲ್ವಾ? ಹೌದು ಮಾತಾಜಿ, ಹೇಳ್ತಾರೆ. ಸೊ ಅದರಲ್ಲಿ ಆಯ್ಕೆ ಅವರವರಿಗೆ ಬಿಟ್ಟಿದ್ದು. ಯಾಕೆಂದ್ರೆ ಮುಂದೆ ನಮಗೆ ಮನುಷ್ಯ ಜನ್ಮ ಯಾವಾಗ ಸಿಗ್ತದೆ ಗೊತ್ತಿಲ್ಲ. 84 ಲಕ್ಷ ಯೋರಿ ದಾಟಿ ನಾವು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಈಗ ನಾವು ಯೋಚನೆ ಮಾಡಬೇಕು ನಾವು ಏನು ಮಾಡಬೇಕು ಅಂತ. ಇಲ್ಲ ಒಮ್ಮೆ ಮತ್ತೆ ಪ್ರಾಣಿ ಜನ್ಮ ಬರುವಾಗ ಇಂದ್ರಿಯ ಭೋಗಗಳನ್ನು ಮಾಡಿ ಎಲ್ಲ ಬೇರೆ ಬೇರೆ ಇದೆಲ್ಲ ನಾವು ಮಾಡಿದರೆ ನಮಗೆ ಮತ್ತೆ ನಾವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂತಂದರೆ ಒಮ್ಮೆ ನಾವು ಭೌತಿಕ ಪ್ರಪಂಚದಲ್ಲಿ ನಾವು ಏನು ಮಾಡ್ತೇವೆ ಅದರ ಕರ್ಮಫಲ ತನ್ನಿಂತಾನೆ ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಅದನ್ನು ಆಮೇಲೆ ನಮಗೆ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ನಮಗೆ ಯಾವ ಶರೀರದಲ್ಲಿ ನಮ್ಮ ಆತ್ಮವನ್ನು ಇಡ್ತಾರೆ ಆ ಶರೀರದಲ್ಲಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ಹೋಗಿ ಸೇರಲೇಬೇಕಾಗತ್ತೆ. ಸೊ ಆ ರೀತಿಯಾಗಿ ವರ್ತನೆ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ಈ ರೀತಿಯಾಗಿ ಇರಬಹುದು. ಈ ಲೋಕದಲ್ಲಿ ಇರಬೇಕು ಅಂತ ಇಚ್ಛೆ ಇದ್ದರೆ ಇಲ್ಲಿ ನಾವು ಖಂಡಿತವಾಗಿಯೂ ಹಾಗೆ ಮಾಡಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಏನನ್ನಾದರೂ ಮಾಡುವುದರಿಂದ ಇಲ್ಲವೇ ಯಾರನ್ನಾದರೂ ಪೂಜಿಸುವುದರಿಂದ ಎಲ್ಲರೂ ಅದನ್ನೇ ಪಡೆಯುತ್ತಾರೆ ಎಂದು ಧರ್ಮ ಗ್ರಂಥಗಳಲ್ಲಿ ಎಲ್ಲೂ ಹೇಳಿಲ್ಲ. ಪರಂಪರೆಯ ಸಂಪರ್ಕವೇ ಇಲ್ಲದ ತಮಗೆ ತಾವೇ ಗುರುಗಳೆಂದು ಕರೆದುಕೊಳ್ಳುವವರಿಂದ ಅಂತಹ ಮೂರ್ಖ ಸಿದ್ಧಾಂತಗಳು ಹುಟ್ಟಿಕೊಂಡಿವೆ. ಎಲ್ಲಾ ಮಾರ್ಗಗಳು ಒಂದೇ ಗಮ್ಯಸ್ಥಾನಕ್ಕೆ ಒಯ್ಯುತ್ತವೆ. ಮಾನವನು ದೇವತೆಗಳನ್ನು ಅಥವಾ ಪರಮಪ್ರಭುವನ್ನು ಅಥವಾ ಬೇರೆ ಇನ್ಯಾವುದನ್ನೂ ತನ್ನದೇ ಆದ ಉಪಾಸನಾ ಮಾರ್ಗದಿಂದ ಈ ಗುರಿ ಸಾಧನೆ ಮಾಡಬಹುದೆಂದು ಸದ್ಗುರುವೂ ಹೇಳುವುದಿಲ್ಲ.
ಒಬ್ಬನು ತಾನು ಒಂದು ಸ್ಥಳಕ್ಕೆ ಹೋಗಬೇಕಾದರೆ ಅಲ್ಲಿಗೆ ಒಂದು ಟಿಕೆಟ್ ತೆಗೆದುಕೊಳ್ಳಬೇಕು ಎಂದು ಜನಸಾಮಾನ್ಯನಿಗೆ ಸುಲಭವಾಗಿ ಅರ್ಥವಾಗುತ್ತದೆ. ಕಲ್ಕತ್ತಾಗೆ ಟಿಕೆಟ್ ತೆಗೆದುಕೊಂಡವನು ಕಲ್ಕತ್ತಾಗೆ ಹೋಗಬಹುದೇ ಹೊರತು ಬೊಂಬಾಯಿಗಲ್ಲ. ಆದರೆ ಗುರುಗಳು ಎಂದು ಕರೆದುಕೊಳ್ಳುವವರು ಯಾವುದೇ ಅಥವಾ ಎಲ್ಲಾ ಟಿಕೆಟುಗಳಿಂದ ತಾವು ಒಬ್ಬರನ್ನು ಪರಮಪುರುಷನ ಬಳಿಗೆ ಕರೆದೊಯ್ಯಬಲ್ಲವೆಂದು ಹೇಳುತ್ತಾರೆ. ಅಂತಹ ಅಲೌಕಿಕವಾದ ಮತ್ತು ಹೊಂದಾಣಿಕೆಯ ಕೊಡುಗೆಗಳು ಅನೇಕ ಲೌಕಿಕವಾದ ಅಂಥ ಲೌಕಿಕವಾದ ಅಂಥ ಲೌಕಿಕವಾದ ಮತ್ತು ಹೊಂದಾಣಿಕೆಯ ಕೊಡುಗೆಗಳು ಅನೇಕ ಮೂರ್ಖರನ್ನು ಆಕರ್ಷಿಸುತ್ತವೆ. ಅವರು ಹೀಗೆ ಸೃಷ್ಟಿಸಿದ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ವಿಧಾನಗಳಿಂದ ಉಬ್ಬಿ ಹೋಗುತ್ತಾರೆ. ಆದರೆ ವೈದಿಕ ಉಪದೇಶಗಳು ಅವನ್ನು ಸಮರ್ಥಿಸುವುದಿಲ್ಲ. ಪರಂಪರಾಗತವಾದ ಸದ್ಗುರುವಿನಿಂದ ಜ್ಞಾನ ಪಡೆಯದೆ ಒಬ್ಬನು ನೈಜ ವಸ್ತುವನ್ನು ಯಥಾವತ್ತಾಗಿ ಪಡೆಯಲು ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಆಮೇಲೆ ಓದೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ಕೆಲವರು ಏನು ಹೇಳ್ತಾರೆ ಅಂತಂದ್ರೆ, ಯಾರನ್ನು ಪೂಜೆ ಮಾಡಿದ್ರು ದೇವ್ರ ಹತ್ರ ಹೋಗ್ಬೋದು ಅಂತ ಹೇಳ್ತಾರೆ. ಆದರೆ ಈ ರೀತಿ ಯಾವ ಧರ್ಮಗ್ರಂಥದಲ್ಲೂ ಹೇಳಿಲ್ಲ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾಕೆ ಅಂತಂದ್ರೆ ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ. ಈಗ ಭಗವದ್ಗೀತೆ ಭಗವಂತ ಶ್ರೀಕೃಷ್ಣನೇ ಹೇಳಿರ್ತಕ್ಕಂಥದ್ದು ಇದು. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಃ ಭೂತಾನಿ ಯಾಂತಿ ಭೂತೆ ಯಾಂತಿ ಮಧ್ಯಾಜಿನೋಪಿ ಮಾಂ. ಇದು ಭಗವಂತನೇ ಹೇಳಿದ್ದಾನೆ. ಯಾವ ಧರ್ಮಗ್ರಂಥದಲ್ಲಿ ಹೇಳಿದೆ? ಎಲ್ಲದರನ್ನು ಯಾರನ್ನು ಪೂಜೆ ಮಾಡಿದ್ರು ಎಲ್ಲರೂ ದೇವ್ರ ಹತ್ರ ಹೋಗ್ಬೋದು. ಇದನ್ನ ಯಾರು ಹೇಳ್ತಾರೆ ಅಂತ ಕೇಳಿದ್ರೆ, ಈ ಒಂದು ಗುರುಗಳೆಂದು ಸೋಕಾಳು ಗುರುಗಳು ಅಂದ್ರೆ ಗುರುಗಳೆಂದು ಕರ್ಕೊಳ್ತಾರೆ ತಮ್ಮನ್ನೇ. ಆದರೆ ತಮ್ಮನ್ನು ತಾವೇ ಗುರುಗಳು ಅಂತ ಕರ್ಕೊಳ್ತಾರೆ. ಯಾಕೆಂದ್ರೆ ಗುರುಗಳು ಅಂತ ಆಗ್ಬೇಕಾದ್ರೆ ತಮ್ಮನ್ನು ತಾವು ಕರ್ಕೊಂಡ್ರೆ ಆಗೋದಿಲ್ಲ. ಸಂಪ್ರದಾಯದಿಂದ ಬರಬೇಕು ಅದು ಗುರುಗಳು. ಸೊ ಆದರೆ ಇಲ್ಲಿ ತಮ್ಮನ್ನು ತಾವೇ ಗುರುಗಳು ಅಂತ ಕರ್ಕೊಳ್ಳೋರ ಮೂರ್ಖ ಸಿದ್ಧಾಂತ. ಅವರು ಹೇಳ್ತಾರೆ ಯಾರನ್ನ ಬೇಕಾದ್ರೂ ಪೂಜೆ ಮಾಡಿದ್ರು ದೇವ್ರ ಹತ್ರ ಹೋಗ್ಬೋದು. ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಗುರುವು ಅಂದ್ರೆ ಸಂಪ್ರದಾಯದಿಂದ ಬಂದ ಗುರುವು. ಈಗ ಗುರುಗಳಲ್ಲಿ ಸದ್ಗುರುವು ಮತ್ತು ಬೋಗಸ್ ಗುರು ಅಂದ್ರೆ ಅವರಿಗೆ ಸಂಪ್ರದಾಯ ಇರೋದಿಲ್ಲ. ಸಂಪ್ರದಾಯ ಅಂದರೆ ಅರ್ಥ ಏನು? ಸಂಪ್ರದಾಯ ಅಂದರೆ ಕೃಷ್ಣ ಮೂಲ ಆಕಾರ ಆಗಿರ್ಬೇಕು. ಅದು ಸಂಪ್ರದಾಯ. ಸೊ ಕೃಷ್ಣದಿಂದ ಜ್ಞಾನ ಬಂದಿರಬೇಕು. ಸೊ ಅದು ಇಲ್ಲದಿದ್ದರೆ ಅವನು ಸದ್ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಸಂಪ್ರದಾಯ ಕೃಷ್ಣನಿಂದ ಬಂದಿರೋದು ಅಂತಂದ್ರೆ ಬ್ರಹ್ಮ ಸಂಪ್ರದಾಯ, ಬ್ರಹ್ಮ ಮಾಧ್ವ ಗೌಡೀಯ ಸಂಪ್ರದಾಯ, ಅದು ಬ್ರಹ್ಮ ಸಂಪ್ರದಾಯದಿಂದ ಬಂದಿದೆ. ಯಾಕೆಂದ್ರೆ ಬ್ರಹ್ಮನಿಗೆ ಕೃಷ್ಣನೇ ವೇದಗಳನ್ನು ಮತ್ತು ತಿಳಿಸಿದ್ದಾನೆ. ಸೊ ಅಂದರೆ ತೇನೇ ಬ್ರಹ್ಮ ಹೃದಯ ಆದಿಕವೇ. ಇದನ್ನು ಭಾಗವತದಲ್ಲಿ ಮೊದಲನೆಯ ಸ್ಕಂದದ ಮೊದಲನೆಯದ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಭಗವಂತನೇ ಕೃಷ್ಣನೇ ಬ್ರಹ್ಮನಿಗೆ ವೇದವನ್ನ ಹೇಳಿದ್ದಾನೆ. ಸೊ ಹಾಗಾಗಿ ಬ್ರಹ್ಮ ಸದ್ಗುರು ಅವನು ಅವನಿಗೆ ಯಾಕೆ ಸಂಪ್ರದಾಯದ ಗುರು ಆಚಾರ್ಯ? ಯಾಕೆಂದರೆ ಕೃಷ್ಣನಿಂದ ಜ್ಞಾನನ ಪಡ್ಕೊಂಡಿದ್ದಾನೆ. ಅದೇ ರೀತಿ ಇಲ್ಲಿ ಶ್ರೀ ಸಂಪ್ರದಾಯ, ಶ್ರೀ ಅಂದರೆ ಲಕ್ಷ್ಮೀದೇವಿ. ಅಥವಾ ಹೇಗೆ ಅಂತ ಲಕ್ಷ್ಮೀದೇವಿ ಕೂಡ ಭಗವಂತ ಒಂದು ಜ್ಞಾನವನ್ನು ಕೊಟ್ಟಿದ್ದಾನೆ. ಲಕ್ಷ್ಮೀದೇವಿ ಯಾವಾಗಲೂ ಭಗವಂತನ ಪಾದವನ್ನ ಒತ್ತುತ್ತಾ ಸೇವೆ ಮಾಡ್ತಾ ಇರ್ತಾಳೆ ಮತ್ತು ಭಗವಂತನ ಹೃದಯದಲ್ಲೂ ಇಟ್ಕೊಂಡಿರ್ತಾನೆ. ಸೊ ಆದ್ದರಿಂದ ಅವಳಿಗೆ ಅವನು ಜ್ಞಾನವನ್ನು ಬೋಧಿಸಿದ್ದಾನೆ. ಅದು ಶ್ರೀ ಸಂಪ್ರದಾಯ. ಆಮೇಲೆ ರುದ್ರ ಸಂಪ್ರದಾಯ ಅಂದರೆ ಶಿವನಿಗೆ ಭಗವಂತನು ನೇರವಾಗಿ ಜ್ಞಾನ ಕೊಟ್ಟಿದ್ದಾನೆ. ಮತ್ತೆ ಕುಮಾರ ಸಂಪ್ರದಾಯ, ಕುಮಾರ ಅಂದರೆ 4 ಕುಮಾರರಿಗೆ ಭಗವಂತನು ಜ್ಞಾನವನ್ನು ಕೊಟ್ಟಿದ್ದಾನೆ. ಸೊ ಈ ಸಂಪ್ರದಾಯಗಳಲ್ಲಿ ಬರ್ತಕ್ಕಂಥದ್ದು ಅದು ಸದ್ಗುರುವು. ಈ 4 ಸಂಪ್ರದಾಯದಿಂದ ಬರ್ತದೆ. ಯಾಕಂದ್ರೆ ಇದು ಈ ಡೈರೆಕ್ಟ್ ಆಗಿ ಭಗವಂತನಿಂದ ಜ್ಞಾನ ಪಡ್ಕೊಂಡವರು. ಸೊ ಅಂದರೆ ಸದ್ಗುರುವು ಅವರು ಇಲ್ಲಿ ಹೇಳಿದ್ದಾರೆ ಹಿಂದೆ ಅವರು ಸದ್ಗುರು ಮಾತಾಜಿ ಕೇಳ್ತಾ ಇಲ್ಲ ಮಾತಾಜಿ.
ಇಲ್ಲಿ ಕರೆಂಟ್ ಹೋಗಿರ್ಬೇಕು ಅವರಿಗೆ. ಹ್ಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಹೋಸ್ಟ್ ಮಾಡಿದೆ ಮಾತಾಜಿ, ನಿಮ್ಮನ್ನ ಹೋಸ್ಟ್ ಮಾಡಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಸ್ವಲ್ಪ ನನಗೆ ಕರೆಂಟ್ ಹೋಗಿದೆ. ಹಾಗಾಗಿ ಸದ್ಗುರುಗಳಾದವರು ಅನ್ನು ಸೃಷ್ಟಿಸುವುದಿಲ್ಲ, ಹೇಳುವುದೂ ಇಲ್ಲ. ಅಂದ್ರೆ ಅವರು ತಮ್ಮ ಒಂದು ಸ್ವಂತವಾದದ್ದನ್ನು ಯಾವುದನ್ನು ಹೇಳುವುದಿಲ್ಲ, ಯಾವುದನ್ನು ಕೂಡ ಅವರು ಸೇರಿಸುವುದೂ ಇಲ್ಲ, ಯಾವುದನ್ನು ಕೂಡ ಕಳೆಯುವುದೂ ಇಲ್ಲ. ಸಂಪ್ರದಾಯದಿಂದ ಏನು ಬಂದಿದೆ ಅದನ್ನೇ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಸಂಪ್ರದಾಯದಿಂದ ಬಂದ ಜ್ಞಾನ ಅಂದ್ರೆ, ಈಗ ಒಂದು ಮಾವಿನ ಹಣ್ಣನ್ನ ಮರದಿಂದ ಒಂದು ಕೈಯಿಂದ ಕೈ ಕೊಟ್ರೆ ಅದು ಸ್ವಲ್ಪವೂ ಒಡೆಯದೆ ಮತ್ತೆ ಅದು ಸೇರುತ್ತದೆ. ಅದೇ ರೀತಿ ಭಗವಂತನಿಂದ ಬಂದ ಜ್ಞಾನವನ್ನ ಅದೇ ಯಥಾ ಪ್ರಕಾರವಾಗಿ ಅವರು ತಲುಪಿಸುತ್ತಾರೆ. ಸೊ ಒಂದು ಗುರುವಿನಿಂದ ಮತ್ತೊಂದು ಗುರು, ಅವರ ಗುರು, ಅವರ ಗುರು, ಅವರ ಗುರು, ಹೀಗೆ ಅದು ಮೂಲ ಆ ಕೃಷ್ಣ ಆಕಾರ ಆಗಿರ್ತಾನೆ. ಹಾಗಿದ್ದರಿಂದ ಅಂತಹ ಜ್ಞಾನ ನಿಖರ, ಅಂದ್ರೆ ಅದು ತುಂಬಾ ಏನ್ ಹೇಳ್ತಾರೆ ಅದಕ್ಕೆ, ಅಥೆಂಟಿಕೇಟೆಡ್ ನಾಲೆಡ್ಜ್, ಅದನ್ನ ಆ ಜ್ಞಾನ. ಸೊ ಹಾಗಾಗಿ ಆ ರೀತಿಯಾದ ಗುರುವು ಅವರಿಂದ ನಾವು ಕೇಳಿ ತಿಳ್ಕೊಳ್ಬೇಕು. ಅವರು ಈ ರೀತಿ ಈ ಸಂಪ್ರದಾಯದ ಗುರುವು ಅವರು ಹೇಳುವುದಿಲ್ಲ ಯಾವ ದೇವರನ್ನು ಪೂಜೆ ಮಾಡಿದ್ರು, ನೀವು ಯಾರನ್ನು ಉಪಾಸನೆ ಮಾಡಿದ್ರೋ ನೀವು ಭಗವಂತನನ್ನು ಪಡ್ಕೋಬಹುದು ಅಂತ ಆ ರೀತಿಯಾಗಿ ಅವರು ಹೇಳೋದಿಲ್ಲ. ಹಾಗಾಗಿ ಇದಕ್ಕೆ ಶ್ರೀಲ ಪ್ರಭುಪಾದರು ತುಂಬಾ ಉತ್ತಮ ಉದಾಹರಣೆ ಕೊಡ್ತಾರೆ. ನಾವು ಒಂದು ಕಲ್ಕತ್ತಕ್ಕೆ ಹೋಗ್ಬೇಕು ಅಂತ ಟಿಕೆಟ್ ತೆಗೆದುಕೊಂಡು ಅಂದ್ರೆ ಬೊಂಬೈ ತಲುಪಲಿಕ್ಕೆ ಸಾಧ್ಯ ಹೋಗೋದಿಲ್ಲ ಅಲ್ವಾ? ಅದೇ ರೀತಿ ಕಲ್ಕತ್ತಕ್ಕೆ ಹೋಗ್ಬೇಕಾದ್ರೆ ಕಲ್ಕತ್ತಾ ಟಿಕೆಟ್ ತೆಗಿಬೇಕು, ಮುಂಬೈ ಬೇಕಾದ್ರೆ ಮುಂಬೈ ಟಿಕೆಟ್. ಅದರ ಅರ್ಥ ಏನು ಅಂತಂದ್ರೆ, ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಹೋಗುವ ಒಂದು ನಾವು ಅರ್ಹತೆಯನ್ನ ನಾವು ಪಡ್ಕೊಳ್ಬೇಕು. ನಮಗೆ ಇಲ್ಲ, ನಾವು ದೇವತೆಗಳನ್ನ ಆರಾಧನೆ ಮಾಡ್ತೇವೆ ಅಥವಾ ಪಿತೃಗಳನ್ನ ಆರಾಧನೆ ಮಾಡ್ತೇವೆ, ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ. ಸಾಧ್ಯ ಇಲ್ಲ ಮಾತಾಜಿ. ಹಾಗಾಗಿ ಈ ರೀತಿಯಾದ ಯಾರಾದ್ರೂ ಗುರುಗಳು ಅಂತ ಹೇಳಿ ಕರೆದುಕೊಳ್ಳವರು ತಮ್ಮನ್ನು ತಾವೇ, ಅಂತವರು ಈ ರೀತಿಯಾದ ಒಂದು ಯಾವುದೇ ಅಥವಾ ಎಲ್ಲ ಬಗೆಯ ಒಂದು ಟಿಕೆಟ್ ಇದ್ರು ನಿಮ್ಮನ್ನ ನಾನು ಭಗವಂತನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ಬಿಡ್ತಾರೆ. ಸೊ ಅದು ಏನಾಗತ್ತೆ, ಅಜ್ಞಾನಿಗಳಿಗೆ ಅದು ಆಕರ್ಷಣೆ ಆಗತ್ತೆ ಅಲ್ವಾ? ನಾವು ಏನನ್ನ ಮಾಡಿದ್ರು ನಮ್ಮನ್ನ ಭಗವಂತನ ಪಡ್ಕೊಳ್ಳಕ್ಕೆ ಈ ಗುರುಗಳು ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಲ್ವಾ? ಹೌದು, ನಂಬಿ ಬಿಡ್ತಾರೆ. ಯಾಕೆಂದ್ರೆ ಅವರು ಅಜ್ಞಾನ, ಯಾಕೆಂದ್ರೆ ಅವರು ಅಜ್ಞಾನದಲ್ಲಿ ಇರ್ತಾರೆ, ಅವರನ್ನು ಇವರು ನಂಬಿಸಿ ಬಿಡ್ತಾರೆ. ಸೊ ಹಾಗಾಗಿ ಇದು ಈ ರೀತಿಯಾದ, ಅಂದ್ರೆ ನೀವು ಯಾರನ್ನ ಬೇಕಾದ್ರೂ ಪೂಜೆ ಮಾಡ್ಬಹುದು, ಅದು ಎಲ್ಲರೂ ನೀವು ದೇವರ ಹತ್ರ ಕರ್ಕೊಂಡು ಹೋಗ್ಬೋದು. ಇಂತಹದು ಉಪದೇಶ, ಇದು ಜನ ಇದರಿಂದ ಉಬ್ಬಿ ಹೋಗ್ತಾರೆ ಅಲ್ವಾ? ಆ ಜನಗಳಿಗೆ ಸುಲಭ ಮಾರ್ಗ ಆಗ್ಬಿಡುತ್ತೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ವೈದಿಕ ಉಪದೇಶಗಳನ್ನ ಈ ರೀತಿಯಾದ ಉಪದೇಶಗಳನ್ನ ಅವ್ರು ಕೇಳ್ಕೊಂಡ್ಬಿಡ್ತಾರೆ. ಆದ್ರೆ ಇಂತಹ ವೈದಿಕ ಉಪದೇಶಗಳು ಎಲ್ಲೂ ಕೂಡ ವೈದಿಕ ಉಪದೇಶಗಳು ಗ್ರಂಥಗಳಲ್ಲಿ, ವೈದಿಕ ಗ್ರಂಥಗಳಲ್ಲಿ ಇಂತಹ ಉಪದೇಶಗಳು ಇಲ್ಲ. ಸೊ ಅಲ್ಲಿ ಏನು ಅಂತಂದ್ರೆ ಯಾವುದನ್ನು ಮಾಡಿದರೆ ಎಲ್ಲಿಗೆ ಸೇರ್ತೇವೆ ಅದು ಸ್ಪಷ್ಟವಾಗಿ ವೈದಿಕ ಗ್ರಂಥಗಳಲ್ಲಿ ಹೇಳಿದೆ. ಈಗ ಭಗವದ್ಗೀತೆಯಲ್ಲಿ ನಾವು ನೋಡಿದ್ವಿ. ಹಾಗಾಗಿ ಈ ತರವಾದ ಯಥಾವತ್ತಾದ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಪರಂಪರೆಯಿಂದ ಬಂದ ಸದ್ಗುರುವಿನಿಂದ ನಾವು ಈ ಜ್ಞಾನವನ್ನ ಪಡೆದುಕೊಳ್ಬಹುದು. ಸೊ ಹಾಗಾಗಿ ಇದನ್ನ ಈ ಒಂದು ಪರಂಪರೆಯಿಂದ ಬಂದ ಗುರುವಿನಿಂದ ಮಾತ್ರ ಈ ಒಂದು ನೈಜ ವಸ್ತು, ಅಂದ್ರೆ ಯಾವುದು ನಿಜವಾದದ್ದು, ಅದನ್ನ ಪಡ್ಕೊಳ್ಳಿಕ್ಕೆ ಯಥಾವತ್ತಾಗಿ ಸಾಧ್ಯ. ಇಲ್ಲದಿದ್ರೆ ಬೇರೆ ಯಾವ ರೀತಿಯಿಂದನೂ ಕೂಡ ಇದು ಸಾಧ್ಯ ಇಲ್ಲ. ಈಗ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಶ್ರೀಲ ಪ್ರಭುಪಾದರು ಕೋಟ್ ಮಾಡ್ತಾರೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು
ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಈ ಪರಮ ವಿದ್ಯೆಯು ಪರಂಪರೆಯಿಂದ ಬಂದುದು. ರಾಜರ್ಷಿಗಳು ಇದನ್ನು ಇದೇ ವಿಧಾನದಲ್ಲಿ ಅರಿತರು. ಆದರೆ ಕಾಲಕ್ರಮೇಣ ಈ ಪರಂಪರೆ ಭಗ್ನವಾಯಿತು. ಆದ್ದರಿಂದ ಈ ವಿದ್ಯೆ ನಷ್ಟವಾದಂತಿದೆ. ಇಲ್ಲಿ ಏನಾಯ್ತು ಅಂತಂದ್ರೆ, ಈ ಪರಮ ವಿದ್ಯೆ ಅಂದ್ರೆ ಈ ಒಂದು ಭಗವಂತನನ್ನು ತಲುಪಲಿಕ್ಕೆ ಬೇಕಾದಂತಹ ವಿದ್ಯೆ. ಸೊ ಆ ವಿದ್ಯೆ ಅಂತಂದ್ರೆ ಭಗವಂತನನ್ನು ತಲುಪಬೇಕಾದ ಒಂದು ವಿದ್ಯೆ. ಆ ವಿದ್ಯೆ ಅದು ಪರಂಪರೆಯಿಂದ ಬಂದಿತ್ತು. ಅದನ್ನ ಪರಂಪರೆಯಿಂದ ಬಿಟ್ಟು ಬೇರೆ ಎಲ್ಲೂ ಅದು ಬರೋದಿಲ್ಲ. ಯಾಕೆಂದ್ರೆ ಆ ಪರಂಪರೆಯಲ್ಲಿ ಭಗವಂತನೇ ಅದನ್ನ ಹೇಳಿರ್ತಾನೆ. ಇದನ್ನ ಮೊಟ್ಟ ಮೊದಲು ಪರಂಪರೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ. ನಾನು ಇದನ್ನ ಮೊಟ್ಟ ಮೊದಲು ವಿವಸ್ವಾನನಿಗೆ ತಿಳಿಸಿದೆ. ಸೊ ಈ ವಿವಸ್ವಾನಿಗೆ ಸುಮಾರು 12 ಕೋಟಿ ವರ್ಷಗಳ ಹಿಂದೆ ತಿಳಿಸಿದ್ದ ಭಗವಂತ. ಹಾಗಾದ್ರೆ ಸೂರ್ಯನಿಗೆ ಯಾಕೆ ತಿಳಿಸಿದ? ಸೂರ್ಯ ಎಲ್ಲ ಗ್ರಹಗಳ ರಾಜ. ಸೊ ರಾಜ ಆ ಸೂರ್ಯನಿಂದ ಬೇರೆ ಗ್ರಹಗಳಿಗೆ ಎಲ್ಲ ಕಡೆಗೂ ಕೂಡ ಅವನು ತಿಳಿಸ್ತಾನೆ. ಸೊ ಹಾಗಾಗಿ ಸೂರ್ಯನಿಗೆ ಮೊದಲು ಹೇಳಿದ. ಈ ರಾಜರುಗಳಿಗೆ ಅಂದ್ರೆ ಅವರೆಲ್ಲ ರಾಜರ್ಷಿಗಳಾಗ್ತಿದ್ರು ಹಿಂದೆ. ಅವರಿಗೆ ಏನಂತಂದ್ರೆ ಅಂದ್ರೆ ಜನರಿಗೆ ಆಧ್ಯಾತ್ಮಿಕದಲ್ಲೂ ಮುಂದುವರಿದು ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟು ಅವರು ಆಧ್ಯಾತ್ಮಿಕದಲ್ಲೂ ಮುಂದುವರಿಬೇಕು, ಭೌತಿಕದಲ್ಲೂ ಅವರು ಜೀವನವನ್ನ ಸರಿ ನಡೆಸ್ಕೊಳ್ಬೇಕು. ಇದು ರಾಜನ ಕರ್ತವ್ಯ. ಇದನ್ನ ಅವರು ಸರಿಯಾಗಿ ನಿರ್ವಹಿಸುತ್ತಿದ್ದರು. ಸೊ ಹಾಗಾಗಿ ಅದನ್ನ ಮೊಟ್ಟ ಮೊದಲು ವಿವಸ್ವಾನಿಗೆ ಕೊಟ್ಟರು. ವಿವಸ್ವಾನಿಂದ ಅದು ಮತ್ತೆ ಕೆಳಗೆ ಇಳಿದು ಬಂತು. ಹೀಗೆ ಅಂದ್ರೆ ಏವಂ ಪರಂಪರಾ ಪ್ರಾಪ್ತಮಂ, ಅದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಹೇಗೆ ಪರಂಪರೆಯಲ್ಲಿ ಬಂದಿದೆ ಅಂತ. ಸೊ ಆದರೆ ಕಾಲಾನುಕ್ರಮ 12 ಕೋಟಿ ವರ್ಷಗಳ ಹಿಂದೆ ತಿಳಿಸಿದ್ದು ಮಾನವ ಕುಲಕ್ಕೆ ಅದು 12 ಲಕ್ಷದ ಹಿಂದೆ ಬಂದಿದೆ. ಈ ಭಗವದ್ಗೀತೆ 20 ಲಕ್ಷದ ಹಿಂದೆ ಬಂದಿದೆ. ಅದು ಸೊ ಮನುವಿನ ಮೂಲಕ ಬಂದಿದೆ. ಇಕ್ಷ್ವಾಕುವಿನಿಂದ ಮನುವಿಗೆ ಬಂದಿದೆ. ಸೊ ಮನುವಿನಿಂದ ಮಾನವ ಕುಲಕ್ಕೆ ಬಂತು. ಸೊ ಹಾಗಾಗಿ ಈ ಕಾಲಕ್ರಮದಲ್ಲಿ ಇದು ನಷ್ಟವಾಗಿ ಹೋಯ್ತು, ಭಗ್ನವಾಗಿ ಹೋಯ್ತು. ಆವಾಗ ಶ್ರೀಕೃಷ್ಣ ಭೂಮಿ ಮೇಲೆ ಅವತರಿಸಿದಾಗ ಈ ಎಲ್ಲ ಭಕ್ತಿ ಯೋಗದ ತತ್ವಗಳು ವಿಕೃತವಾಗಿದ್ವು. ಯಾಕೆಂತಂದ್ರೆ ಕಾಲಕ್ರಮವಾಗಿ ನಿಧಾನವಾಗಿ ಎಲ್ಲ ಕೂಡ ನಶಿಸಿ ಹೋಗುತ್ತೆ. ಯಾಕೆಂದ್ರೆ ಇದು ಭೌತಿಕ ಪ್ರಪಂಚದ ಒಂದು ನಿಯಮ. ಯಾಕೆಂದ್ರೆ ಕಾಲಕ್ರಮೇಣ ಯಾವುದೇ ವಸ್ತು ಕೂಡ ಇಲ್ಲಿ ಅದು ನಶಿಸಿ ಹೋಗುತ್ತೆ. ಹಾಗೆ ಭಕ್ತಿ ಯೋಗ ಅಂದ್ರೆ ಭಗವದ್ಗೀತೆಯ ಭಕ್ತಿ ಯೋಗ ಯಾವುದನ್ನ ಭಗವಂತ ವಿವಸ್ವಾನನಿಗೆ ವಿವರಿಸಿದ್ದ, ಅದು ಎಲ್ಲ ಈ ಭೂಮಿಯ ಮೇಲೆ ಕೃಷ್ಣ ಅವತಾರ ಮಾಡೋಕ್ಕಿಂತ ಮುಂಚೆ ವಿಕೃತವಾಗಿ ಬಿಟ್ಟಿತ್ತು. ಸೊ ಹಾಗಾಗಿ ಅವನು ಭಗವಂತನ ಕೆಳಗೆ ಅವತಾರವನ್ನು ತೆಗೆಯುವುದು, ಅದು ಭಗವಂತ ಕೃಷ್ಣ ಅವತಾರ ಅಲ್ಲ, ಅವನು ಅವತಾರಿ. ಅವನು ಯಾವುದೇ ಅವತಾರಿಯಾಗಿ ಬಂದರೂ ಕೂಡ ಅವನಿಗೆ ಮುಖ್ಯ ಒಂದು ಉದ್ದೇಶ ಕೂಡ ಒಂದು ಧರ್ಮ ಸಂಸ್ಥಾಪನೆಯನ್ನು ಮಾಡೋದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸಂಸ್ಥಾಪನೆ ಅಂತಂದ್ರೆ ಎಲ್ಲ ಈ ಒಂದು ಭಕ್ತಿ ಯೋಗದ ತತ್ವಗಳನ್ನ ಪುನಃ ಸ್ಥಾಪಿಸಬೇಕಾಗಿತ್ತು. ಸೊ ಅದಕ್ಕೆ ಭಗವಂತ ಈ ಪರಂಪರಾ ಪದ್ಧತಿಯನ್ನ ಶ್ರೀಕೃಷ್ಣನ ತನ್ನ ಒಂದು ಆಪ್ತ ಮಿತ್ರ ಮತ್ತು ಅವನು ಭಗವದ್ಭಕ್ತ ಅಂದ್ರೆ ಶುದ್ಧ ಭಕ್ತನಾದ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ. ಇದು ಅರ್ಜುನನಿಗೆ ಕೇವಲ ಅಲ್ಲ, ಸೊ ಅದು ಎಲ್ಲ ಜನರಿಗೆ. ಯಾಕೆಂತಂದ್ರೆ ಅರ್ಜುನ ಅವನು ಶುದ್ಧ ಭಕ್ತ, ಅವನ ಮುಖಾಂತರ ಇದನ್ನು ನಮಗೆ ಭಗವದ್ಗೀತೆಯ ತತ್ವಗಳನ್ನ ಭಗವಂತ ಕೊಟ್ಟ. ಸೊ ಹಾಗಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಯಾರು ಭಗವಂತನ ಭಕ್ತರಾಗಿದ್ದಾರೆ ಅವರು ಮಾತ್ರ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಯಾರು ಅರ್ಜುನನ ಹಾದಿಯಲ್ಲಿ ನಡೀತಾರೆ, ಅರ್ಜುನ ಭಗವಂತನ ಭಕ್ತ ಮತ್ತು ಅವನು ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ಅವನು ಒಪ್ಪಿಕೊಂಡಿದ್ದಾನೆ. ಇದನ್ನ ಒಪ್ಕೊಳ್ತೇನೆ ಮತ್ತೊಂದನ್ನು ಒಪ್ಕೊಳ್ಳೋದಿಲ್ಲ, ಈ ರೀತಿಯಾದ ವಿಚಾರವನ್ನ ಅವನು ಹೇಳಲಿಲ್ಲ. ಸೊ ಹಾಗಾಗಿ ಭಗವದ್ಗೀತೆಯನ್ನ ಈ ರೀತಿ ಅರ್ಜುನನ ದಾರಿಯಲ್ಲಿ ಹೋದ್ರೆ ನಮಗೆ ತಿಳ್ಕೊಳ್ಬಹುದು. ಅಂದ್ರೆ ಅರ್ಜುನನ ದಾರಿ ಅಂದ್ರೆ ಏನು? ಭಕ್ತಿ ಮಾರ್ಗದಲ್ಲಿ ಹೋದರೆ ಆಗ ನಮಗೆ ತಿಳ್ಕೊಳ್ಬಹುದು. ಸೊ ಹಾಗಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಪರಂಪರೆಯಿಂದ ಬಂದ ಆಚಾರ್ಯರಿಂದ ನಾವು ಇದನ್ನ ಕೇಳಿ ತಿಳ್ಕೊಳ್ಬೇಕು, ಮತ್ತೆ ಭಕ್ತಿ ಮಾರ್ಗದಲ್ಲಿ ಇರಬೇಕು. ಮತ್ತೆ ಭಗವಾನ್ ಶ್ರೀಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಇದನ್ನು ಒಪ್ಕೊಳ್ಬೇಕು. ಇದನ್ನು ಒಪ್ಕೊಳ್ಳದೆ ಹೋದ್ರೆ ನಮಗೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ಈಗ ಮುಂದಿನ ಒಂದು ಪ್ಯಾರ ಯಾರಾದ್ರೂ
ಪುಸ್ತಕ ಇದ್ದವರು ಓದ್ಬೋದು, ಇಲ್ಲ ಅಂದ್ರೆ ನಾನೇ ಓದ್ತೇನೆ. ಹರೇ ಕೃಷ್ಣ. ಮಾತಾಜಿ ಬುಕ್ ಇದೆ ಮಾತಾಜಿ. ಓದಿ ಮಾತೆ. ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶಗಳ ಗಂಧಗಾಳಿ, ಇಲ್ಲಿಂದ ಓದಿ. ಹಾ, ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶಗಳ ಗಂಧಗಾಳಿ ಗೊತ್ತಿಲ್ಲದ ಈ ಲೋಕೋತ್ತರ ಸಂವಾದಕ್ಕೆ ವ್ಯಾಖ್ಯಾನ ಹೇಳುವವರು ಅನುವಾದಕರು ಈಗ ಅನೇಕರಿದ್ದಾರೆ. ಅಂತಹ ವ್ಯಾಖ್ಯಾನಕಾರರು ಭಗವದ್ಗೀತೆಯ ಶ್ಲೋಕಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ನೀಡಿ ಧರ್ಮಶಾಸ್ತ್ರದ ಹೆಸರಿನಲ್ಲಿ ಎಲ್ಲಾ ಬಗೆಯ ಕಗ್ಗವನ್ನೂ ಹೇಳುತ್ತಾರೆ. ಅಂತಹ ವ್ಯಾಖ್ಯಾನಕಾರರಿಗೆ ಶ್ರೀಕೃಷ್ಣನ ಬಗ್ಗೆಯಾಗಲಿ ಅವನ ನಿತ್ಯಧಾಮದ ಬಗ್ಗೆಯಾಗಲಿ ನಂಬಿಕೆ ಇಲ್ಲ. ಅಂತಹವರು ಹೇಗೆ ತಾನೇ ಭಗವದ್ಗೀತೆಯನ್ನು ವ್ಯಾಖ್ಯಾನಿಸಬಲ್ಲರು? ಹರೇ ಕೃಷ್ಣ. ಹರೇ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ಗುರುಗಳು ಬೋಗಸ್ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಗುರುಗಳು ಯಾರು ಸಂಪ್ರದಾಯದಿಂದ ಬಂದ ಸದ್ಗುರುಗಳು, ಅವರಿಗೆ ಎಲ್ಲ ಭಗವಂತನ ಬಗ್ಗೆ ಮತ್ತೆ ಭಗವಂತನ ಆ ಒಂದು ಉಪದೇಶಗಳ ಬಗ್ಗೆ ಅವರು ತುಂಬಾ ಅದರಲ್ಲಿ ಕರತಲಾಮಲಕ ಆಗಿರುತ್ತೆ. ಯಾಕೆಂತಂದ್ರೆ ಅವರು ಸಂಪ್ರದಾಯದಿಂದ ಬಂದ ಗುರುಗಳು ಅಂತಂದ್ರೆ ಅವರು ಬ್ರಹ್ಮನಿಷ್ಠ ಮತ್ತು ಶ್ರೋತ್ರಿಯ ಅಂದ್ರೆ ಅವರು ವೇದಗಳ ಜ್ಞಾನವನ್ನು ಪರಂಪರೆಯಿಂದ ಪಡ್ಕೊಂಡಿರ್ತಾರೆ ಅವರು. ಸೊ ಆ ಪರಂಪರೆಯಿಂದ ಪಡ್ಕೊಂಡಿರೋದ್ರಿಂದ ಅವರ ವೇದ ಜ್ಞಾನ ಪರ್ಫೆಕ್ಟ್ ಇರುತ್ತೆ, ಪರಿಪೂರ್ಣತೆಯಿಂದ ಇರುತ್ತೆ. ಆಮೇಲೆ ಅವರು ಬ್ರಹ್ಮನಿಷ್ಠ ಅಂದ್ರೆ ಅವರು ಭಕ್ತಿಯಲ್ಲಿ ಸಂಪೂರ್ಣವಾಗಿ ತೊಡ್ಕೊಂಡಿರ್ತಾರೆ. ಅಂದ್ರೆ ಅವರು ಭಗವದ್ ಭಕ್ತಿಯಲ್ಲಿ ಅಂದ್ರೆ ಕೃಷ್ಣನ ಭಗವಂತನ ಆ ಭಕ್ತಿ ಒಂದು ಭಕ್ತಿ ಯೋಗದಲ್ಲಿ ಅಥವಾ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಸೊ ಹಾಗಾಗಿ ಅವರು ಒಂದು ಈ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವೆ ಇರ್ತಕ್ಕಂತಹ ಸಂವಾದ, ಈ ಭಗವದ್ಗೀತೆ ಅದು ಲೌಕಿಕ ಅಲ್ಲ, ಅದು ಅಲೌಕಿಕ ಸಂವಾದ. ಅದು ಯಾಕೆ ಅಲೌಕಿಕ ಸಂವಾದ? ಶ್ರೀಕೃಷ್ಣ ಅವನು ಭಗವಂತ, ಮತ್ತೆ ಅರ್ಜುನ ಶ್ರೇಷ್ಠವಾದ ಭಕ್ತ, ಶ್ರೇಷ್ಠನಾದ ಭಕ್ತ, ಭಗವದ್ ಭಕ್ತ. ಸೊ ಭಕ್ತ ಮತ್ತು ಭಗವಂತ ಇವರ ನಡುವೆ ನಡೆಯುವ ಸಂವಾದ ಅದು ಏನಂತಂದ್ರೆ ಭಕ್ತಿ ಯೋಗವೇ, ಭಕ್ತಿ ಸೇವೆಯ ಬಗ್ಗೆನೇ ನಡೆಯುತ್ತದೆ. ಯಾಕೆಂತಂದ್ರೆ ಇಲ್ಲಿ ಹೇಗೆ ಅಂತ ಕೇಳಿದ್ರೆ, ಈಗ ಯಾರಾದ್ರೂ 1-2 ಜನ ಬಿಸ್ನೆಸ್ ಮ್ಯಾನ್ಗಳು ಮಾತಾಡಿದ್ರೆ ಅವರು ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಭಗವಂತ ಮತ್ತು ಭಕ್ತ ಅವರ ವಿಷಯ ವಸ್ತು ಭಗವದ್ ಭಕ್ತಿಯ ಬಗ್ಗೆನೇ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಈಗ ಸೋಕಾಲ್ಡ್ ಗುರುಗಳು ಅಂದ್ರೆ ಸಂಪ್ರದಾಯದಿಂದ ಇರ್ತಕ್ಕಂಥ ಗುರುಗಳು ಅವರು ತಮ್ಮನ್ನೇ ತಾವು ಗುರುಗಳು ಅಂತ ಹೇಳ್ಕೊಳ್ತಾರೆ. ಅಂತಹ ವ್ಯಾಖ್ಯಾನಕಾರರು ಭಗವದ್ಗೀತೆಯ ಶ್ಲೋಕಗಳಿಗೆ ಏನ್ ಮಾಡ್ತಾರೆ? ವ್ಯಾಖ್ಯಾನ ಬರೀತಾರೆ. ಸೊ ಹಾಗಾಗಿ ಅವರಿಗೆ ಭಗವಂತನ ಬಗ್ಗೆ ಗೊತ್ತಿಲ್ಲ, ಆ ಭಗವಂತನ ಧಾಮದ ಬಗ್ಗೆ ಗೊತ್ತಿಲ್ಲ. ಸೊ ಅಂತವರು ವ್ಯಾಖ್ಯಾನವನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸೊ ಅಲ್ಲಿ ಅಂದ್ರೆ ಭಗವದ್ಗೀತೆಯಲ್ಲಿ ಈಗ ಸುಮಾರು 700ಕ್ಕೂ ಮಿಕ್ಕಿ ಆವೃತ್ತಿಗಳಿವೆ. ಇದರಲ್ಲಿ ಹೆಚ್ಚಿನ ವ್ಯಾಖ್ಯಾನಕಾರರಿಗೆ ಭಗವಂತನ ಬಗ್ಗೆನೇ ಗೊತ್ತಿಲ್ಲ, ಶ್ರೀಕೃಷ್ಣನ ಬಗ್ಗೆನೇ ಗೊತ್ತಿಲ್ಲ, ಅವನ ನಿತ್ಯ ಧಾಮ ಆ ಗೋಲೋಕ ವೃಂದಾವನ ಅದರಲ್ಲಿ ನಂಬಿಕೆಯೂ ಇರುವುದಿಲ್ಲ. ಅಂತವರು ಹೇಗೆ ಭಗವದ್ಗೀತೆ ವ್ಯಾಖ್ಯಾನ ಮಾಡ್ಬೋದು ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಹಾಗಾಗಿ ನಾವು ವಿಚಾರ ಮಾಡಬೇಕು. ಭಗವದ್ಗೀತೆಯನ್ನು ಕೂಡ ನಾವು ಓದಬೇಕಾದ್ರೆ ನಾವು ಈ ರೀತಿಯಾದ ಅವರದ್ದೇ ಆದ ವ್ಯಾಖ್ಯಾನವನ್ನು ಓದಿದರೆ ನಾವು ಭಗವಂತನ ಲೋಕ ತಲುಪಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಒಂದು ನಮಗೆ ಸರಿಯಾದ ವಸ್ತು ಸ್ಥಿತಿ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ನಾವು ಶ್ರೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅನೇಕ ಇಂಗ್ಲಿಷ್ ಆವೃತ್ತಿಗಳು ಇತ್ತು. ಇಲ್ಲಿಯ ಜನರು ಕೇಳ್ಕೊಂಡ್ರು, ನಮಗೆ ಸರಿಯಾದ ಒಂದು ಪುಸ್ತಕವನ್ನು ಕೊಡಿ, ಯಾವುದನ್ನು ಓದ್ಬೇಕು. ಆಗ ಶ್ರೀಲ ಪ್ರಭುಪಾದರು ಯಥಾರೂಪವನ್ನ ಬರೆದ್ರು. ಸೊ ಹಾಗಾಗಿ ಯಥಾರೂಪ ಅಂದ್ರೆ ಸಂಪ್ರದಾಯದಿಂದ ಬಂದ ಹೇಗೆ ಭಗವಂತ ಕೃಷ್ಣ ಅರ್ಜುನನಿಗೆ ಏನು ಹೇಳಿದ್ದಾನೋ ಅದನ್ನೇ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಯಾವ ಎಡಿಷನ್ ಇಲ್ಲ, ಬೇರೆ ಯಾವುದನ್ನು ಕೂಡುವುದೂ ಇಲ್ಲ, ಕಳೆಯುವುದೂ ಇಲ್ಲ. ಇದು ಸಂಪ್ರದಾಯದಿಂದ ಬಂದ ಜ್ಞಾನ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರಲ್ಲಿ ಹೇಳ್ತಾರೆ, ಬುದ್ಧಿ ಇಲ್ಲದವರು ಮಾತ್ರ ದೇವತೆಗಳನ್ನು ಪೂಜೆ ಮಾಡ್ತಾರೆ ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಕಾಮೈಸ್ತೈಸ್ತೈರ್ಹುತ ಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಆದರೆ ಭಗವಂತ ಏನ್ ಹೇಳ್ತಾನೆ ಅಂತಂದ್ರೆ, ಅದು ಸಂಪೂರ್ಣವಾಗಿ ನನಗೆ ಶರಣಾಗಬೇಕು ಅಂತ ಹೇಳ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಹೇಳ್ತಾನೆ. ಕೊನೆಯ ಸಂದೇಶ ಇದು ಭಗವದ್ಗೀತೆಯ ಚರಮ ಸಂದೇಶ.
ಈ ಭಗವದ್ಗೀತೆಯ ಆ ಕೊನೆಯ ಚರಮ ಸಂದೇಶವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲದನ್ನು ಬಿಟ್ಟು, ಎಲ್ಲ ಧರ್ಮ ನಿನ್ನೆಲ್ಲ ಎಲ್ಲ ವನ್ನು ಬಿಟ್ಟು ನೀನು ಭಗವಂತನಿಗೆ ಶರಣಾಗಬೇಕು ಅಂತ ಭಗವಂತ ನಾವು ಮಾಡ್ಬೇಕು ಅಂತ ಭಗವಂತ ಬುದ್ಧಿವಾದ ಹೇಳಿದಾನೆ ನಮಗೆ. ಸೊ ಬುದ್ಧಿವಾದ ಹೇಳಿದಾನೆ. ಅದು ಇಲ್ಲಿ ಭಗವದ್ಗೀತೆಯಲ್ಲಿ ಮತ್ತೊಂದು ಹೇಳ್ತಾನೆ ಭಗವಂತ, ಯೇಷಾಂತು ಅಂತಗತಂ ಪಾಪಂ ಜನಾನ ಪುಣ್ಯ ಕರ್ಮಣ ತೇ ದ್ವಂದ್ವ ಮೋಹಂ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಅಂದ್ರೆ ಯಾರು ಅಂದ್ರೆ ತಮ್ಮ ಒಂದು ಅಂತಗತಂ ಪಾಪಂ, ಎಲ್ಲ ಪಾಪಗಳು ಯಾರ್ದು ನಿವೃತ್ತಿ ಆಗಿರುತ್ತೆ, ಯಾರು ಪುಣ್ಯ ಕರ್ಮಗಳನ್ನು ಮಾಡಿರುತ್ತಾರೆ, ಅವರು ಈ ಒಂದು ಭೌತಿಕದ ದ್ವಂದ್ವ, ಸುಖ ದುಃಖ, ಆಮೇಲೆ ಹುಟ್ಟು ಸಾವು, ಇದನ್ನಿಂದ ಅವರು ಮುಕ್ತರಾಗ್ತಾರೆ. ಯಾಕೆಂದ್ರೆ ಅವರು ಭಗವಂತನನ್ನ ದೃಢ ಮನಸ್ಸಿನಿಂದ ದೃಢವ್ರತರಾಗಿ ಅವರ ಸೇವೆಗೆ ನಿಲ್ಲುತ್ತಾರೆ. ಆದರೆ ಇಲ್ಲಿ ಪಾಪಗಳನ್ನು ಎಲ್ಲರೂ ಕೂಡ ಪಾಪ ಕಳ್ಕೊಂಡಿರೋದಿಲ್ಲ. ಅದಕ್ಕೆ ಶ್ರೀಕೃಷ್ಣ ಎಂತ ಹೇಳ್ತಾನೆ ಅವರಿಗೆ, ಕೊನೆಯದಾಗಿ ಏನ್ ಹೇಳ್ತಾನೆ, ಆಯಿತು ನೀನ್ ತುಂಬಾ ಪಾಪಗಳು ಇದ್ರೂ ಕೂಡ ನೀನು ಹೆದರಬೇಡ, ಮಾ ಶುಚಃ, ನೀನ್ ಹೆದರಬೇಡ, ನಿನ್ನ ಶರಣಾಗತ ಆಗೋ, ನೀನು ಶರಣಾಗತ ಆದ ಕೂಡಲೇ ನಿನ್ನ ಪಾಪಗಳನ್ನು ನಾನು ತೆಗೆದು ಬಿಡ್ತೇನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ಈ ವಿಚಾರಗಳೆಲ್ಲ ನಮಗೆ ಎಲ್ಲಿಂದ ತಿಳಿಯುತ್ತೆ? ನಮಗೆ ಒಂದು ಆಚಾರ್ಯರಿಂದ, ಸಂಪ್ರದಾಯದಿಂದ ಬಂದ ಆಚಾರ್ಯರಿಂದ ಇದನ್ನೆಲ್ಲ ತಿಳ್ಕೊಳ್ಬೇಕು. ಆಯ್ತು ನನ್ನಲ್ಲಿ ಅನೇಕ ಪಾಪಗಳಿವೆ, ಆಯ್ತು ಆದ್ರೂ ತೊಂದರೆ ಇಲ್ಲ, ಕೃಷ್ಣನಿಗೆ ಶರಣಾಗತ ಆದ್ರೆ ಅದನ್ನ ನಮ್ಮನ್ನ ಕ್ಷಮಿಸಿ ನಮ್ಮ ಪಾಪಗಳನ್ನು ಕಳೆಯುವಂತೆ ಮಾಡ್ತಾನೆ, ನಮ್ಮ ಹೃದಯವನ್ನ ಶುದ್ಧ ಮಾಡ್ತಾನೆ. ಇದನ್ನೆಲ್ಲ ಆಗ ನಮಗೆ ಭಗವಂತನಲ್ಲಿ ಭಕ್ತಿಯಲ್ಲಿ, ಅನನ್ಯ ಭಕ್ತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಆದರೆ ಇದನ್ನೆಲ್ಲ ತಿಳುವಳಿಕೆ ಇಷ್ಟೊಂದು ನಮಗೆ ಹರೇ ಕೃಷ್ಣ, ಎಲ್ಲರೂ ಮ್ಯೂಟ್ ಆಗಿ, ಹರೇ ಕೃಷ್ಣ, ಸ್ವಲ್ಪ ಸೌಂಡ್ಗಳು ಕೇಳ್ತಾ ಇದೆ. ಸೊ ಹಾಗಾಗಿ ಈ ಇತರರು ಏನ್ ಮಾಡ್ತಾರೆ, ಅವರು ಯಾವುದೇ ರೀತಿಯ ಒಂದು ಸಂಪ್ರದಾಯದ ಆಚಾರ್ಯರುಗಳನ್ನ ಕೇಳೋದಿಲ್ಲ. ಅವರು ಹೇಳಿದ್ದನ್ನ ಅವರು ತಮ್ಮದೇ ಆದ ಕೀಳು ಪೂಜಾ ವಿಧಾನವನ್ನು ಅನುಸರಿಸ್ತಾರೆ. ಆವಾಗ ಈ ಭೌತಿಕ ನೆಲೆಯಲ್ಲಿ ಇರುತ್ತಾರೆ, ಈ ಭೌತಿಕ ಪ್ರಪಂಚದಲ್ಲಿಯೇ ಇರ್ತಾರೆ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಇಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಎಷ್ಟೋ ಜನ ಎಲ್ಲಾ ಮಾರ್ಗಗಳು ಒಂದೇ ಗುರಿಯಿಂದ ತಪ್ಪು ಕಲ್ಪನೆಯಿಂದ ಇದ್ದು ಬಿಡುತ್ತಾರೆ. ಅವರಿಗೆ ನಿಜವಾದ ಮಾರ್ಗದಿಂದ ಅವರು ವಂಚಿತರಾಗ್ತಾರೆ. ಹಾಗಾಗಿ ನಾವು ತಿಳ್ಕೊಳ್ಬೇಕು, ನಾವು ಯಾರಿಂದ ಭಗವದ್ಗೀತೆ ಕೇಳಿ ತಿಳ್ಕೊಳ್ಬೇಕು, ಯಾರಿಂದ ನಾವು ಉಳಿದ ಎಲ್ಲ ಒಂದು ವೇದ ಸಾಹಿತ್ಯದಿಂದ ನಾವು ಯಾವರಿಂದ ಕೇಳಿ ತಿಳ್ಕೊಳ್ಬೇಕು, ಅದು ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಆಗ ನಮಗೆ ನಿಜವಾಗಿ ಭಗವಂತನ ಕಡೆ ಹೋಗ್ಲಿಕ್ಕೆ ಆ ಮಾರ್ಗ ಸಿಕ್ಕುತ್ತೆ. ಮಾರ್ಗ ಒಬ್ಬರಿಗೆ ಸಿಕ್ಕಿದರೆ, ದಾರಿ ಸರಿ ಇದ್ರೆ ನಾವು ತಲುಪುವ ಸ್ಥಾನವನ್ನ ತಲುಪ್ತೇವೆ. ಆ ಮಾರ್ಗವೇ ಬದಲಾವಣೆ ಆದ್ರೆ ನಾವು ಹೇಗೆ ತಲುಪಲಿಕ್ಕೆ ಸಾಧ್ಯ ಅಲ್ವಾ? ಹರೇ ಕೃಷ್ಣ. ದಾರಿ ತಪ್ಪಿದ್ರೆ ನಮಗೆ ನಮ್ಮ ಗುರಿ ತಲುಪಲಿಕ್ಕೆ ಸಾಧ್ಯವಾ? ಆದ್ದರಿಂದ ನಾವು ನಮಗೆ ಸರಿಯಾದ ದಾರಿ ಅಂತಂದ್ರೆ ಭಕ್ತಿ ಮಾರ್ಗ. ಭಕ್ತಿಯ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಸೊ ಅದಕ್ಕೆ ಏನ್ ಹೇಳ್ತಾನೆ, ಭಕ್ತಿ ಮಾರ್ಗದಲ್ಲಿ ಇದ್ರೆ ಮಾತ್ರ ಆ ಭಗವಂತನನ್ನ ತಲುಪಬಹುದು, ಅರ್ಥ ಮಾಡ್ಕೊಳ್ಬಹುದು. ಆದ್ರಿಂದ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಂದ್ರೆ ಎಲ್ಲಾ ಮಾರ್ಗಗಳು ಒಂದೇ ಗುರಿಯತ್ತ ಒಯ್ಯುತ್ತವೆ ಎಂಬ ತಪ್ಪು ಕಲ್ಪನೆಯಿಂದ ನಿಜವಾದ ಮಾರ್ಗದಿಂದ ವಂಚಿತರಾಗುತ್ತಾರೆ. ಹರೇ ಕೃಷ್ಣ. ಮುಂದಿನ ಪ್ಯಾರವನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮಾತಾಡಿ. ಈ ಮಂತ್ರದಲ್ಲಿ ಸಂಭವಾತ್ ಸಕಲ ಕಾರಣಗಳಿಗೂ ಕಾರಣನಾದ ಪರಮಪ್ರಭುವನ್ನು ಪೂಜಿಸುವುದರಿಂದ ಎಂಬ ಮಾತು ತುಂಬಾ ಮಹತ್ವಪೂರ್ಣವಾದದ್ದು. ಶ್ರೀಕೃಷ್ಣನೇ ಮೂಲ ದೇವೋತ್ತಮ ಪರಮಪುರುಷ. ಸಕಲ ವಸ್ತುಗಳು ಅವನಿಂದಲೇ ಹೊರಹೊಮ್ಮಿದವು. ಬ್ರಹ್ಮ, ವಿಷ್ಣು, ಶಿವ ಇವರು ಸೇರಿದಂತೆ ಎಲ್ಲರೂ ಸೃಷ್ಟಿಕರ್ತ ತಾನೇ ಎಂದು ಭಗವದ್ಗೀತೆಯಲ್ಲಿ 10.8 ಶ್ರೀಕೃಷ್ಣ ಹೇಳುತ್ತಾನೆ. ಬೌದ್ಧ ಜಗತ್ತಿನ ಈ ತ್ರಿಮೂರ್ತಿಗಳು ಭಗವಂತನಿಂದ ಸೃಷ್ಟಿಸಲ್ಪಟ್ಟವರಾದ್ದರಿಂದ ಈ ಬೌದ್ಧ ಮತ್ತು ಆಧ್ಯಾತ್ಮಿಕ ಜಗತ್ತುಗಳಲ್ಲಿ ಇರುವ ಎಲ್ಲಕ್ಕೂ ಸೃಷ್ಟಿಕರ್ತ ಭಗವಂತನೇ. ಬ್ರಹ್ಮ ಸೃಷ್ಟಿಯಾಗುವುದಕ್ಕೆ ಮುಂಚೆ ಇದ್ದವನು ಮತ್ತು ಬ್ರಹ್ಮನಿಗೆ ವೈದಿಕ ಜ್ಞಾನ ನೀಡಿದವನು ಎಂದರೆ ಶ್ರೀಕೃಷ್ಣ ಎಂದು ಅರ್ಥ. ಅಥರ್ವ ವೇದದಲ್ಲಿ ಹೇಳಿದೆ. ಪರಮಪುರುಷನು ಜೀವಿಗಳನ್ನು ಸೃಷ್ಟಿಸ ಬಯಸಿದನು. ಹೀಗೆ ನಾರಾಯಣನು ಸಕಲ ಜೀವಿಗಳನ್ನೂ ಸೃಷ್ಟಿಸಿದನು. ನಾರಾಯಣನಿಂದ ಬ್ರಹ್ಮನು ಹುಟ್ಟಿದನು. ನಾರಾಯಣನು ಎಲ್ಲಾ ಪ್ರಜಾಪತಿಗಳನ್ನೂ ಸೃಷ್ಟಿಸಿದನು. ನಾರಾಯಣನು ಇಂದ್ರನನ್ನೂ ಸೃಷ್ಟಿಸಿದನು. ನಾರಾಯಣನು
ಅಷ್ಟವಸುಗಳನ್ನೂ ಸೃಷ್ಟಿಸಿದನು. ನಾರಾಯಣನು ಏಕಾದಶ ರುದ್ರರನ್ನೂ ಸೃಷ್ಟಿಸಿದನು. ನಾರಾಯಣನು ದ್ವಾದಶ ಆದಿತ್ಯರನ್ನೂ ಸೃಷ್ಟಿಸಿದನು. ನಾರಾಯಣನು ಶ್ರೀಕೃಷ್ಣನ ಪೂರ್ಣ ಅವತಾರನಾದ್ದರಿಂದ ನಾರಾಯಣ ಮತ್ತು ಕೃಷ್ಣ ಇಬ್ಬರೂ ಒಂದೇ. ಅದೇ ಪರಮಪ್ರಭುವ ದೇವಕಿಯ ಮಗ ಎಂಬ ಇತರ ಪಾಠಗಳೂ ಇವೆ. ದೇವಕಿ ಮತ್ತು ವಸುದೇವರ ಮಗನೇ ಶ್ರೀಕೃಷ್ಣ. ಅವನೂ ನಾರಾಯಣನು ಒಂದೇ ಎಂಬುದನ್ನು ವೈಷ್ಣವ ಪಂಥಕ್ಕೆ ಅಥವಾ ಸಾಕಾರ ಪಂಥಕ್ಕೆ ಸೇರಿದ ಶ್ರೀಪಾದ ಶಂಕರಾಚಾರ್ಯರೂ ಒಪ್ಪಿದ್ದಾರೆ. ಅಥರ್ವ ವೇದವು ಹೀಗೆ ಹೇಳುತ್ತದೆ: ಬ್ರಹ್ಮನಾಗಲಿ ಶಿವನಾಗಲಿ ಬೆಂಕಿಯಾಗಲಿ ನೀರಾಗಲಿ ನಕ್ಷತ್ರಗಳಾಗಲಿ ಸೂರ್ಯ ಚಂದ್ರರಾಗಲಿ ಇಲ್ಲದಿದ್ದಾಗ ನಾರಾಯಣ ಮಾತ್ರ ಇದ್ದನು. ಭಗವಂತನು ಸುಮ್ಮನೆ ಇರುವುದಿಲ್ಲ, ಅವನು ತನ್ನಿಷ್ಟ ಬಂದಂತೆ ಸೃಷ್ಟಿಸುತ್ತಾನೆ. ಮೋಕ್ಷ ಧರ್ಮದಲ್ಲಿ ಹೀಗೆ ಹೇಳಿದೆ: ನಾನು ಪ್ರಜಾಪತಿಗಳನ್ನು ರುದ್ರನನ್ನು ಸೃಷ್ಟಿಸಿದೆ. ಅವರಿಗೆ ನನ್ನ ಬಗ್ಗೆ ಪೂರ್ಣ ಜ್ಞಾನವಿಲ್ಲ, ಏಕೆಂದರೆ ಅವರು ನನ್ನ ಮಾಯಾಶಕ್ತಿಯಿಂದ ಆಚ್ಛಾದಿತರಾಗಿದ್ದಾರೆ. ವರಾಹ ಪುರಾಣದಲ್ಲೂ ಹೀಗೆ ಹೇಳಿದೆ: ನಾರಾಯಣನೇ ದೇವೋತ್ತಮ ಪರಮಪುರುಷ. ಅವನಿಂದ ಚತುರ್ಮುಖ ಬ್ರಹ್ಮನು ಕಾಲಾನಂತರಲ್ಲಿ ಸರ್ವಜ್ಞನಾದ ರುದ್ರನು ಹುಟ್ಟಿದರು. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ. ಹರೇ ಕೃಷ್ಣ. ನಾನೀಗ ಒಂದು ನಿಮಿಷ ಲ್ಯಾಪ್ಟಾಪ್ ಇಂದ ಜಾಯ್ನ್ ಆಗ್ತೇನೆ. ಮಾತಾಜಿ ಸಾಹಿತ್ಯ ಏನು ಬರ್ತಾ ಇಲ್ಲಲ್ಲ, ಯಾತಕ್ಕೆ? ಲ್ಯಾಪ್ಟಾಪ್ ಇಂದ ಜಾಯಿನ್ ಆಗ್ತಾರಂತೆ, ನೋಡ್ತಾ ಇದ್ರು. ಪವರ್ ಹೋಗಿತ್ತಲ್ಲ ಮಾತಾಜಿ, ಅದಕ್ಕೆ ಮೊಬೈಲ್ ಇಂದ ಮಾಡ್ತಾ ಇದ್ರು ಅವರು. ಮಾತಾಜಿ ಹೋಸ್ಟ್ ಮಾಡಿದ್ರು ನನಗೆ. ಓಕೆ ಓಕೆ ಓಕೆ. ಶ್ವೇತಾ ಮಾತಾಜಿ, ಮಲ್ಲಿಕಾ ಮಾತಾಜಿನ ಹೋಸ್ಟ್ ಮಾಡಿ. ಹರೇ ಕೃಷ್ಣ. ಅವಾಗ್ಲೇ ನಂಗೆ ಬಂತು ಹೋಸ್ಟ್, ಈಗ ನಿಮ್ಗೆ ಹೋಗಿದೆ, ಮಾಡಿ. ಮಾಡಿದೀನಿ ಮಾತಾಜಿ. ಹರೇ ಕೃಷ್ಣ. ಕಾಣ್ತಾ ಉಂಟಾ ಈಗ? ಮಾತಾಜಿ ಕಾಣಿಸ್ತಾ ಈಗ ನಮ್ಗೆ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಈಗ ನಮಗೆ ಗೊತ್ತಾಗ್ಬೇಕು ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನೇ ಅಂತ, ಭಗವಂತ ಅಂದ್ರೆ ಶ್ರೀಕೃಷ್ಣ ಅಂತ ಗೊತ್ತಾಗ್ಬೇಕು. ಇದು ಹೇಗೆ ಗೊತ್ತಾಗುತ್ತೆ ಅಂತ ನಮ್ಗೆ ಅನೇಕ ವೈದಿಕ ಸಾಹಿತ್ಯಗಳ ಮೂಲಕ ಅವರು ಸಾಕ್ಷ್ಯಾಧಾರಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಭಗವಂತ ಶ್ರೀಕೃಷ್ಣ ಅಂತ ಹೇಗೆ, ಅದರಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾನೆ 10.8ರಲ್ಲಿ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಮಾಂ ಬುಧಾಭಾವ ಸಮನ್ವಿತಾಃ ಅಂತ 10.8. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಅಂದ್ರೆ ಎಲ್ಲವೂ ನನ್ನಿಂದನೇ ಬರುತ್ತೆ, ಅಂದ್ರೆ ನಾನೇ ಸೃಷ್ಟಿಕರ್ತ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆಮೇಲೆ ಸಕಲ ಕಾರಣಗಳಿಗೂ ಕಾರಣ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಇದೆ. ಯಾಕಂದ್ರೆ ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಅವನು ಈಶ್ವರ ಪರಮಃ ಕೃಷ್ಣ, ಈಶ್ವರ ಪರಮ ಕೃಷ್ಣ ಅಂದ್ರೆ ಆ ಕೃಷ್ಣನೇ ಪರಮೇಶ್ವರ, ಅವನೇ ಭಗವಂತ. ಇದನ್ನ ಅವನು ಆದಿಪುರುಷ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ, ನಾನು ನಿನ್ನನ್ನ ಭಜನೆ ಮಾಡ್ತಾನೆ. ಯಾಕೆ? ನೀನು ಆದಿಪುರುಷ, ನೀನು ಗೋವಿಂದ, ನೀನು ಸರ್ವ ಕಾರಣ, ಎಲ್ಲ ಕಾರಣಗಳಿಗೂ ಕೂಡ ನೀನೇ ಕಾರಣ ಅಂತ ಹೇಳ್ತಾರೆ. ಈಗ ಈ ರೀತಿಯಾದ ಇನ್ನೂ ಅನೇಕ ಇದನ್ನ ಇವರು ಹೇಳ್ತಾ ಇದ್ದಾರೆ. ಅಂದ್ರೆ ಅಥರ್ವ ವೇದದಲ್ಲಿ ಹೇಳಿದೆ, ಅಥರ್ವ ವೇದದ ಒಂದು
ಆಧಾರ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಅಥರ್ವ ವೇದದಲ್ಲಿ ಏನು ಹೇಳಿದೆ, ಬ್ರಹ್ಮನು ಸೃಷ್ಟಿಯಾಗೋದಕ್ಕಿಂತ ಮುಂಚೆ ಮತ್ತು ಬ್ರಹ್ಮನಿಗೆ ವೈದಿಕ ಜ್ಞಾನವನ್ನು ಕೊಟ್ಟವನು ಕೃಷ್ಣ. ಆಮೇಲೆ ಇದರಲ್ಲಿ ಭಾಗವತಮಲ್ಲಿ ಕೂಡ ಹೇಳಿದೆ, ಹರೇ ಕೃಷ್ಣ ಹರೇ ಕೃಷ್ಣ. ಭಾಗವತಮಲ್ಲಿ ಏನು ಹೇಳಿದೆ ಅಂದ್ರೆ ತೇನೇ ಬ್ರಹ್ಮ ಹೃದಯ ಆದಿ ಕವಿಯೇ. ಸೊ ಬ್ರಹ್ಮನಿಗೆ ಒಂದು ವೇದವನ್ನು ಹೇಳಿದವನು ಕೃಷ್ಣ. ಆಮೇಲೆ ನಾರಾಯಣ ಉಪನಿಷತ್ತಿನಲ್ಲಿ, ಮಾತಾಜಿ ಸ್ವಲ್ಪ ಮ್ಯೂಟ್ ಮಾಡ್ಬೇಕು ಎಲ್ಲರಿಗೂ. ತರಗತಿಗೆ ಡಿಸ್ಟರ್ಬ್ ಆಗುತ್ತೆ. ಹರೇ ಕೃಷ್ಣ. ನಿಮ್ಮ ಮನೆಯಲ್ಲಿ ಏನಾದರೂ ಮಾತಾಡ್ಬೇಕು ಅಂತಿದ್ರೆ ದಯವಿಟ್ಟು ನೀವು ಮ್ಯೂಟ್ ಆಗಿ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಉಪನಿಷತ್ತುಗಳಲ್ಲಿ ಕೂಡ ಹೇಳಿದೆ, ನಾರಾಯಣ ಉಪನಿಷತ್ತಿನಲ್ಲಿ ಹೇಳಿದೆ. ಏನಂತ ಹೇಳಿದಾನೆ, ಬ್ರಹ್ಮ, ಪ್ರಜಾಪತಿ, ಇಂದ್ರ, ಪ್ರಜಾಪತಿಗಳು, ಇಂದ್ರ, ಅಷ್ಟವಸುಗಳು, ಏಕಾದಶ ರುದ್ರರು ಮತ್ತೆ ದ್ವಾದಶ ಆದಿತ್ಯರು, ಇವರುಗಳನ್ನೆಲ್ಲ ನಾರಾಯಣ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ನಾರಾಯಣ ಅಂದ್ರೆ ಯಾರು? ನಾರಾಯಣ ಅಂದ್ರೆ ಕೃಷ್ಣನೇ. ಅಂದ್ರೆ ಕೃಷ್ಣ ಆದಿನಾರಾಯಣ. ಹೇಗೆ ಕೇಳಿದರೆ, ಕೃಷ್ಣನಿಂದ ಬಲರಾಮ ಬರ್ತಾನೆ, ಕೃಷ್ಣ ಆದಿಪುರುಷ. ಸೊ ಮೊದಲನೇ ಕ್ಯಾಂಡಲ್ ಆ ಕೃಷ್ಣನಿಂದ ಎಲ್ಲ ಬರ್ತದೆ. ಕೃಷ್ಣನಿಂದ ಮೊದಲು ಬಲರಾಮ, ಅವನ ವಿಸ್ತರಣೆ, ಬಲರಾಮನಿಂದ ಸಂಕರ್ಷಣ ವಿಸ್ತರಣೆ. ಸೊ ಸಂಕರ್ಷಣನಿಂದ ನಾರಾಯಣ ಬರ್ತಾನೆ, ಆ ನಾರಾಯಣನಿಂದ ಮತ್ತೆ ಈ ಎಲ್ಲ ಮಹಾಸಂಕರ್ಷಣ ಬರ್ತಾನೆ, ಮಹಾಸಂಕರ್ಷಣದಿಂದ ಕಾಣೋದಕಶಾಹಿ ವಿಷ್ಣು ಬರ್ತಾನೆ, ಕಾಣೋದಕಶಾಹಿ ವಿಷ್ಣುವಿನಿಂದ ಗರ್ಭೋದಕಶಾಹಿ ವಿಷ್ಣು ಬರ್ತಾನೆ. ಸೊ ಈ ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮ ಬರ್ತಾರೆ. ಸೊ ಹಾಗಾಗಿ ಶಿವನು ಬ್ರಹ್ಮನಿಂದ ಮತ್ತೆ ಜನಿಸಿದ, ಮತ್ತೆ ವಿಷ್ಣು ಭಗವಂತನ ಸ್ವಾಂಶ ವಿಸ್ತರಣೆ. ಸೊ ಹಾಗಾಗಿ ಈ ರೀತಿಯಾಗಿ ನಾರಾಯಣ ಅಂದ್ರೆ ಬೇರೆ ಅಲ್ಲ, ಕೃಷ್ಣ ಅಂದ್ರೆ ಬೇರೆ ಅಲ್ಲ, ಕೃಷ್ಣ ಆದಿನಾರಾಯಣ. ಆಮೇಲೆ ವೇದಗಳಲ್ಲಿ ಏನು ಹೇಳ್ತಾರೆ, ಬ್ರಹ್ಮಣ್ಯೋ ದೇವಕಿ ಪುತ್ರ ಅಂತ ಹೇಳಿದ್ದಾರೆ. ಅಂದ್ರೆ ದೇವಕಿಯ ಮಗ ಕೃಷ್ಣ ಪರಮ ಪುರುಷೋತ್ತಮ ಅಂತ ಹೇಳಿದ. ಸೊ ಹಾಗಾಗಿ ಈ ಸೃಷ್ಟಿಗಿಂತ ಮೊದಲು ಯಾರೂ ಇರಲಿಲ್ಲ. ಸೃಷ್ಟಿಗಿಂತ ಮೊದಲು ಅಂದರೆ ಯಾವಾಗ ಪೂರ್ಣ ಪ್ರಳಯ ಆಯಿತು ಆವಾಗ ಬ್ರಹ್ಮನೂ ಇರಲಿಲ್ಲ, ಶಿವನೂ ಇರಲಿಲ್ಲ, ನೀರು ಇರಲಿಲ್ಲ, ಅಗ್ನಿ ಇಲ್ಲ, ಚಂದ್ರ ಇಲ್ಲ, ಆಕಾಶ ಇಲ್ಲ, ಮತ್ತೆ ಸೂರ್ಯ ನಕ್ಷತ್ರ ಯಾವುದೂ ಇಲ್ಲ. ಸೊ ಹಾಗಾಗಿ ಇದೆಲ್ಲ ಎಲ್ಲಿಂದ ಬಂತು? ಇದು ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಭಗವದ್ಗೀತೆಯಲ್ಲಿ ಅವನು ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಸೊ ಇದನ್ನ ಹೇಳಿದ್ದಾರೆ. ಹಾಗಾಗಿ ಎಲ್ಲದನ್ನು ಕೂಡ ಸೃಷ್ಟಿ ಮಾಡಿದವನು ಭಗವಂತ. ಸೊ ಆ ನಾರಾಯಣನು ಕೃಷ್ಣನ ಪೂರ್ಣ ಅವತಾರ. ಅದನ್ನೇ ನಾವೀಗ ನೋಡಿದ್ದೇವೆ, ಹೇಗೆ ನಾರಾಯಣ ಬರ್ತಾನೆ ಅಂತ. ಸೊ ಹಾಗಾಗಿ ಇಲ್ಲಿ ಇದನ್ನ ನಾರಾಯಣ ಭಗವಂತ, ಇದನ್ನ ನಾರಾಯಣ ಕೃಷ್ಣ, ಸೊ ಭಗವಂತ ಅಂತ ಶಂಕರಾಚಾರ್ಯರು ಒಪ್ಪಿದ್ದಾರೆ. ಶಂಕರಾಚಾರ್ಯರು ಸಾಕಾರ ಪಂಥಕ್ಕೆ ಸೇರಿರಲಿಲ್ಲ, ಅವರು ನಿರಾಕಾರ ಪಂಥವನ್ನು ಬೋಧಿಸಿದವರು. ಸೊ ಆದರೆ ಶಂಕರಾಚಾರ್ಯರು ನಾರಾಯಣ ಪರೋ ಅವ್ಯಕ್ತಾತ್ ಅಂತ ಹೇಳಿದ್ದಾರೆ. ಅಂದ್ರೆ ನಾರಾಯಣನೇ ಭಗವಂತ, ಕೃಷ್ಣನೇ ಭಗವಂತ. ಸೊ ಭಜ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ನಹಿ ರಕ್ಷತೆ ಡುಕ್ರುಂಕರಣೆ. ನೋಡಿ, ಭಗವಂತನನ್ನು, ಆ ಗೋವಿಂದನನ್ನು ಭಜಿಸು ಅಂತ ಈ ಶಂಕರಾಚಾರ್ಯರು ಹೇಳಿದ್ದಾರೆ. ಆದರೆ ಅದರ ಮುಂದೆ ಅವರ ಶಿಷ್ಯರು ಅದನ್ನು ಫಾಲೋ ಮಾಡಲಿಲ್ಲ. ಇದೆಲ್ಲ ಯಾಕೆ ಅಂತಂದ್ರೆ, ಅದು ಆ ಕಾಲದಲ್ಲಿ ಅವರು ವೇದವನ್ನು ಮತ್ತೆ ತಿರುಗಿ ಕೊಡಲಿಕ್ಕೆ ಶಂಕರಾಚಾರ್ಯರು ಬಂದಿದ್ರು. ಅವರು ಶಂಕರಾಚಾರ್ಯ ಸ್ವತಃ ಶಿವನೇ. ಸೊ ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಭಗವಂತ ತನ್ನ ಇಷ್ಟ ಬಂದಂತೆ ಸೃಷ್ಟಿಸುತ್ತಾನೆ. ಭಗವಂತನ ಸೃಷ್ಟಿ ಹೇಳೋದು ಅದು ಲೀಲೆ, ಸೃಷ್ಟಿ ಲೀಲೆಯನ್ನು ಭಗವಂತ ಮಾಡ್ತಾನೆ. ಯಾವಾಗ ಅವನಿಗೆ ಸೃಷ್ಟಿ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ, ಜೀವಾತ್ಮರುಗಳಿಗೆ ಮತ್ತಿಂದೇ ಅವಕಾಶ ಕೊಡ್ತಾನೆ ಭಗವಂತನ ಲೋಕಕ್ಕೆ ಬರಲಿಕ್ಕೆ. ಸೊ ಅದಕ್ಕಾಗಿ ಅವನು ಸೃಷ್ಟಿ ಮಾಡ್ತಾನೆ. ಸೊ ಮೋಕ್ಷ ಧರ್ಮನು ಇಲ್ಲಿ ಹೇಳಿದ್ದಾರೆ. ಶ್ರೀಲ ಪ್ರಭುಪಾದರು ಮೋಕ್ಷ ಧರ್ಮವನ್ನು ಇಲ್ಲಿ ಕೋಟ್ ಮಾಡಿದ್ದಾರೆ. ಸೊ ಆ ಮೋಕ್ಷ ಧರ್ಮದಲ್ಲಿ ಏನು ಹೇಳಿದ್ದಾರೆ, ಪ್ರಜಾಪತಿಗಳನ್ನು, ರುದ್ರರನ್ನು ಎಲ್ಲ ನಾನು ಸೃಷ್ಟಿ ಮಾಡಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅವರು ಮಾಯೆಯಲ್ಲಿದ್ದಾರೆ. ಮಾಯೆ ಅಂದರೆ 3 ಗುಣಗಳಲ್ಲಿ ಆಚ್ಛಾದಿತರಾಗಿದ್ದಾರೆ. ಸೊ ಹಾಗಾಗಿ ಅವರಿಗೆ ಗೊತ್ತಿಲ್ಲ ನಾನೇ ಇವರನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಆಮೇಲೆ ವರಾಹ ಪುರಾಣದ ಉದಾಹರಣೆಯನ್ನು ಹೇಳಿದ್ದಾರೆ. ಇದು ವರಾಹ ಪುರಾಣದ ಕೋಟನ್ನು ಕೊಟ್ಟಿದ್ದಾರೆ. ನಾರಾಯಣನೇ ದೇವೋತ್ತಮ ಪರಮ ಪುರುಷ, ಅವನಿಂದ ಚತುರ್ಮುಖ ಬ್ರಹ್ಮನೂ ಕಾಲಾನಂತರದಲ್ಲಿ ಸರ್ವಜ್ಞನಾದ ರುದ್ರನೂ ಹುಟ್ಟಿದರು. ಸೊ ಹಾಗಾಗಿ ನೋಡಿ, ಇದನ್ನು ನಾವು ತಿಳ್ಕೊಳ್ಬೇಕು. ಬ್ರಹ್ಮನಿಗೆ, ಶಿವನಿಗೆ
ಎಲ್ಲ ಹುಟ್ಟಿರೋದು ಭಗವಂತನಿಂದ. ಸೊ ಇದು ಯಾವಾಗ ನಮಗೆ ಗೊತ್ತಾಗತ್ತೆ, ಆದಿಪುರುಷ ಶ್ರೀಕೃಷ್ಣ, ಆವಾಗ ಎಲ್ಲರೂ ಕೂಡ ಏನು ಮಾಡ್ತಾರೆ, ಯಾರು ಮೂಲ ಪುರುಷ, ಯಾರು ಭಗವಂತ, ಅವನನ್ನೇ ಎಲ್ಲರೂ ಆರಾಧನೆ ಮಾಡ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈಗ ನಮಗೇನಾಗಿದೆ ಅಂದರೆ, ಯಾರು ಭಗವಂತ ಅಂತ ನಮ್ಮ ಹತ್ರ ಏನಾಗಿದೆ ಗೊತ್ತಿಲ್ಲ ಸರಿಯಾಗಿ ಅಲ್ವಾ? ಇದು ಪ್ರಾಬ್ಲಮ್. ಅದಕ್ಕೆ ನಾವು ಶಾಸ್ತ್ರವನ್ನ ಕೇಳಿ ಇದೇ ತಿಳ್ಕೊಳ್ಬೇಕು. ಸೊ ಹಾಗಾಗಿ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ ಮಾಂ ಬುಧಾಭಾವ ಸಮನ್ವಿತಾ. ಯಾವಾಗ ಭಗವಂತನೇ ಅವನು ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು ಎಲ್ಲದಕ್ಕೂ ಮೂಲ ಆ ಶ್ರೀಕೃಷ್ಣ ಅಂತ ಗೊತ್ತಾದಾಗ ಅವನು ಅದನ್ನು ತಿಳಿದವರು ಅವರು ಬುದ್ಧಿವಂತರು. ಬುಧ ಅಂದರೆ ಬುದ್ಧಿವಂತರು, ಅವರು ಪ್ರಾಜ್ಞರು, ಸರಿಯಾದ ತಿಳುವಳಿಕೆಯುಳ್ಳ ವಿದ್ವಾಂಸರು. ಸೊ ಅವರು ಏನು ಮಾಡ್ತಾರೆ, ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಭಕ್ತಿ ಸೇವೆ ಅಂದರೆ ಭಗವಂತನನ್ನ ಅವರು ಆರಾಧನೆ ಮಾಡಲಿಕ್ಕೆ ತಿಳಿತಾರೆ ಮತ್ತು ಹೃದಯ ತುಂಬಿ ಭಗವಂತನನ್ನ ಅವರು ಪೂಜಿಸ್ತಾರೆ. ಅಷ್ಟು ಹೃದಯಾಂತರಾಳದಿಂದ. ಯಾಕೆಂದರೆ ಭಗವಂತನೇ, ಕೃಷ್ಣನೇ ಸಕಲ ಕಾರಣ. ಎಲ್ಲ ವೇದ ಸಾಹಿತ್ಯ ಹೇಳಿದೆ, ಎಲ್ಲ ಆಚಾರ್ಯರುಗಳು ಒಪ್ಕೊಂಡಿದ್ದಾರೆ, ಎಲ್ಲ ವೇದ ಸಾಹಿತ್ಯಗಳು ಹೇಳ್ತಿದೆ. ಶಂಕರಾಚಾರ್ಯ ಒಪ್ಪಿದ್ದಾರೆ, ರಾಮಾನುಜಾಚಾರ್ಯರು ಒಪ್ಪಿದ್ದಾರೆ, ಆಮೇಲೆ ಎಲ್ಲ ಆಚಾರ್ಯರುಗಳು ಆಮೇಲೆ ಹೇಳಿದ್ದರಿಂದ ಬ್ರಹ್ಮನೇ ಹೇಳಿದ್ದಾರೆ. ಈಶ್ವರ ಪರಮ ಕೃಷ್ಣ ಅಂತ ಬ್ರಹ್ಮನೇ ಹೇಳಿದ್ದಾನೆ. ಆಮೇಲೆ ಆ ಬ್ರಹ್ಮನೇ ಭಗವಂತನನ್ನ ಪೂಜೆ ಮಾಡ್ತಾ ಇದ್ದಾನೆ. ಯಾರು ಅಂತಂದ್ರೆ ಸಕಲ ಕಾರಣ ಆ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮ್ಯ. ಬ್ರಹ್ಮ ಸಮಿತಿಯಲ್ಲಿ ಅನೇಕ ಪ್ರಾರ್ಥನೆಗಳಿದೆ, ಬ್ರಹ್ಮ ಮಾಡಿದ ಪ್ರಾರ್ಥನೆಗಳು. ಆಮೇಲೆ ಶಿವ ಅವನು ಪಂಚಮುಖಿ ಚತುರ್ಮುಖಿ ಬ್ರಹ್ಮ ಬೋಲೆ ಕೃಷ್ಣ, ಪಂಚಮುಖಿ ಶಿವ ಬೋಲೆ ರಾಮ. ಶಿವನು ಕೂಡ ಯಾವಾಗಲೂ ರಾಮನ ಧ್ಯಾನ ಮಾಡ್ತಾ ಇರ್ತಾನೆ. ಆಮೇಲೆ ಗಣಪತಿ ಬಗ್ಗೆನೂ ಕೂಡ ಬ್ರಹ್ಮ ಸಮಿತಿಯಲ್ಲಿ ಹೇಳ್ತದೆ. ಆ ಬ್ರಹ್ಮ ಸಮಿತಿಯಲ್ಲಿ ಹೇಳ್ತಾ ಇದೆ, ಗಣಪತಿ ತನ್ನ ತುಮೂಲ, ಗಣಪತಿಗೆ 2 ಇದಿದೆ, ತುಮೂಲಗಳಿದೆ ತಲೆಯಲ್ಲಿ. ಆ ತುಮೂಲದಲ್ಲಿ ನರಸಿಂಹದೇವರ ಪಾದವನ್ನು ಇಟ್ಕೊಂಡಿದ್ದಾನೆ. ಸೊ ಹಾಗಾಗಿ ನಮಗೆ ಶಿವ, ಬ್ರಹ್ಮ, ಗಣಪತಿ ಎಲ್ಲರೂ ಕೂಡ ಭಗವಂತನನ್ನೇ, ಕೃಷ್ಣನನ್ನೇ ಆರಾಧಿಸುತ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು, ಶ್ರೀಕೃಷ್ಣ ಅಥವಾ ಗೋವಿಂದನೇ ಪರಮ ಪ್ರಭು. ಅವನು ಪ್ರತಿಯೊಂದು ಜೀವಿಗೆ ಸಂತೋಷ ಕೊಡ್ತಾನೆ. ಗೋವಿಂದ ಅಂದರೆ ಗೋವುಗಳಿಗೆ ಮತ್ತು ಎಲ್ಲರ ಇಂದ್ರಿಯಗಳಿಗೆ ಅವನು ಆನಂದವನ್ನು ಕೊಡ್ತಕ್ಕಂಥವನು, ಸಂತೋಷದಾಯಕನಾದವನು, ಅವನು ಸಕಲ ಕಾರಣ. ಸೊ ಹೀಗೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಸೊ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ, ಅನಾದಿರಾದಿರ್ ಗೋವಿಂದ, ಸಕಲ ಕಾರಣವನು. ಸೊ ಹಾಗಾಗಿ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನೇ ಹೇಳಿದ್ದಾನೆ. ಬ್ರಹ್ಮ ಆದಿಗುರು. ಯಾಕೆ ಅವನಿಗೆ ಗೊತ್ತಾಯಿತು? ಕೃಷ್ಣನಿಂದ ಆ ಜ್ಞಾನವನ್ನು ಪಡ್ಕೊಂಡಿದ್ದಾನೆ. ಹಾಗಾಗಿ ವಿದ್ವಾಂಸನು, ಮಹರ್ಷಿಗಳು, ವೇದಗಳು ಕೊಟ್ಟ ಸಾಕ್ಷಾಧಾರಗಳಿಂದ ಇದನ್ನು ನಿಜವಾದ ವಿದ್ವಾಂಸನು ಬಲ್ಲನು. ಸೊ ಈ ಎಲ್ಲ ಆಧಾರ, ಎಷ್ಟು ಆಧಾರ ಕೊಟ್ಟಿದ್ದಾರೆ ಇಲ್ಲಿ? ಅಥರ್ವ ವೇದದ ಆಧಾರ, ನಾರಾಯಣ ಉಪನಿಷತ್ತಿನಿಂದ ಹೇಳಿದ್ದು, ವರಾಹ ಪುರಾಣಗಳಲ್ಲಿ ಹೇಳಿದ್ದು, ಮೋಕ್ಷ ಧರ್ಮದಲ್ಲಿ ಹೇಳಿದ್ದು, ಮತ್ತು ವೇದಗಳಲ್ಲಿ ಹೇಳಿದ್ದು, ಹಾಗೆ ಬ್ರಹ್ಮ ಸಮಿತಿಯಲ್ಲಿ ಹೇಳಿದ್ದು, ಇದನ್ನೆಲ್ಲ ಸಾಕ್ಷಾಧಾರ ಹೇಳಿದ ಮೇಲೆ ಆಗ ಇದನ್ನೆಲ್ಲ ತಿಳ್ಕೊಂಡವನು ಶ್ರೀಕೃಷ್ಣನೇ ಸರ್ವಸ್ವ, ಅವನೇ ಸರ್ವಸ್ವ ಅಂತ ತಿಳಿದು ಅವನನ್ನು ಪೂಜೆ ಮಾಡಲು ತೀರ್ಮಾನಿಸುತ್ತಾನೆ. ಈಗ ನಾವು ಇದರಿಂದ ಏನು ತಿಳ್ಕೊಳ್ಬೇಕು? ನಮಗೂ ಕೂಡ ನಾವು ಕೂಡ ಬುಧರಾಗಬೇಕಾ ಅಥವಾ ಅಜ್ಞಾನಿಗಳಾಗಬೇಕಾ? ಹರೇ ಕೃಷ್ಣ. ಪೂಜೆ ಮಾಡ್ಬೇಕು. ನಾವು ಬುಧರಾಗಬೇಕಾ? ಬುಧ ಅಂದ್ರೆ ವಿದ್ವಾಂಸರು, ತಿಳುವಳಿಕೆಯುಳ್ಳವರಾಗಬೇಕಾ ಅಥವಾ ನಾವು ಅಜ್ಞಾನಿಗಳಾಗೆ ಉಳಿಬೇಕಾ? ಹರೇ ಕೃಷ್ಣ. ನಿಮ್ಮಲ್ಲಿ ಒಂದು ಪ್ರಶ್ನೆ. ನಾವು ವಿದ್ವಾಂಸರಾಗ್ಬೇಕು ಮಾತಾಜಿ. ವಿದ್ವಾಂಸರಾದಾಗ ಇಲ್ಲಿ ಇದನ್ನೆಲ್ಲ ತಿಳ್ಕೊಳ್ಬೇಕು. ಶ್ರೀಕೃಷ್ಣನೇ ಸಕಲ ಕಾರಣ, ಅವನೇ ಸರ್ವಸ್ವ. ಇದನ್ನು ತಿಳಿದ ಮೇಲೆ ಅವನನ್ನು ಪೂಜಿಸಲು ನಾವು ತೀರ್ಮಾನಿಸ್ಕೊಳ್ಬೇಕು, ನಾವೇ ತೀರ್ಮಾನಿಸ್ಕೊಳ್ಬೇಕು. ಸೊ ಅದನ್ನ ಇಲ್ಲಿ ನಮಗೆ ಶ್ರೀಲ ಪ್ರಭುಪಾದರು ತುಂಬಾ ಚೆನ್ನಾಗಿ ಸಾಕ್ಷ್ಯಾಧಾರಗಳನ್ನು ಕೊಟ್ಟು ವಿವರಿಸಿದ್ದಾರೆ. ಯಾಕೆಂದ್ರೆ ಸಾಕ್ಷ್ಯಾಧಾರ ಇಲ್ಲದಿದ್ದರೆ ಎಲ್ಲರೂ ಇದು ನಾವು ಪೂಜೆ ಮಾಡ್ತಾ ಇದ್ದೇವೆ, ಇದೇ ದೇವರು ಅಂತ ಹೇಳ್ತಾರೆ. ಅದಕ್ಕೆ ಅವರು ಸಾಕ್ಷ್ಯಾಧಾರದಿಂದ, ಯಾವುದೇ ಒಂದು ವಿದ್ವಾಂಸರು ಅಂದರೆ ಆಚಾರ್ಯರುಗಳು ಅವರು ಮಾತಾಡದಿದ್ರೆ ಸಾಕ್ಷ್ಯಾಧಾರದಿಂದ ಮಾತಾಡ್ತಾರೆ. ಹಾಗಾಗಿ ಸಾಕ್ಷ್ಯಾಧಾರ ಕೊಟ್ಟು ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷ, ಇದನ್ನು ಒಪ್ಕೊಳ್ಳಿ ಅಂತ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ.
ಕೇವಲ ಕೃಷ್ಣನ ಉಪಾಸನೆಗೆ ತಮ್ಮನ್ನು ಬದ್ಧರಾಗಿಸಿಕೊಂಡವರು ನಿಜವಾಗಿ ಬುಧರು ಬದ್ಧರು ಅಲ್ಲ, ಬುಧರು. ಅಥವಾ ವಿದ್ವಾಂಸರು. ಧೀರರಾದ ಆಚಾರ್ಯರ ದಿವ್ಯ ಸಂದೇಹವನ್ನು ಶ್ರದ್ಧೆ ಮತ್ತು ಪ್ರೇಮಗಳಿಂದ ಕೇಳಿದಾಗ ಇದು ಖಚಿತವಾಗಿಯೂ ತಿಳಿಯುತ್ತದೆ. ಶ್ರೀಕೃಷ್ಣನ ಬಗ್ಗೆ ನಂಬಿಕೆಯಾಗಲಿ ಪ್ರೀತಿಯಾಗಲಿ ಇಲ್ಲದವನಿಗೆ ಈ ಸರಳವಾದ ಸತ್ಯ ಅರ್ಥವಾಗದು. ಭಗವಂತನಲ್ಲಿ ನಂಬಿಕೆ ಇಲ್ಲದವನನ್ನು ಭಗವದ್ಗೀತೆಯಲ್ಲಿ 9.11 ಮೂರ್ಖರು ಅಥವಾ ಕತ್ತೆಗಳು ಎಂದು ಹೇಳಿದೆ. ಮೂಢರು ದೇವೋತ್ತಮ ಪರಮಪುರುಷರನ್ನು ಏನಯಿಸುತ್ತಾರೆ, ಏಕೆಂದರೆ ಅವರಿಗೆ ಆಚಾರ್ಯರಾದವರಿಂದ ಪರಿಪೂರ್ಣ ಜ್ಞಾನ ಪ್ರಾಪ್ತವಾಗಿರುವುದಿಲ್ಲ. ಐಕ ಶಕ್ತಿ ಸುಳಿಯಲ್ಲಿ ಸಿಕ್ಕಿ ವಿಚಲಿತನಾದವನು ಆಚಾರ್ಯನಾಗಲು ಅರ್ಹನಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ಯಾರು ಭಗವಂತನ ಉಪಾಸನೆಗೆ ತೊಡಗಿದ್ದಾರೆ ಅವರು ನಿಜವಾದ ವಿದ್ವಾಂಸರು. ಯಾರು ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅವರು ನಿಜವಾದ ವಿದ್ವಾಂಸರು, ಅವರು ಬುಧರು ಅಂತ. ಸೊ ಹಾಗಾಗಿ ಅವರು ಯಾರಿಂದ ಈ ಥರ ಪಡ್ಕೊಂಡ್ರು, ಅವರು ಯಾರಿಂದ ಈ ಥರ ವಿದ್ವಾಂಸರಾದರು, ಅವರು ಧೀರರಾದ ಆಚಾರ್ಯರ ಸಂದೇಶವನ್ನ ಕೇಳಿದರು. ಹೇಗೆ ಕೇಳಿದರು? ಧೀರರಾದ ಆಚಾರ್ಯರು ಹೇಳೋದು ದಿವ್ಯ ಸಂದೇಶ. ದಿವ್ಯ ಸಂದೇಶ ಅಂದರೆ ಭಗವಂತನಿಂದ ಬಂದ ಸಂದೇಶ. ಭಗವಂತನಿಂದ ಸಂದೇಶ ಹೇಗೆ ಬಂತು? ನಮಗೆ ಭಗವದ್ಗೀತೆಯ ಮೂಲಕ ಬಂತು. ಮತ್ತು ಶ್ರೀಮದ್ ಭಾಗವತ ಇಂತಹ ಇದರಲ್ಲಿ ಭಗವದ್ಭಕ್ತರು ಹೇಳಿದ ಪ್ರಾರ್ಥನೆಗಳು, ಭಗವಂತ ಹೇಳಿದ ಆ ಉಪದೇಶಗಳು ನಮಗೆ ಬಂದಿದೆ. ಇದನ್ನು ನಾವು ಭಗವದ್ಗೀತೆಯನ್ನ, ಶ್ರೀಮದ್ ಭಾಗವತವನ್ನ ನಾವು ಹೇಗೆ ಕೇಳಬೇಕು? ಶ್ರದ್ಧೆಯಿಂದ ಕೇಳಬೇಕು, ಮತ್ತೆ ಪ್ರೇಮದಿಂದ. ಯಾವಾಗ ಭಗವಂತ ನಮಗೆ ಎಲ್ಲದಕ್ಕೂ ಕಾರಣ ಅವನೇ ಅಂತಿದ್ದಾಗ ನಮಗೆ ಶ್ರದ್ಧೆ ಉಂಟಾಗತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು. ಮಾತು ಆ ಪ್ರೇಮವೂ ಉಂಟಾಗತ್ತೆ. ಯಾಕೆ ಕೇಳಿದರೆ ನಮಗೆ ಎಲ್ಲವನ್ನೂ ಒದಗಿಸುವವನು ಅವನೇ, ನಮ್ಮನ್ನು ಕಾಪಾಡುವವನು ಅವನೇ, ನಮಗೆ ಒದಗಿಸುವವನು ಅವನೇ. ಎಲ್ಲದನ್ನು ಸರ್ವ ಕಾರಣ ಅಂದಾಗ ನಮಗೆ ಅವನ ಮೇಲೆ ಪ್ರೇಮ ಹುಟ್ಟಬೇಕು. ಈಗ ನಮಗೆ ನಮ್ಮ ತಂದೆ ತಾಯಿಗಳ ಮೇಲೆ, ನಮಗೆ ಮಕ್ಕಳ ಮೇಲೆ ಪ್ರೇಮ ಇರುತ್ತೆ. ಯಾಕಿರುತ್ತೆ? ಹರೇ ಕೃಷ್ಣ, ಯಾಕಿರುತ್ತೆ? ಯಾಕೆಂದ್ರೆ ನಮ್ಮವರು, ನಮ್ಮ ಮಕ್ಕಳು ಅನ್ನೋ ಒಂದು ನಮ್ಮ ಭಾವನೆ. ತಂದೆ ತಾಯಿ ಅಲ್ವಾ, ಪ್ರೇಮ ಇರುತ್ತದೆ ತಂದೆ ತಾಯಿ ಮೇಲೂ ಕೂಡ. ಸೊ ಹಾಗೆ ಇಲ್ಲಿ ಯಾಕೆ ಭಗವಂತ ಮೇಲೆ ಪ್ರೇಮ ಬರಬೇಕು ಅಂದ್ರೆ, ಭಗವಂತ ನಮ್ಮ ಪರಮಪಿತ. ಅದೇ ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ಎಲ್ಲವೂ ನೀನಯ್ಯ, ತುಕ ಎನ್ನ ಮಾತಿದಯ್ಯ, ಪಾಂಡುರಂಗ ರಂಗಯ್ಯ ಅಲ್ವಾ? ದಾಸರು ಹಾಡಿದ್ದಾರೆ ಎಷ್ಟು ಚಂದವಾಗಿ. ಎಲ್ಲವೂ ನೀನೇ ಕೃಷ್ಣ, ಭಗವಂತ ಎಲ್ಲವೂ ನೀನೇ. ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ. ಸೊ ಹಾಗಾಗಿ ಭಗವಂತನ ಬಗ್ಗೆ ನಾವು ಯಾವಾಗಲೂ ಕೇಳ್ತಾ ಇರಬೇಕು. ಇದನ್ನ ತತ್ ಶೃಣು ಭಗವಂತನೇ ಹೇಳಿದ್ದಾನೆ. ಅದು 7ನೇ ಅಧ್ಯಾಯದ ಭಗವದ್ಗೀತೆಯ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಭಗವಂತನ ಬಗ್ಗೆ ಕೇಳಬೇಕು, ತಿಳಿಬೇಕು ಅಂದ್ರೆ ತತ್ ಶೃಣು, ಕೇಳು ಅರ್ಜುನ, ನಾನು ಏನು ಹೇಳ್ತಾ ಇದ್ದೇನೆ ಕೇಳು. ಯಾಕೆಂದ್ರೆ ಅರ್ಜುನ, ಅವನಿಗೆ ಭಗವಂತನಿಂದ ಕೇಳುವ ಒಂದು ಸದವಕಾಶ. ಯಾಕೆಂದ್ರೆ ಅರ್ಜುನ ಶುದ್ಧ ಭಕ್ತ, ಭಗವಂತನ ನಿತ್ಯ ಪಾರಿಷದ. ಸೊ ಅದರಿಂದ ಭಗವಂತನಿಂದ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಮಯ್ಯ ಆಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದ ಶ್ರೇಯ ಅಸಂಶಯಂ ಸಮಗ್ರಂ ಮಾಮ್ಯತಾ ಜ್ಞಾಸಿ ತೃಣು. ಸೊ ಹಾಗಾಗಿ ನನ್ನಲ್ಲಿ ನೀನು ಆಸಕ್ತಿಯನ್ನು ಹೊಂದು, ಆ ಮನಸ್ಸಿನಿಂದ ಮತ್ತೆ ಸಂಪೂರ್ಣ ಆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ಸಂಶಯ ಇಲ್ಲದೆ ನೀನು ಎಲ್ಲದನ್ನು ತಿಳ್ಕೊಬೋದು. ಕೇಳು, ನಾನು ಏನು ಹೇಳ್ತೇನೆ ಕೇಳು. ಸೊ ಹಾಗಾಗಿ ಇಲ್ಲಿ ಶ್ರವಣಕ್ಕೆ ತುಂಬಾ ಮಹತ್ವ. ಹಾಗಾಗಿ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನಾವು ಶ್ರವಣ ಮಾಡಬೇಕು. ಹೇಗೆ ಮಾಡಬೇಕು? ಶ್ರದ್ಧೆಯಿಂದ ಕೇಳಬೇಕು. ಆ ಒಂದು ಮನಸ್ಸನ್ನ, ಅದನ್ನ ಕಾನ್ಸಂಟ್ರೇಟೆಡ್ ಮೈಂಡ್ ಮತ್ತೆ ಪ್ರೇಮದಿಂದ ಕೇಳಬೇಕು ಭಗವಂತನ ಬಗ್ಗೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಯಾರಿಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲ, ಯಾರಿಗೆ ಭಗವಂತನ ಮೇಲೆ ಪ್ರೀತಿ ಇಲ್ಲ, ಅವರಿಗೆ ಇದೆಲ್ಲ ಹೇಗೆ ಅರ್ಥ ಆಗತ್ತೆ? ನಂಬಿಕೆಯೇ ಮುಖ್ಯ ಅಲ್ವಾ? ನಂಬಿಕೆ ಇದ್ರೆ ಮಾತ್ರ ಅರ್ಥ ಆಗತ್ತೆ ಅಲ್ವಾ? ಸೊ ಹಾಗಾಗಿ ನಂಬಿಕೆ ಇಲ್ಲದವರಿಗೆ ಶ್ರೀಲ ಪ್ರಭುಪಾದರು ಇಲ್ಲಿ ಭಗವದ್ಗೀತೆ 9.11 ಶ್ಲೋಕ ಹೇಳ್ತಿದ್ದಾರೆ. ಅವರನ್ನ ಮೂರ್ಖರು, ಕತ್ತೆಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಮೂರ್ಖರಿಗೆ ಅರ್ಥ ಆಗೋದಿಲ್ಲ, ಕತ್ತೆಗಳಿಗೆ ಅರ್ಥನೇ ಆಗೋದಿಲ್ಲ. ಯಾಕೆಂದ್ರೆ ಕತ್ತೆಗೆ ಹೇಗೆ ಕೇಳಿದ್ರೆ, ಅದು ಅಕ್ಕಪಕ್ಕದಲ್ಲಿ ಹುಲ್ಲಿರುತ್ತೆ, ತಿನ್ಕೊಂಡು ಜೀವನ ಮಾಡ್ಕೋಬಹುದು ರಸ್ತೆ ಮೇಲೆ. ಅದು ಆದರೆ ಯಜಮಾನನಿಗಾಗಿ ಹಗಲಿಂದ ರಾತ್ರಿವರೆಗೂ ದುಡಿತದೆ. ಕತ್ತೆ ದುಡಿಯೋದು ಹೇಳ್ತಾರೆ. ಗೊತ್ತಿಲ್ಲ, ಮನೆ ಬಂದ್ರೆ ಒಂದು ಕಟ್ಟು ಹುಲ್ಲು ಹಾಕ್ತಾನೆ. ಹಾಗೆ ಕತ್ತೆ ಮೂರ್ಖ. ಅದೇ ತರ ನಾವು ಮೂರ್ಖರ. ಈ ಭಗವಂತನ ಮೇಲೆ ನಂಬಿಕೆ ಇಲ್ಲಂದ್ರೆ ನಾವು ಮೂರ್ಖರು ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಅವಜಾನಂತಿ ಮಾ ಮೂಢ
ಮಾನುಷೀಂ ತನುಮಾಶ್ರಿತಾಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಭಗವಂತನಲ್ಲಿ ಶ್ರದ್ಧೆ ಇಲ್ಲದವರು ಮೂರ್ಖರು ಅಥವಾ ಕತ್ತೆಗಳು. ಸೊ ಅವ್ರು ಏನು ಮಾಡ್ತಾರೆ, ಭಗವಂತನನ್ನ ಪರಮ ಪುರುಷನ ಹೀನೈಸ್ತಾರೆ. ಏನಂತ ಹೀನೈಸ್ತಾರೆ? ಅಯ್ಯೋ ಅವನು ನಮಗೆ ಮನುಷ್ಯರು ಅಂತ ಇರ್ತಾರೆ. ಭಗವಂತ ಕಾಣಲಿಕ್ಕೆ ಮನುಷ್ಯ ರೂಪ ಇರೋದನ್ನ ಮನುಷ್ಯರು ಅಂತ ತಿಳ್ಕೊಂಡ್ಬಿಡ್ತಾರೆ, ಹೀನೈಸ್ತಾರೆ. ಯಾಕೆ ಹೀಗೆ ಹೀನೈಸ್ತಾರೆ ಅಂದ್ರೆ, ಅವರಿಗೆ ಆಚಾರ್ಯರಾದವರಿಂದ ಪರಿಪೂರ್ಣ ಜ್ಞಾನ ಪ್ರಾಪ್ತವಾಗೋದಿಲ್ಲ. ಅಂದ್ರೆ ಸಂಪ್ರದಾಯದಿಂದ ಬಂದ ಆಚಾರ್ಯರಿಂದ ಅವರಿಗೆ ಪರಿಪೂರ್ಣ ಜ್ಞಾನ ಗೊತ್ತಿರೋಲ್ಲ. ಪರಿಪೂರ್ಣ ಜ್ಞಾನ ಅಂದ್ರೆ ಏನು? ಪರಿಪೂರ್ಣ ಜ್ಞಾನ ಅಂದ್ರೆ ಭಕ್ತಿ ಸೇವೆ, ಅದು ಪ್ರಾಪ್ತವಾಗಿರೋದಿಲ್ಲ. ಪರಿಪೂರ್ಣ ಜ್ಞಾನ, ಯಾವ ಜ್ಞಾನ ಭಗವಂತನ ಕಡೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ, ಯಾವ ಜ್ಞಾನ ಹುಟ್ಟು ಸಾವಿನ ಚಕ್ರಗಳಿಂದ ನಮ್ಮನ್ನು ಹೊರಗೆ ತರುತ್ತೆ, ಅದು ಪೂರ್ಣ ಜ್ಞಾನ, ಪರಿಪೂರ್ಣ ಜ್ಞಾನ. ಅದು ಭಗವಂತನ ಭಕ್ತಿ ಸೇವೆ, ಅದು ಪರಿಪೂರ್ಣ ಜ್ಞಾನ. ನಾವು ಶಾಲೆ ಕಾಲೇಜಲ್ಲಿ ಕಲ್ತಿರತಕ್ಕಂತಹ ವಿದ್ಯೆ ಅದು ವಿದ್ಯೆಯಲ್ಲ, ಅದು ಅವಿದ್ಯಾಜಾಲ. ಅವಿದ್ಯಾಜಾಲ ಅಂದರೆ ಬದುಕಲ್ಲಿ ಬದುಕನ್ನು ನಮಗೆ ಬದುಕಿಸಲಿಕ್ಕೆ ಆ ವಿದ್ಯೆ ಬೇಕು, ಐಹಿಕ ವಿದ್ಯೆ. ಆದರೆ ಅದೇ ಸರ್ವಸ್ವ ಅಲ್ಲ, ಅದು ನಿಜವಾದ ಪರಿಪೂರ್ಣ ಜ್ಞಾನ ಅಲ್ಲ. ಆದರೆ ಆ ಭಗವದ್ಗೀತೆ, ಆ ಭೌತಿಕ ಜ್ಞಾನ, ಆ ಒಂದು ಜ್ಞಾನವೂ ಬೇಕು. ಯಾಕೆಂದರೆ ನಮ್ಮ ಶರೀರವನ್ನು ಪೋಷಣೆ ಮಾಡ್ಕೊಳ್ಳಿಕ್ಕೆ ಬೇಕು. ಆದರೆ ನಿಜವಾದ ಜ್ಞಾನ ನಾವು ತಿಳ್ಕೊಳ್ಬೇಕು. ವಿದ್ಯಾ ಅದು ಪರಿಪೂರ್ಣ ಜ್ಞಾನ, ಅದು ಸಂಪ್ರದಾಯದಿಂದ ಬಂದ ಗುರುಗಳಿಂದ ಅವರ ಒಂದು ಕರುಣೆಯಿಂದ ನಾವು ಪಡ್ಕೊಂಡಿರ್ತಕ್ಕಂಥದ್ದು, ಅದು ಪರಿಪೂರ್ಣ ಜ್ಞಾನ, ಅದು ಭಕ್ತಿ ಸೇವೆ. ಆದರೆ ಐಹಿಕ ಸುಳಿಯಲ್ಲಿ ಸಿಕ್ಕಿ ವಿಚಲಿತನಾದವನು ಆಚಾರ್ಯನಾಗಲು ಸಾಧ್ಯವಿಲ್ಲ. ಯಾರು ಈ ಒಂದು ತಾಪತ್ರಯ, ತ್ರಿವಿಧ ತಾಪತ್ರಯಗಳ ದುಃಖಗಳಲ್ಲಿ ಅವನು ವಿಷಾದ ಪಡುವನೋ, ಸುಖದಲ್ಲಿ ಅವನು ಉಬ್ಬುವನೋ, ಅಥವಾ ಅವನಿಗೆ ಭಯ ಇದೆ, ಕ್ರೋಧ ಇದೆ, ಅಥವಾ ಅವನಿಗೆ ಇದಿದೆ ಅಂದರೆ ಭಯ, ಕ್ರೋಧ ಮತ್ತೆ ರೀತಿಯಾದ ಎಲ್ಲ ಒಂದು ಐಹಿಕದ ಒಂದು ಸುಳಿ, ಇದರಲ್ಲಿ ಸಿಕ್ಕಿದವನು ಆಚಾರ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಸೋಕಾಲ್ಡ್ ಬೋಗಸ್ ಗುರು ಆಗ್ಬಿಡ್ತಾನೆ. ಸೊ ಹಾಗಾಗಿ ಆ ಬೋಗಸ್ ಗುರು ಹತ್ರ ನಾವು ತಗೋಬಾರ್ದು. ನಾವು ಸಂಪ್ರದಾಯದಿಂದ ಬಂದ ಗುರುವಿನ ಹತ್ರ ಕೈ ಮುಕ್ಕೊಂಡು ನಾವು ಶ್ರದ್ಧೆಯಿಂದ ಕೇಳಬೇಕು. ವಿನಮ್ರತೆಯಿಂದ, ಶ್ರದ್ಧೆಯಿಂದ ನಾವು ಯಾವಾಗ ಕೇಳ್ತೇವೆ ಆಗ ನಮಗೆ ಅರ್ಥ ಆಗುತ್ತೆ ಇದೆಲ್ಲ ಆಧ್ಯಾತ್ಮಿಕ ವಿದ್ಯೆ, ಭಗವಂತನ ಎಲ್ಲ ಬಗ್ಗೆ ಜ್ಞಾನ. ಸೊ ಅದಕ್ಕೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಗುರುಗಳು, ಆಚಾರ್ಯದವರು ಅವರು ತತ್ವದರ್ಶಿ, ಅವರು ಭಗವಂತನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ, ಕೃಷ್ಣನನ್ನ. ಅಂಥವರು ಭಗವಂತನ ನಮಗೆ ಕೊಡಬಲ್ಲರು. ಸೊ ಅಂಥವರಿಂದ ನಾವು ಕೇಳ್ಕೊಳ್ಬೇಕು. ಅದಕ್ಕೆ ನಾವು ಗುರುವಿಗೆ ಶರಣಾಗಬೇಕು. ಗುರುವಿಗೆ ಶರಣಾಗಿ ಗುರುವಿನ ಸೇವೆ ಮಾಡಿ ಗುರುವಿನಿಂದ ಪಡ್ಕೋಬೇಕು. ಕೃಷ್ಣನನ್ನ ಡೈರೆಕ್ಟ್ ಪಡ್ಕೊಳ್ಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೊ ಅದರಿಂದ ಗುರುವಿಗೆ ಶರಣಾಗಬೇಕು, ಕೃಷ್ಣನಿಗೆ ಶರಣಾಗಬೇಕು, ಭಗವಂತನಿಗೆ. ಯಾಕೆಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ. ಸ್ವಲ್ಪ ದೊಡ್ಡದು ಮಾಡ್ಕೊಂತ ಇದ್ದೀನಿ. ಆಯ್ತು. ಭಗವದ್ಗೀತೆಯನ್ನು ಕೇಳುವುದಕ್ಕೆ ಮುಂಚೆ ಅರ್ಜುನನು ಐಹಿಕ ಜಗತ್ತಿನ ಸುಳಿಗೆ ಸಿಲುಕಿ ತನ್ನ ಸಂಸಾರ, ಸಮಾಜಗಳ ಮೇಲಿನ ಪ್ರೀತಿಗೆ ಸಿಲುಕಿ ವಿಚಲಿತನಾಗಿದ್ದನು. ಅರ್ಜುನನು ಪರೋಪಕಾರಿಯೂ ಅಹಿಂಸಾವಾದಿಯೂ ಆಗ ಬಯಸಿದನು. ಪರಮ ಪುರುಷನಿಂದ ಭಗವದ್ಗೀತೆಯ ವೈದಿಕ ಜ್ಞಾನವನ್ನು ಕೇಳಿದ ಮೇಲೆ ಅವನು ತನ್ನ ಮನಸ್ಸನ್ನು ಬದಲಿಸಿ ಕುರುಕ್ಷೇತ್ರ ಯುದ್ಧವನ್ನು ಯೋಚಿಸಿದ ಶ್ರೀಕೃಷ್ಣನ ಉಪಾಸಕನಾದನು. ಅರ್ಜುನನು ತನ್ನ ಸಂಬಂಧಿಕರು ಎನಿಸಿಕೊಂಡವರ ಮೇಲೆ ಯುದ್ಧ ಮಾಡುವುದರ ಮೂಲಕ ಕೃಷ್ಣನನ್ನು ಪೂಜಿಸಿದನು. ಹೀಗೆ ಅವನು ಕೃಷ್ಣನ ಪರಮ ಭಕ್ತನಾದನು. ಒಬ್ಬನು ನಿಜವಾದ ಕೃಷ್ಣನನ್ನು ಪೂಜಿಸಿದರೆ ಮಾತ್ರ ಇಂಥ ಕೆಲಸಗಳು ಸಾಧ್ಯ. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಲ್ಲಿ ಹೇಳಿದ ಕೃಷ್ಣ ವಿದ್ಯೆಯ ಸೂಕ್ಷ್ಮ ವಿವರಗಳನ್ನು ಅರಿಯದ ಮೂರ್ಖರು ಸೃಷ್ಟಿಸಿದ ಕೃಷ್ಣನನ್ನು ಪೂಜಿಸುವುದರಿಂದ ಸಾಧ್ಯವಿಲ್ಲ. ವೇದಾಂತ ಸೂತ್ರದ ಪ್ರಕಾರ ಸಂಭೂತ ಎಂದರೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹಾಗಾಗಿ ಭಗವದ್ಗೀತೆಯನ್ನ ಬೋಧಿಸುವುದಕ್ಕೆ ಮುಂಚೆ ಏನಾಯ್ತು, ಭಗವದ್ಗೀತೆ ಬೋಧಿಸಿದ್ದು ಕುರುಕ್ಷೇತ್ರದ ರಣರಂಗದಲ್ಲಿ ಇನ್ನೇನು ಯುದ್ಧ ಪ್ರಾರಂಭ ಆಗ್ಲಿಕ್ಕಿದೆ, ಅರ್ಧ ಗಂಟೆ ಮುಂಚೆ ಇದನ್ನ ಹೇಳಿದೆ. ಆವಾಗ ಏನ್ ಹೇಳ್ತಾನೆ, ಕೃಷ್ಣ ರಥದವನ್ನ ಚಾಲಕನಾಗಿದ್ದ, ಸಾರಥಿಯಾಗಿದ್ದ ಅರ್ಜುನ ಇನ್ನೇನು ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿದ್ದಾನೆ, ಇನ್ನೇನು ಬಿಡಬೇಕು, ಆ ಸಂದರ್ಭ ಎಲ್ಲ ರೆಡಿಯಾಗಿದೆ. ಆಗ
ಅರ್ಜುನ ಹೇಳ್ತಾನೆ, ನನ್ನನ್ನು ತಗೊಂಡು ಎಲ್ಲ ಸೇನೆಯೋರು ಬಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ಅಚ್ಯುತ ನಾನು ತಗೊಂಡೋಗ್ಕೊಂಡು ಎರಡೂ ಸೇನೆಗಳ ಮಧ್ಯೆ ನಿಲ್ಲಿಸು, ನಾನು ನೋಡಬೇಕು ನಮ್ಮ ವಿರುದ್ಧ ಯಾರ್ಯಾರು ಯುದ್ಧ ಮಾಡಕ್ಕೆ ಬಂದಿದ್ದಾರೆ. ಆಗ ನೋಡ್ತಾನೆ ಕೃಷ್ಣ ಸರಿಯಾಗಿ ತಗೊಂಡೋಗ್ಕೊಂಡು ಎಲ್ಲಿ ದ್ರೋಣಾಚಾರ್ಯರಿದ್ದಾರೆ, ಎಲ್ಲಿ ಭೀಷ್ಮಾಚಾರ್ಯರಿದ್ದಾರೆ ಅವ್ರ ಹತ್ರ ತಗೊಂಡೋಗಿ ನಿಲ್ಲಿಸಿದ. ಕೃಷ್ಣನಿಗೆ ಭಗವದ್ಗೀತೆ ಕೊಡಬೇಕಾಗಿತ್ತು. ಸೊ ಅದಕ್ಕೆ ತಗೊಂಡಾಗ ಅಲ್ಲಿ ಅರ್ಜುನನಿಗೆ ಭ್ರಮೆ ಬರುವಂತೆ ಮಾಡಿದ. ಅರ್ಜುನ ನೋಡ್ತಾನೆ, ಎದುರಿಗೆ ದ್ರೋಣಾಚಾರ್ಯರು ಆಮೇಲೆ ಭೀಷ್ಮಾಚಾರ್ಯರು ನಿಂತಿದ್ದಾರೆ. ಭೀಷ್ಮ ಅಜ್ಜ, ದ್ರೋಣಾಚಾರ್ಯರು ಅವನ ಗುರುಗಳು. ಸೊ ಹಾಗಾಗಿ ಹೇಳ್ತಾನೆ. ಆಮೇಲೆ ತನ್ನ ಎಲ್ಲ ದಾಯಾದಿಗಳನ್ನು ನೋಡ್ತಾನೆ, ತನ್ನ ಸ್ನೇಹಿತರನ್ನು ನೋಡ್ತಾನೆ ಎದುರು ಪಕ್ಷದಲ್ಲಿ. ಸೊ ಅದೇ ಹೇಳ್ತಾನೆ, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅರೇ ಕೃಷ್ಣ, ನನಗಿದೆಲ್ಲ ನನ್ನ ಜನರನ್ನು ನಾನು ನೋಡ್ತಾ ಇದ್ದೇನೆ, ನನ್ನ ಅಜ್ಜನ ನೋಡ್ತಾ ಇದ್ದೇನೆ ಕೃಷ್ಣ, ನನ್ನ ಗುರುಗಳನ್ನು ನೋಡ್ತಾ ಇದ್ದೇನೆ. ಆಮೇಲೆ ನಿನ್ನ ನೋಡಿ ನನಗೆ ಮೈ ನಡುಗ್ತಾ ಇದೆ. ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ಎಲ್ಲ ಇದು ಕೂಡ ನನಗೆ ಇದೆಲ್ಲ ಮೈಯೆಲ್ಲ ಇದಾಗ್ತಾ ಇದೆ, ಕಂಪಿಸ್ತಾ ಇದೆ, ಬೆವರ್ತಾ ಇದೆ. ಆಮೇಲೆ ಅವನಿಗೆ ಚರ್ಮ ಉರಿತಾ ಇದೆ. ಸೊ ಹಾಗಾಗಿ ಅವನು ಮತ್ತೆ ಹೇಳ್ತಾನೆ, ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಗಾಂಡೀವದನ್ನು ಬಿಟ್ಟು ಹೋಗ್ತಾ ಇದ್ದ, ಗಾಂಡೀವ ಹಿಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅರ್ಜುನ ಅಷ್ಟು ದೊಡ್ಡ ಯೋಧ, ಮಹಾಯೋಧ. ಅವನು ಎಲ್ಲ ತನ್ನ ಶತ್ರುಗಳನ್ನ ಒಂದೇ ಸತಿಗೆ ಅವನು ಕೊಲ್ಲುವಷ್ಟು ಶಕ್ತಿ, ಮಹಾಶಕ್ತಿ ಇತ್ತು ಅವನಿಗೆ. ಅಷ್ಟು ದೊಡ್ಡ ಬಿಲ್ಲುಗಾರ, ಮಹಾಬಿಲ್ಲುಗಾರ. ಅವನೇ ಹೇಳ್ತಾ ಇದ್ದ, ನಂಗೆ ಈ ಬಿಲ್ಲು ಹಿಡ್ಕೊಳಕ್ ಆಗ್ತಾ ಇಲ್ಲ, ಬಾಣನ ಬಿಲ್ಲು ಇದನ್ನು ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ, ನನ್ನ ಕೈಯಿಂದ ಬೀಳ್ತಾ ಇದೆ, ನನ್ನ ಮೈಯೆಲ್ಲ ಉರಿತಾ ಇದೆ, ನನಗೆ ಆಗ್ತಾ ಇಲ್ಲ, ಯುದ್ಧ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ನನ್ನ ಎದುರಿಗೆ ಅಜ್ಜ, ಗುರುಗಳು ಇವರನ್ನೆಲ್ಲ ಇದ್ದಾರೆ, ನನ್ನ ನೆಂಟರಿಷ್ಟರು ಇದ್ದಾರೆ, ಇವ್ರನ್ನ ನಾನು ಹೇಗೆ ಕೊಲ್ಲಲಿ? ಆಗೋದಿಲ್ಲ ನನ್ನ ಹತ್ರ. ಸೊ ಅದಕ್ಕೆ ಹೇಳ್ತಾನೆ, ಏಷ ಅಮರ್ತೆ ಕಾಂಕ್ಷಂತಂ ನೋ ರಾಜ್ಯಂ ಭೋಗಾ ಸುಖಾನಿ ಚ. ನನಗೆ ಬೇಡ ಈ ಭೋಗ, ಈ ರಾಜ್ಯವೂ ಬೇಡ, ಇದು ಭೋಗವೂ ಬೇಡ, ಏನು ನನಗೆ ಬೇಡ. ನೀ ಸ್ವರ್ಗ ಸುಖ ಕೊಟ್ಟರು ನನಗೆ ಬೇಡ, ನಾನು ಯುದ್ಧ ಮಾಡೋದಿಲ್ಲ ಅಂದ್ಬಿಟ್ಟ. ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಅದು ಬದಿಗಿಟ್ಟ, ಆ ಬಾಣ ಬಿಲ್ಲು ಎಲ್ಲ ಬದಿಗಿಟ್ಟುಕೊಂಡು ರಥದಲ್ಲಿ ಕುಳಿತು ಬಿಟ್ಟ, ವಿಷಾದವನ್ನು ಮಾಡಿಕೊಂಡು. ವಿಷಣ್ಣನಾಗಿ ಕಣ್ಣಲ್ಲಿ ಅಶ್ರುಪೂರ್ಣ ಕುಲೇಕ್ಷಣಂ, ಕಣ್ಣಲ್ಲಿ ನೀರು ಇಳಿತಾ ಇದೆ. ಯಾಕಾಗಿ ಅವನಿಗೆ ತನ್ನ ಒಂದು ಈ ಐಹಿಕ ಜಗತ್ತಿನ ಸುಳಿ, ನನ್ನವರು, ಇದು ನನ್ನ ಅಜ್ಜ, ನನ್ನ ಗುರು, ನನ್ನ ಸಂಸಾರದ ಜನ, ಇವರೆಲ್ಲ ಕುಟುಂಬದವರು, ಇವರನ್ನೆಲ್ಲ ನಾನು ಕೊಲ್ಲಬೇಕೇ, ಆಗೋದಿಲ್ಲ ಅಂತ ಅವನು ದೇಹ ಭಾವನೆಗೆ ಬಂದ. ಅವನು ಅರ್ಜುನ ನಿಜವಾಗಿ ಶುದ್ಧ ಭಕ್ತ, ಆದರೆ ಭಗವಂತ ಈ ಥರ ಒಂದು ಭಾವನೆಯನ್ನು ಕೊಟ್ಟಿದ್ದಾನೆ. ಯಾಕೆಂದರೆ ನಮಗೆ ಭಗವದ್ಗೀತೆಯನ್ನು ಕೊಡಲಿಕ್ಕೆ. ಆದರೆ ಭಗವದ್ಗೀತೆಯನ್ನು ಯಾವಾಗ ಹೇಳಿದ ಭಗವಂತ, ಅದನ್ನು ಕೇಳ್ಕೊಂಡ ಅರ್ಜುನ. ಹೇಗೆ ಕೇಳ್ಕೊಂಡ? ಅವನು ಏನು ಹೇಳ್ತಾನೆ, ನೀನು ಹೇಳಿದ್ದ ಎಲ್ಲವನ್ನೂ ನಾನು ಸತ್ಯ ಅಂತ ಒಪ್ಕೊಳ್ತೇನೆ ಅಂತ ಹೇಳ್ತಾನೆ. ಅರ್ಜುನ ತನ್ನ ಒಂದು 4 ಚತುಶ್ಲೋಕಿ ಭಗವದ್ಗೀತೆಯನ್ನು ಕೇಳ್ತಾನೆ. ಚತುಶ್ಲೋಕಿ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅವನು ಹೇಳ್ತಾನೆ, ಸರ್ವಮೇತದ್ ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿತೆ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಹ. ಕೃಷ್ಣ, ನೀನು ಹೇಳೋದನ್ನೆಲ್ಲ ನಾನು ಸತ್ಯ ಅಂತ ಸಂಪೂರ್ಣವಾಗಿ ಒಪ್ಕೊಳ್ತೇನೆ ಅಂತ ಹೇಳ್ತಾನೆ. ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ದೇವತೆಗಳಿಗೆ, ದಾನವರಿಗೆ ಇದು ಸಾಧ್ಯ ಇಲ್ಲ, ಆದರೆ ನಾನು ಒಪ್ತಾ ಇದ್ದೇನೆ. ಯಾಕೆ? ನೀನು ಹೇಳಿದೆಲ್ಲ ನನಗೀಗ ಅರಿವಾಗ್ಬಿಟ್ಟಿದೆ. ನೀನು ದೇವೋತ್ತಮ ಪರಮಪುರುಷ. ನಾನು ಗೆಳೆಯ ಅಂತ ತಿಳ್ಕೊಂಡಿದ್ದೆ, ಈಗ ನೀನು ದೇವೋತ್ತಮ ಪರಮಪುರುಷ. ಅದಕ್ಕೆ ಅವನು ಹೇಳ್ತಾನೆ, ನಿನಗೆ ನಾನು ಶರಣಾಗ್ತೇನೆ ಅಂತ ಹೇಳ್ತಾನೆ. ಸೊ ಆಮೇಲೆ ಭಗವದ್ಗೀತೆಯನ್ನು ಬೋಧಿಸಿದ. ಸೊ ಇದನ್ನು ಭಗವದ್ಗೀತೆಯ ಬೋಧನೆ ಕೇಳಿದ ಮೇಲೆ ಅವನ ಮನಸ್ಸು ಬದಲಾವಣೆ ಆಯಿತು. ಈಗ ನಿನಗೆ ಮನಸ್ಸಿಗೆ ಬಂದಂಗೆ ನೀನು ಮಾಡು ಅಂತ ಕೃಷ್ಣ ಅವನಿಗೆ ಸ್ವತಂತ್ರ ಕೊಡ್ತಾನೆ. ನಾನು ನಿನ್ಗೆ ಹೇಳಿದ್ದೇನೆ, ನಿನ್ನ ಮನಸ್ಸಿಗೆ ಹೇಗೆ ಕಾಣುತ್ತೆ, ಯಥಾ ಇಚ್ಛಿಸಿ ತಥಾ ಕುರು ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ ಏನು ಹೇಳ್ತಾನೆ, ನಷ್ಟ ಮೋಹ ಸ್ಮೃತಿ ಲಬ್ಧ ತ್ವತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಕೃಷ್ಣ, ನನ್ನ ಮೋಹ ಎಲ್ಲ ನಾಶವಾಯಿತು, ನನಗೆ ಎಲ್ಲ ಅರ್ಥ ಆಯಿತು. ನೀನು ದೇವೋತ್ತಮ ಪರಮಪುರುಷ, ನಿನ್ನನ್ನು ಸೇವೆ ಮಾಡೋದೇ ನನ್ನ ಕೆಲಸ. ಸೊ ನನಗೆ ಸ್ಥಿತೋಸ್ಮಿ ಗತ ಸಂದೇಹ, ನನ್ನೆಲ್ಲ ಸಂದೇಹಗಳು ಪೂರ್ಣವಾಗಿ ಹೊರಟು ಹೋಯಿತು. ಕರಿಷ್ಯೇ ವಚನಂ ತವ, ನೀನು ಏನು ಹೇಳ್ತೀಯ ನಾನು ಮಾಡ್ತೇನೆ. ಸೊ ಕೃಷ್ಣ ಹೇಳ್ದ, ನೀನು ಯುದ್ಧ ಮಾಡಬೇಕು. ಅರ್ಜುನ, ನೀನು ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ನಿನ್ನ ಕರ್ತವ್ಯದಿಂದ ಹಿಂದೆ ಹೋದರೆ ನಿನಗೆ ಕರ್ತವ್ಯ ಚ್ಯುತ ಆಗುತ್ತೆ. ನಿನ್ನ ಕರ್ತವ್ಯವನ್ನು ನೀನು ಮಾಡಲೇಬೇಕು.
ಸೊ ಅದಕ್ಕೆ ಮಾಂ ಅನುಸ್ಮರ ಯುದ್ಧ ಚ ಅಂದ. ನಾನು ಹೇಳ್ದಂಗೆ ನನ್ನನ್ನು ನೀನು ಅನುಸರಿಸು, ನಿನ್ನ ಕರ್ತವ್ಯವನ್ನು ನೀನು ಮಾಡು. ಮಾಂ ಅನುಸ್ಮರ ಅಂತಂದ್ರೆ ಅದು ನಾವು ಆಧ್ಯಾತ್ಮವನ್ನು ಮಾಡಬೇಕು. ಅದ್ರ ಜೊತೆಗೆ ನಾವು ಯುದ್ಧ ಚ ನಮ್ಮ ಒಂದು ಭೌತಿಕ ಜೀವನದಲ್ಲಿ ಇರ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು. ಈ ಜ್ಞಾನ ಎಲ್ಲ ತಿಳಿದ ಮೇಲೆ, ವೈದಿಕ ಜ್ಞಾನವನ್ನು ತಿಳಿದ ಮೇಲೆ ಅರ್ಜುನನ ಮೋಹ ಎಲ್ಲ ನಾಶ ಆಯಿತು. ಅವನ ಮನಸ್ಸು ಬದಲಿಸಿ ಯುದ್ಧ ಮಾಡಿದ. ಆದರೆ ಅರ್ಜುನ ಯುದ್ಧ ಮಾಡುವುದರ ಮೂಲಕ ಕೃಷ್ಣನನ್ನ ಪೂಜೆ ಮಾಡಿದ. ಹೇಗೆ ಕೇಳಿದರೆ, ಅರ್ಜುನ ಬಿಟ್ಟ ಎಲ್ಲ ಬಾಣಗಳು ಹೇಗೆ ಬಿಡ್ತಾ ಇದ್ದಿದ್ದ ಬಾಣಗಳು ಅದೆಲ್ಲ ಕೃಷ್ಣನಿಗೆ ಹಾಕಿದ ಹೂವಾಯಿತಂತೆ. ಸೊ ಆದ್ದರಿಂದ ಎಲ್ಲರೂ ಅವರವರ ಕೆಲಸವನ್ನು ಕೃಷ್ಣ ಕೇಂದ್ರೀಕೃತವಾಗಿ ಮಾಡಿಕೊಂಡ್ರೆ ಅದು ಅವರವರು ಕೆಲಸವನ್ನ ಅವರು ಭಕ್ತಿ ಸೇವೆಯನ್ನು ಮಾಡಿದಂತಾಗತ್ತೆ. ಸೊ ಹಾಗಾಗಿ ಕೃಷ್ಣನು ಹೀಗಾಗಿ ಅರ್ಜುನ ಯುದ್ಧ ಮಾಡುವುದರ ಮೂಲಕ ಕೃಷ್ಣನನ್ನು ಪೂಜಿಸಿದನು ಮತ್ತು ಅವನ ಪರಮ ಭಕ್ತನಾದನು. ಸೊ ಹಾಗೆ ನಾವು ಅರ್ಜುನನನ್ನು ಅನುಸರಿಸಬೇಕು. ಯಾಕೆಂದರೆ ಭಗವಂತ ಯಾವಾಗ ಭಗವದ್ಗೀತೆ ಕೊಡಲಿಕ್ಕೆ ಆ ಒಂದು ಈ ಇದರಲ್ಲಿ ದ್ವಾಪರ ಯುಗದಲ್ಲಿ ಬಂದಿದ್ದಾನೆ, ಆಗ ಎಲ್ಲ ಹಿಂದಿನ ಎಲ್ಲ ಭಗವದ್ಗೀತೆಯ ತತ್ವಗಳು ಅದು ನಾಶ ಹೊಂದಿದ್ದವು, ಛೇದವಾಗಿ ಬಿಟ್ಟಿತ್ತು ಪರಂಪರೆ. ಈಗ ಅರ್ಜುನನಿಂದ ಪರಂಪರೆ ಪ್ರಾರಂಭ. ಸೊ ಹಾಗಾಗಿ ಅರ್ಜುನನನ್ನು ನಾವು ಅನುಸರಿಸಬೇಕು. ಸೊ ಅರ್ಜುನ ಹೇಗೆ ಭಗವಂತನನ್ನ ಹೇಳಿದ್ದನ್ನೆಲ್ಲ ಒಪ್ಕೊಂಡಿದ್ದಾನೆ ಭಗವದ್ಗೀತೆ, ಅದನ್ನು ನಾವು ಒಪ್ಕೊಂಡು ನಾವು ನಿಜವಾಗಿ ಕೃಷ್ಣನ ಪೂಜಿಸಿದರೆ ನಾವು ಕೂಡ ಅರ್ಜುನನ ಹಾಗೆ ಅವನನ್ನು ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಲ್ಲಿ ಹೇಳಿದ ಕೃಷ್ಣ ವಿದ್ಯೆಯ ಸೂಕ್ಷ್ಮ ವಿವರಗಳನ್ನು ಅರಿಯದ ಮೂರ್ಖರು ಯಾರು ಭಗವದ್ಗೀತೆ ಮತ್ತು ಭಾಗವತದಲ್ಲಿ ಕೃಷ್ಣನ ವಿಜ್ಞಾನ ತುಂಬ ಸೂಕ್ಷ್ಮವಾಗಿ ಹೇಳಿರ್ತಾರೆ. ಸೊ ಅದನ್ನು ತುಂಬ ಅಂದರೆ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅದು ಸಂಪ್ರದಾಯದಿಂದ ಬಂದ ಗುರುವು ಹೇಗೆ ಭಾವಾರ್ಥ ಶ್ರೀಲ ಪ್ರಭುಪಾದರು ಸಂಪ್ರದಾಯದಿಂದ ಬಂದ ಗುರುಗಳು ಅವರು ಭಾವಾರ್ಥ ಬರೆದಿದ್ದಾರೆ. ಅದನ್ನು ನಾವು ನಮ್ಮ ಅಂದರೆ ಶಿಕ್ಷಾ ಗುರುಗಳ ಮುಖಾಂತರ ಕೇಳಿ ತಿಳ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲದಿದ್ದರೆ ನಮಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಬಿಟ್ಟು ನಾವು ಮೂರ್ಖರ ಥರ ಇದ್ದರೆ ಇದು ನಮಗೆ ಈ ಯಾವುದು ಸತ್ಯ ಯಾವುದು ವಾಸ್ತವ ಅದು ನಮಗೆ ಅರ್ಥ ಆಗೋದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ವೇದಾಂತ ಸೂತ್ರದ ಪ್ರಕಾರ ಸಂಭೂತ ಎಂದರೆ ಪ್ರಳಯವಾದ ನಂತರ ಉಳಿಯುವ ಸೃಷ್ಟಿ ಸ್ಥಿತಿಗಳಿಗೆ ಮೂಲನು ಎಂದರ್ಥ. ಶ್ರೀಮದ್ ಭಾಗವತದಲ್ಲಿ ಎಲ್ಲ ಸೃಷ್ಟಿ ಮೂಲನಾಗಿರುವವನು ನಿರ್ಜೀವವಾದ ಕಲ್ಲಿನಂತಿಲ್ಲ, ಆದರೆ ಅಭಿಜ್ಞ ಅಂದರೆ ಪೂರ್ಣ ಪ್ರಜ್ಞನು. ಭಗವದ್ಗೀತೆಯಲ್ಲಿ 7.26 ಶ್ರೀಕೃಷ್ಣನು ತಾನು ಭೂತ ಭವಿಷ್ಯತ್ ವರ್ತಮಾನಗಳನ್ನೆಲ್ಲ ಚೆನ್ನಾಗಿ ಅರಿತಿರುವುದಾಗಿಯೂ ಶಿವ ಬ್ರಹ್ಮನೇ ಮೊದಲಾದ ದೇವತೆಗಳು ಸೇರಿದಂತೆ ಯಾರೂ ತನ್ನನ್ನು ಅರಿಯರೆಂದು ಹೇಳುತ್ತಾನೆ. ಸಂಸಾರ ಸಾಗರದ ಅಲೆಗಳಿಂದ ವಿಚಲಿತರಾದವರು ಖಂಡಿತ ಅವನನ್ನು ಅರಿಯಲಾರರು. ಅರೆವಿದ್ಯಾವಂತ ಗುರುಗಳು ಜನತೆಯನ್ನೇ ಪೂಜಾ ವಸ್ತುವಾಗಿ ಮಾಡಿಕೊಂಡು ಏನೋ ಒಂದು ರಾಜಿ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಅಂತಹ ಪೂಜೆ ಮಾಡಲು ಸಾಧ್ಯವಿಲ್ಲವೆಂದಾಗಲಿ ಮರದ ಬೇರಿಗೆ ನೀರು ಹಾಕುವ ಬದಲು ಒಂದು ಲೈನ್ ಬಿಟ್ಟಿದೆ ಮಾತಾಜಿ. ಜನತೆ ಪರಿಪೂರ್ಣ ಎಂದಾಗಲಿ ಅವರಿಗೆ ಗೊತ್ತಿಲ್ಲ. ಅವರ ಪ್ರಯತ್ನವು ಮಾತಾಜಿ ಕ್ಷಮಿಸಿ, ಜನತೆಯು ಪರಿಪೂರ್ಣರಲ್ಲ ಎಂದಾಗಲಿ ಅವರಿಗೆ ಗೊತ್ತಿಲ್ಲ. ಅವರ ಪ್ರಯತ್ನವು ಮರದ ಬೇರಿಗೆ ನೀರು ಹಾಕುವ ಬದಲು ಎಲೆಗಳಿಗೆ ನೀರೆರೆದಂತೆ. ಸಹಜವಾದ ವಿಧಾನವೆಂದರೆ ಬೇರಿಗೆ ನೀರು ಹಾಕುವುದು. ಆದರೆ ಇಂದಿನ ತಲೆಕೆಟ್ಟ ನಾಯಕರು ಎಲೆಗೆ ಹೆಚ್ಚು ಅಂಟಿಕೊಂಡವರು. ಅವರು ಒಂದೇ ಸಮನಾಗಿ ಎಲೆಗೆ ನೀರು ಹಾಕುತ್ತಾ ಇದ್ದರೂ ಎಲ್ಲವೂ ಪೋಷಣೆ ಇಲ್ಲದೆ ಒಣಗುತ್ತಿವೆ. ನಾವು ಬೇರಿಗೆ ಮೊಳಕೆ ಬರಲು ಮೂಲವಾದ ಬೇರಿಗೆ ನೀರು ಹಾಕಬೇಕೆಂದು ಈಶೋಪನಿಷತ್ತು ಉಪದೇಶಿಸುತ್ತದೆ. ಕಾಯಕ ಸೇವೆ ಸಲ್ಲಿಸಿ ಮಾನವ ಕುಲದ ಪೂಜೆ ಮಾಡುವುದು ಎಂದು ಪರಿಪೂರ್ಣವಲ್ಲ. ಇದು ಆತ್ಮ ಸೇವೆಗಿಂತ ಮುಖ್ಯವಲ್ಲ.
ಆತ್ಮವು ಕರ್ಮಾನುಸಾರವಾಗಿ ನಾನಾ ದೇಹಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಕಸಾಯಿಖಾನೆಗಳಲ್ಲಿ ಬಡಪಾಯಿ ಪ್ರಾಣಿಗಳ ಕತ್ತುಗಳನ್ನು ಕತ್ತರಿಸುತ್ತಾ ವೈದ್ಯಕೀಯ ನೆರವು, ಸಾಮಾಜಿಕ ಸೇವೆ ಮತ್ತು ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಿ ಮಾನವ ಜೀವಿಗಳ ಸೇವೆ ಮಾಡುವುದು ಜೀವಿಗಳಿಗೆ ಮಾಡುವ ನಿಜವಾದ ಸೇವೆಯಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹಾಗಾಗಿ ವೇದಾಂತ ಸೂತ್ರಗಳ ಪ್ರಕಾರ ಸಂಭೂತ ಅಂದ್ರೆ ಪ್ರಳಯವಾದ ನಂತರ ಉಳಿಯುವ ಸೃಷ್ಟಿ ಸ್ಥಿತಿಗಳಿಗೆ ಮೂಲ. ಸೊ ಹಾಗಾಗಿ ಕೃಷ್ಣ ಆದಿ ಮೂಲ ಅಂದ್ರೆ ಪ್ರಳಯವಾದ ಮೇಲೆ, ಸಂಭೂತ ಅಂದ್ರೆ ಪ್ರಳಯವಾದ ಮೇಲೆ ಯಾವುದೂ ಇರೋದಿಲ್ಲ, ಕೃಷ್ಣನೊಬ್ಬನೇ ಇರ್ತಾನೆ. ಸೊ ಹಾಗಾಗಿ ಅವನು ಈ ಸೃಷ್ಟಿಗೆ, ಈ ಸ್ಥಿತಿಗೆ ಎಲ್ಲದಕ್ಕೂ ಅವನು ಮೂಲ. ಸೊ ಹಾಗಾಗಿ ಇಲ್ಲಿ ಸೃಷ್ಟಿ ಸ್ಥಿತಿಗೆ ಮೂಲ ಅಂತ ಅಂದ್ಬಿಟ್ರೆ ಅವನು ಕಲ್ಲಿನಂತಲ್ಲ, ಮೂಲ ಆಗ್ಬಿಟ್ರೆ ಕಲ್ಲಿಗೆ ಏನಿದೆ? ಕಲ್ಲಿಗೆ ಪ್ರಜ್ಞೆ ಇದೆಯಾ? ಕಲ್ಲಿಗೆ ಪ್ರಜ್ಞೆ ಇಲ್ಲ. ಆದರೆ ಅವನು ಆ ಥರ ನಿರ್ಜೀವ ಅಲ್ಲ, ಅವನು ಜೀವಂತ ವ್ಯಕ್ತಿ. ಅವನಿಗೆ ಪ್ರಜ್ಞೆ ಇದೆ, ಆ ಪ್ರಜ್ಞೆ ಪೂರ್ಣ ಪ್ರಜ್ಞೆ ಇದೆ. ಪೂರ್ಣ ಪ್ರಜ್ಞೆ ಅಂದರೆ ಏನು? ಅಭಿಜ್ಞಾ ಸ್ವರಾಟ್. ಈ ಪೂರ್ಣ ಪ್ರಜ್ಞೆ ಅಂದರೆ ಏನು ಹೇಳ್ತಾರೆ ಅಂತಂದರೆ ಭಗವದ್ಗೀತೆಯಲ್ಲಿ 7.26 ಹೇಳ್ತಾರೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ ಏನು ಹೇಳ್ತಾನೆ? ಅರ್ಜುನ ವೇದಗಳಲ್ಲಿ ವೇದಾಹಂ, ನಾನು ಏನು ತಿಳಿದಿದ್ದೇನೆ, ವೇದ ಅಹಂ ವೇದ, ನಾನು ತಿಳಿದಿದ್ದೇನೆ. ಏನನ್ನ ಅಂದರೆ ಭವಿಷ್ಯಾಣಿ ಭೂತ ವರ್ತಮಾನ, ಹಿಂದೆ ಏನೇನಿತ್ತು ಅದೆಲ್ಲ ನನಗೆ ಗೊತ್ತು. ಕೋಟ್ಯಾಂತರ ವರ್ಷ, ಎಷ್ಟು ವರ್ಷ ಗೊತ್ತಿಲ್ಲ, ಎಷ್ಟು ಕಾಲ ಎಲ್ಲವೂ ಅವನಿಗೆ ಗೊತ್ತು. ಆಮೇಲೆ ಈಗ ನಡೀತಾ ಇದೆ ವರ್ತಮಾನದಲ್ಲಿ ಎಲ್ಲವೂ ಗೊತ್ತು ಅವನಿಗೆ. ಭವಿಷ್ಯ, ಮುಂದೆ ಏನಾಗ್ತದೆ ಕೋಟ್ಯಾಂತರ ವರ್ಷ ಆದಮೇಲೆ ಎಷ್ಟು, ಎಲ್ಲವೂ ಅವನಿಗೆ ಗೊತ್ತು. ಸೊ ಹಾಗಾಗಿ ಅವನು ಭವಿಷ್ಯ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ ಎಲ್ಲದಲ್ಲಿ ಎಲ್ಲಿ ನಡೆಯುತ್ತೆ ಅದೆಲ್ಲ ಗೊತ್ತು. ಅದಕ್ಕೆ ಅವನು ಅಭಿಜ್ಞ. ಅಭಿಜ್ಞ ಅಂದರೆ ಪೂರ್ಣ ಪ್ರಜ್ಞೆ. ಈಗ ನಮಗೂ ಪ್ರಜ್ಞೆ ಇದೆ, ನಮ್ಮ ಪ್ರಜ್ಞೆ ಪೂರ್ಣ ಪ್ರಜ್ಞೆ ಅಲ್ಲ. ನಮ್ಮ ಪ್ರಜ್ಞೆ ಏನಿದು, ನಮಗೆ ಏನು ಗೊತ್ತಾಗತ್ತೆ, ನಮಗೆ ಸ್ವಲ್ಪ ನೆನಪಿರುತ್ತೆ ಹಿಂದಿನದು, ಆಮೇಲೆ ಇವತ್ತು ನಡೆಯೋದು ಸ್ವಲ್ಪ ನಮ್ಗೆ ಗೊತ್ತಾಗತ್ತೆ, ಮುಂದೆ ನಡೆಯೋದು ನಮಗೆ ಗೊತ್ತೇ ಇಲ್ಲ ಅಲ್ವಾ? ಮುಂದೆ ನಡೆಯೋದು ಏನಂತ, ನಾಳೆ ಏನಾಗುತ್ತೆ ಅಥವಾ ಇನ್ನೊಂದು ಗಂಟೆ ಬಿಟ್ಟು ಏನಾಗುತ್ತೆ ಗೊತ್ತಾಗುತ್ತೆ ನಮಗೆ? ಗೊತ್ತಾಗಲ್ಲ. ಆದರೆ ಭಗವಂತ ಆಗಲ್ಲ, ಅವನು ಪೂರ್ಣ ಪ್ರಜ್ಞಾ. ಸೊ ಇದು ಬಹಳ ಮುಖ್ಯ. ಸೊ ಅವನು ನಿರ್ಜೀವ ಕಲ್ಲಿನಂತಲ್ಲ, ಅವನು ಸಂಪೂರ್ಣವಾಗಿ ಪ್ರಜ್ಞೆ ಅವನಲ್ಲಿ. ಸೊ 100% ಪ್ರಜ್ಞೆ ಅವನಿಗೆ. ಎಲ್ಲವೂ ಅದರ ಅರ್ಥ ಏನು? ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಎಲ್ಲ ಜೀವಿಗಳ ಒಳಗೂ ಹೊರಗೂ ಎಲ್ಲವೂ ಗೊತ್ತು. ಭಗವಂತನಿಗೆ ಗೊತ್ತಿರದ ವಿಚಾರವೇ ಇಲ್ಲ. ಅಂದರೆ ಈ ವಿಶ್ವ, ಈ ಸೃಷ್ಟಿಯಲ್ಲಿ ಸಂದು ಮೂಲೆ ಗೊಂದಿ ಎಲ್ಲಿ ಬೇಕಾದ್ರೂ ಏನು ನಡೀತಾ ಇದೆ ಎಲ್ಲವೂ ಅವನಿಗೆ ಗೊತ್ತು. ಸೊ ಆದರೆ ಅವನೇನು ಹೇಳ್ತಾನೆ? ವೇದಾನ್ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಮಾಂ ತು ವೇದನ ಕಶ್ಚನ, ನನ್ನನ್ನು ಯಾರೂ ಅರಿತಿಲ್ಲ. ಶಿವನೇ ಇರ್ಬೋದು, ಬ್ರಹ್ಮನೇ ಇರ್ಬೋದು, ನನ್ನನ್ನು ಯಾರೂ ಅರಿಯೋದಿಲ್ಲ. ಸೊ ಅದನ್ನೇ ಮತ್ತೆ ಅವನು ಹೇಳ್ತಾನೆ, ಮತ್ತೊಂದು ಇದರಲ್ಲೂ ಹೇಳ್ತಾನೆ, 10ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲಿ ಹೇಳ್ತಾನೆ, ನಮೇ ವಿದು ಸುರಗಣಾಹ ನ ಮಹರ್ಷಿಂ, ನಮೇ ವಿದು ಸುರಗಣಾಹ ಮಹರ್ಷಿಂ ಚ ಆದಯಃ. 10ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳ್ತಾನೆ, ನಮೇ ವಿದು ಸುರಗಣಾಹ ಪ್ರಭವಂ ನ ಮಹರ್ಷಯಃ ಆಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನನಗೆ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಮಹರ್ಷಿಗಳಿಗೂ ಗೊತ್ತಿಲ್ಲ, ದೇವತೆಗಳಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಸರಿಯಾಗಿ. ಸೊ ಹಾಗಾಗಿ ಮಹರ್ಷಿಗಳಿಗೆ, ದೇವಾನ್ ದೇವತೆಗಳಿಗೆ ಬ್ರಹ್ಮ ಮತ್ತು ಶಿವ ಅನ್ನೋರು ದೊಡ್ಡ ದೊಡ್ಡ ದೇವತೆಗಳು. ಬ್ರಹ್ಮನಿಗೆ ದೊಡ್ಡ ಕೆಲಸ ಕೊಟ್ಟಿದ್ದಾನೆ ಭಗವಂತ, ದೊಡ್ಡ ಜವಾಬ್ದಾರಿ, ಎಲ್ಲರನ್ನು ಸೃಷ್ಟಿ ಮಾಡೋ ಜವಾಬ್ದಾರಿ. ಸರ್ಗ ಮಾಡಿದ್ದಾನೆ, ವಿಸರ್ಗ ಮಾಡಲಿಕ್ಕೆ, 2ನೇ ಸೃಷ್ಟಿ ಮಾಡಲಿಕ್ಕೆ ಬ್ರಹ್ಮನಿಗೆ ಕೊಟ್ಟಿದ್ದಾನೆ. ಶಿವನಿಗೆ ಎಲ್ಲ ಸೃಷ್ಟಿಯನ್ನು ನಾಶ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಅಷ್ಟಷ್ಟು ದೊಡ್ಡ ದೊಡ್ಡ ದೇವತೆಗಳು, ಅವರಿಗೆ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿಲ್ಲ ಅಂತ, ಸರಿಯಾಗಿ ಗೊತ್ತಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಮೇಲೆ ಹಾಗಿದ್ದರೆ ಮಹರ್ಷಿಗಳಿಗೂ ಗೊತ್ತಿಲ್ಲ, ದೊಡ್ಡ ದೊಡ್ಡ ಋಷಿಗಳು, ದೇವರ್ಷಿಗಳು, ಮತ್ತೆ ರಾಜರ್ಷಿಗಳು, ದೇವರ್ಷಿಗಳು, ಮತ್ತೆ ಇವರು ಇವರೆಲ್ಲರಿಗೂ ಕೂಡ ಗೊತ್ತಿಲ್ಲ. ದೇವರ್ಷಿಗಳಿಗೆ ಗೊತ್ತಿಲ್ಲ, ರಾಜರ್ಷಿಗಳಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಷ್ಟು ದೊಡ್ಡ ದೊಡ್ಡ ಋಷಿಗಳಿಗೆ ಗೊತ್ತಿಲ್ಲ ಭಗವಂತನ ಬಗ್ಗೆ. ಅಂದಮೇಲೆ
ಈ ಸಂಸಾರದ ಸಾಗರದ ಅಲೆಗಳಿಂದ ವಿಚಲಿತರಾದವರು ಅವನನ್ನು ಅರಿಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಆ ಸಂಸಾರ ಸಾಗರದಲ್ಲಿ ಕೂತ್ಕೊಂಡು ಈಗ ಇದರಲ್ಲಿ ದುಃಖ ಬಂದಾಗ ಕುಗ್ಗುವುದು, ಸುಖ ಬಂದಾಗ ಹಿಗ್ಗುವುದು, ಕಾಮಗಳನ್ನ ಇಟ್ಕೊಂಡಿರೋದು, ಕ್ರೋಧ ಪಡೋದು, ಇದೆಲ್ಲ ಈ ಥರದ ಜೀವನ ಮಾಡೋರಿಗೆ ಭಗವಂತ ಅರ್ಥ ಆಗ್ತಾನ? ಇಲ್ಲ ಮಾತಾಜಿ. ಇಲ್ಲ, ಪ್ರಭುಪಾದರನ್ನೇ ಹೇಳ್ತಾರೆ, ಸಂಸಾರದ ಸಾಗರಗಳಿಂದ ಅವರು ವಿಚಲಿತ ಆಗಿದ್ದಾರೆ, ಅಂಥವ್ರಿಗೆ ಅರ್ಥ ಆಗುತ್ತಾ? ಅರೆ ವಿದ್ಯಾವಂತ ಗುರುಗಳು ಜನತೆಯನ್ನೇ ಪೂಜಾ ವಸ್ತುವನ್ನಾಗಿ ಮಾಡಿಕೊಂಡು ಏನಾದರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದರಿದ್ರ ನಾರಾಯಣ, ಜನತಾ ಜನಾರ್ದನ, ಮಾಧವ ಸೇವೆಯೇ ಮಾನವ ಸೇವೆ, ಈಗೆಲ್ಲ ಹೇಳ್ಕೊಂಡು ಮಾಡ್ತಾರೆ. ಸೊ ಆದರೆ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಮಾನವ ಸೇವೆ ಮಾಧವ ಸೇವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನರಿಗೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯ? ಕೇವಲ ಬೆರಳೆಣಿಕೆ ಎಷ್ಟು, ಅಥವಾ 100 ಜನಿಗೆ 1000 ಜನಿಗೆ ಮಾಡ್ಲಿಕ್ಕೆ ಸಾಧ್ಯ? ಇಡೀ ಪ್ರಪಂಚ ಇಲ್ಲಿ 84 ಲಕ್ಷ ಯೋನಿಗಳಿವೆ. ಆಮೇಲೆ ಜೀವಿ 84 ಲಕ್ಷ ಯೋನಿಯಲ್ಲಿ ಜೀವಿಗಳಿವೆ, ಕೋಟ್ಯಾಂತರ ಬ್ರಹ್ಮಾಂಡ ಇದೆ. ಅವರಿಗೆಲ್ಲ ಸಹಾಯ ಮಾಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಆಗಲ್ಲ ಮಾತಾಜಿ. ಆಗಲ್ಲ. ಸೊ ಹಾಗಾಗಿ ಜನತಾ ಜನಾರ್ದನ, ಅದು ಜನತಾ ಮಾಧವ ಸೇವೆಯೇ ಮಾನವ ಸೇವೆ ಹೊರತು ಮಾನವ ಸೇವೆ ಮಾಧವ ಸೇವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಧವನನ್ನು ಸಂತುಷ್ಟಿಪಡಿಸಿದರೆ, ಭಗವಂತನನ್ನು ಸಂತುಷ್ಟಿಪಡಿಸಿದರೆ ಅವನು ನೋಡ್ಕೊಳ್ತಾನೆ. ಅವನಿಗೆ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವನಿಗೆ ಎಲ್ಲರ ಜವಾಬ್ದಾರಿ ಇದೆ. ಅವನಿಗೆ ಭಗವಂತ ಅವನು ಎಲ್ಲರ ಸುಹೃದ್ ಮಿತ್ರ. ಸೊ ಆದ್ರಿಂದ ಈ ತರ ಯಾರ್ಯಾರ್ದು ಅರೆವಿದ್ಯಾವಂತ ಗುರುಗಳು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾಕೆ ಅರೆವಿದ್ಯಾವಂತ? ಅವರು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿಲ್ಲ. ಸೊ ಹಾಗಾಗಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಸೊ ಹೀಗೆಲ್ಲ ಅವರು ಮಾಡ್ತಾರೆ. ಸೊ ಹಾಗೆ ಅವರ ಪ್ರಯತ್ನ ಯಾವ ತರ ಅಂತ ಕೇಳ್ತಾರೆ. ಅವರ ಪ್ರಯತ್ನ ಯಾವ ತರ ಅಂದ್ರೆ, ಅವರ ಪ್ರಯತ್ನ ಮರದ ಬೇರಿಗೆ ನೀರು ಹಾಕಿದ್ರೆ ಗಿಡ ಚಿಗುರುತ್ತದೆ. ಆ ಮರದ ಕಾಂಡ ಮತ್ತೆ ಶಾಖೆ ಎಲೆಗಳಿಗೆ ನೀರು ಹೋಗುತ್ತೆ ಅಲ್ವಾ? ಹೌದು ಮಾತಾಜಿ. ಬೇರೆ ನೀರ್ ಹಾಕೋ ಬದ್ಲಿ ಎಲೆ ಮೇಲೆ ನೀರು ಸಿಂಪಡಿಸಿದ್ರೆ ಮರ ಬೆಳೀತದ್ಯಾ? ಅಥವಾ ಮರ ಅಂದ್ರೆ ನಳನಳಿಸುತ್ತದೆಯಾ? ಈಗ ಕೆಲವರು ಮರಕ್ಕೆ ನೀರ್ ಹಾಕ್ತಾನೆ ಹೇಳಿ ಎಲೆಗಳಿಗೆ ನೀರು ಸಿಂಪಡಿಸಿದ್ರೆ ಆಗತ್ತಾ? ಇಲ್ಲ ಮಾತಾಜಿ, ಬುಡಕ್ಕೆ ಹಾಕ್ಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದ ಏನ್ ಹೇಳ್ತಾರೆ, ಈಗ ತಲೆ ಕೆಟ್ಟೋಗಿದೆ ನಾಯಕರಿಗೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಯಥಾತರೋರ್ ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಕೈ ಪ್ರಾಣೋಪಹಾರಚ್ಚಯತೇಂದ್ರಿಯಾಣಂ ತಥೈವ ಸರ್ವಾಹರಣಂ ಅಚ್ಯುತೇಜ್ಯ. ಅಂದ್ರೆ ಈಗ ಹೇಗೆ ಒಂದು ಗಿಡದ ಬೇರಿಗೆ, ಆ ಮರದ ಬೇರಿಗೆ ನೀರು ಹಾಕಿದ್ರೆ ಆ ಮರದ ಬೇರಿಂದ ಅದರೆಲ್ಲ ಕಡೆಗೂ ಅದು ಸರಬರಾಜಾಗುತ್ತೆ, ನೀರು ಎಲ್ಲ ಕಡೆಗೆ ಹೋಗುತ್ತೆ ಅಲ್ವಾ? ಮರದ ಬೇರಿಗೆ ನಾವು ಕಾಳಜಿ ಕೊಡಬೇಕು, ಅಲ್ಲಿ ನೀರು ಹಾಕಬೇಕು. ನೀರು ಹಾಕಿದ್ರೆ ಎಲ್ಲ ಎಲೆಗಳು, ಹೂಗಳು, ಆಮೇಲೆ ಎಲ್ಲ ಕಾಂಡಗಳು ಎಲ್ಲ ಚೆನ್ನಾಗಿ ಇರುತ್ತೆ. ಯಾಕೆಂದರೆ ಆ ಮರದ ಬೇರಿಂದ ಎಲ್ಲ ಕಡೆಗೂ ಸಪ್ಲೈ ಆಗುತ್ತೆ. ಆದರೆ ಇಲ್ಲಿ ಮರದ ಬೇರು ಬಿಟ್ಟು ನಾವು ಆ ಎಲೆಗಳಿಗೆ ಹಾಕಿದರೆ, ನೀರು ಹಾಕಿದರೆ ಉಪಯೋಗ ಇಲ್ಲ. ಅದೇ ತರಹ ನಾವು ಹೊಟ್ಟೆಗೆ ಆಹಾರ ಹಾಕಿದರೆ ಆ ಆಹಾರದ ಸತ್ವ ಕೈಗಳಿಗೆ, ಕಾಲುಗಳಿಗೆ, ತಲೆ, ಕಣ್ಣು ಎಲ್ಲ ಕಡೆಗೂ ಹೋಗುತ್ತೆ ಅಲ್ವಾ? ಅದೇ ಬಿಟ್ಟು ನಾನು ಕಣ್ಣಿಗೆ ಊಟ ಹಾಕ್ತೇನೆ, ಕಿವಿಗೆ ಊಟ ಹಾಕ್ತೇನೆ, ಮೂಗಿಗೆ ಊಟ ಹಾಕ್ತೇನೆ, ಆಗತ್ತಾ? ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಆಗಲ್ಲ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಹೊಟ್ಟೆಗೆ ಆಹಾರ ಹಾಕಿದರೆ ಹೊಟ್ಟೆಯಿಂದ ಭಗವಂತ ಎಲ್ಲ ಕಡೆಗೂ ಹೋಗುವಂತೆ ಸಪ್ಲೈ ಮಾಡುವಂತೆ ದೇಹ ರಚನೆ ಮಾಡಿದ್ದಾನೆ. ಸೊ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಈಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಂದಿನ ತಲೆಕೆಟ್ಟ ನಾಯಕರು ಎಲೆಗೆ ಹೆಚ್ಚು ಅಂಟಿಕೊಂಡವರು, ಅವರು ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ, ನೇರವಾಗಿ ಬೇರಿಗೆ ಹಾಕ್ತಾ ಇಲ್ಲ. ಕೃಷ್ಣ ಮೂಲ ಬೇರು. ಹೇಗೆ ಕೇಳಿದ್ರೆ ಕೃಷ್ಣ ಮೂಲ ಬೇರು ಅಂತ ಅಂದ್ರೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವೃತ್ತಿ, ಕೃಷ್ಣನಿಂದಲೇ ಎಲ್ಲವೂ ಬರುತ್ತೆ. ಸೊ ಹಾಗಾಗಿ ಕೃಷ್ಣ ಅಂತಂದ್ರೆ ಸಾಕಂತೆ. ಕೃಷ್ಣ ಅಂದ್ರೆ ಕೃಷ್ಣನ ಎಲ್ಲ ಶಕ್ತಿಗಳು, ಕೃಷ್ಣನ ಎಲ್ಲ ವಿಸ್ತರಣೆಗಳು, ಮತ್ತೆ ಕೃಷ್ಣನ ಭಕ್ತರು, ಮತ್ತೆ ಕೃಷ್ಣನಿಂದ ಎಲ್ಲ ಜೀವಿಗಳು ಕೂಡ ಕೃಷ್ಣನಿಂದನೇ ಬಂದಿರೋದು. ಸೊ ಆಗ ಅದು ನಾವು ಕೃಷ್ಣ ಅಂತ ಕೃಷ್ಣನಿಗೆ ಪೂಜೆ ಮಾಡಿದ್ರೆ ಎಲ್ಲ ದೇವತೆಗಳಿಗೂ ಪೂಜೆ ಸಲ್ಲುತ್ತದೆ. ಎಲ್ಲ ಕೃಷ್ಣನ ಶಕ್ತಿಗಳಿಗೆ, ಕೃಷ್ಣನ ಎಲ್ಲ ಸ್ವಾಂಶ ವಿಸ್ತರಣೆ, ಬಲರಾಮನಿಂದ ಹಿಡಿದು ಕೊನೆಗೆ ಕ್ಷೀರೋದಕ್ಷ ವಿಷ್ಣು, ಅಲ್ಲಿಂದ ಆಮೇಲೆ ಬಂದ ಎಲ್ಲ ಅವತಾರಗಳು ಎಲ್ಲರಿಗೂ ಪೂಜೆ ಮಾಡ್ದಂಗೆ ಆಗುತ್ತೆ. ಕೃಷ್ಣನ ಪೂಜೆ ಮಾಡಿದ್ರೆ ಎಲ್ಲ ಜೀವಿಗಳಿಗೂ ಕೂಡ ನಾವು ಪೂಜೆ ಮಾಡ್ದಂಗೆ ಆಗುತ್ತೆ, ಎಲ್ಲರಿಗೂ ಪೂಜೆ ಮಾಡ್ದಂಗೆ. ಯಾಕೆ ಕೇಳಿದರೆ ಕೃಷ್ಣನಿಗೆ ನಾವು ಪೂಜೆ ಮಾಡಿದ್ರೆ ಅವನು ಎಲ್ಲರಿಗೂ ಪೂಜೆ ಮಾಡ್ತಾನೆ, ಅವನು ಮೂಲ ಬೇರು. ಆಮೇಲೆ ಕೃಷ್ಣ ಎಲ್ಲರನ್ನೂ ಸಂರಕ್ಷಿಸುತ್ತಾನೆ. ಸೊ ಅದಕ್ಕಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು.
ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಡಿ. ನಾನಾ ದೇಹಗಳಲ್ಲಿ ಜೀವಿಯು ಹುಟ್ಟು, ಮುಪ್ಪು, ಕಾಯಿಲೆ, ಸಾವುಗಳ ಸಾಂಸಾರಿಕ ಕ್ಲೇಶಗಳನ್ನು ಅನುಭವಿಸುತ್ತಾ ಸದಾ ಕಷ್ಟವನ್ನು ಅನುಭವಿಸುತ್ತಿದ್ದಾನೆ. ಜೀವಿ ಹಾಗೂ ಪರಮಪ್ರಭುವಿನ ನಡುವೆ ಕಡಿದು ಹೋದ ಸಂಬಂಧವನ್ನು ಪುನಃ ಸ್ಥಾಪಿಸಿಕೊಳ್ಳುವುದರ ಮೂಲಕ ಮಾನವ ಜನ್ಮವು ಈ ಬಂಧನದಿಂದ ಬಿಡಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ. ಭಗವಂತನು ಪರಮಪುರುಷನಿಗೆ ಸಂಭೂತನಿಗೆ ಶರಣಾಗತನಾಗುವ ತತ್ವವನ್ನು ಬೋಧಿಸಲು ಸ್ವತಃ ಬರುತ್ತಾನೆ. ಒಬ್ಬನು ಪರಮಪುರುಷನಿಗೆ ಶರಣಾಗತನಾಗಿ ಪೂರ್ಣ ಪ್ರೇಮದಿಂದಲೂ ಶಕ್ತಿಯಿಂದಲೂ ಪೂಜಿಸುವುದನ್ನು ಕಲಿಸಿದಾಗ ಮಾತ್ರ ಮಾನವ ಕುಲಕ್ಕೆ ನಿಜವಾದ ಸೇವೆ ಸಲ್ಲಿಸಿದಂತಾಗುತ್ತದೆ. ಇದು ಈಶೋಪನಿಷತ್ತಿನ ಈ ಮಂತ್ರದ ಉಪದೇಶ. ಹರೇ ಕೃಷ್ಣ ಮಾತಾಜಿ. ಹಾಗಾಗಿ ಧನ್ಯವಾದ. ಸಂಭೂತ ಇದು ತುಂಬಾ ಮುಖ್ಯವಾದ ವಿಚಾರ. ಯಾಕಂದ್ರೆ ಈ ಮಂತ್ರದ ಉಪದೇಶದ ಸಾರವನ್ನ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಈಶೋಪನಿಷತ್ತಿನಲ್ಲಿ 13ನೇ ಮಂತ್ರ ಏನ್ ಹೇಳುತ್ತೆ? ಭಗವಂತ ಸಂಭೂತನಿಗೆ ನೀವು ಸೇವೆ ಮಾಡಬೇಕು, ಶರಣಾಗತ ಆಗ್ಬೇಕು. ಈಗ ಮನುಷ್ಯ ಯಾಕೆ ಹುಟ್ಟು ಸಾವು ಮುಪ್ಪು ರೋಗ ಎಲ್ಲ ಪಡ್ಕೊಂಡು ಪದೇ ಪದೇ ಅನುಭವಿಸ್ತಾ ಇದ್ದಾನೆ ಅಂದ್ರೆ, ನಾವು ಯಾಕೆ ಈ ತರವಾದ ಕಷ್ಟ ನಮಗೆ ಯಾಕೆ ಬರ್ತಾ ಇದೆ ಅಂದ್ರೆ, ನಾವು ಭಗವಂತನನ್ನು ನಾವು ಮರೆತಿದ್ದೇವೆ. ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ನಾವು ಏನ್ ಮಾಡ್ಕೊಂಡ್ಬಿಟ್ಟಿದ್ದೇವೆ? ಕಡ್ಕೊಂಡ್ಬಿಟ್ಟಿದ್ದೇವೆ. ಅಂದ್ರೆ ನಮ್ಮ ಸಂಬಂಧ ಮರ್ತೋಗಿದೆ. ಸೊ ಮರ್ತೋಗಿದ್ದ ಸಂಬಂಧವನ್ನು ನಾವು ಮತ್ತೆ ಬೆಳೆಸ್ಕೊಳ್ಬೇಕು. ಮತ್ತೆ ನಾವು ಭಗವಂತನಿಗೆ ನಾವು ಶರಣಾಗಬೇಕು. ಭಗವಂತ ಶರಣಾಗತಿಯನ್ನು ಆಗಿ ಅದನ್ನು ತಿಳಿಸ್ಲಿಕ್ಕೆ ಭಗವಂತ ಬಂದಿದ್ದಾನೆ. ಹೇಗೆ? ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸೊ ಹಾಗೆ ಭಗವಂತನಿಗೆ ಶರಣಾಗತ ಆಗ್ಬೇಕು ನಾವು. ಮತ್ತೆ ಪೂರ್ಣ ಪ್ರೇಮದಿಂದ ಶಕ್ತಿಯಿಂದ ಭಗವಂತನ ಪೂಜಿಸ್ಬೇಕಂತೆ. ಸೊ ಹಾಗಾಗಿ ಕೃಷ್ಣ ಪ್ರೇಮದಿಂದ ಕೃಷ್ಣನಿಗೆ ಭಕ್ತಿ ಭಾವದಿಂದ ಪ್ರೇಮದಿಂದ ನಾವು ಪೂಜಿಸೋದು ಕಲಿಬೇಕು. ಅದನ್ನು ಇನ್ನೊಬ್ಬರಿಗೆ ನಾವು ಕಲಿಸ್ಬೇಕು. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ? ಭಾರತ ಭೂಮಿತೆ ಜನ್ಮ ಹೇಳ ಯಾರ ಜನ್ಮ ಸಾರ್ಥಕ ಕರ ಪರ ಉಪಕಾರ. ನಾವು ಕೃಷ್ಣ ಪ್ರಜ್ಞೆ ಪಡ್ಕೊಳ್ಬೇಕು, ಮತ್ತವರಿಗೆ ಅದನ್ನ ಬೋಧಿಸಬೇಕು. ಇನ್ನೊಬ್ಬರಿಗೆ ಕೃಷ್ಣ ಪ್ರಜ್ಞೆ ಬೋಧಿಸಿದ್ದು ಅದು ತುಂಬಾ ಶ್ರೇಷ್ಠವಾದ ಸೇವೆಯಂತೆ. ಏನ್ ಹೇಳಿ? ಕೃಷ್ಣ ಪ್ರಜ್ಞೆಯನ್ನ ಇನ್ನೊಬ್ಬರಿಗೆ ಬೋಧಿಸುವುದು ಅದು ಶ್ರೇಷ್ಠವಾದ ಸೇವೆ. ಇದನ್ನ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಶ್ರೀಲ ಪ್ರಭುಪಾದರು ಅದನ್ನ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಅತ್ಯಂತ ಒಳ್ಳೆಯ ಸ್ನೇಹ, ಒಳ್ಳೆಯ ಒಂದು ಉಪಕಾರ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಇನ್ನೊಬ್ಬರಿಗೆ ನಾವು ಕೃಷ್ಣ ಪ್ರಜ್ಞೆಯನ್ನು ಕೊಡಬೇಕು. ನಾವು ಕೃಷ್ಣ ಪ್ರಜ್ಞೆಯನ್ನು ಪಡ್ಕೊಂಡಿದ್ದು ನಾವು ಅದನ್ನ ನಾವು ನಡೆಸಿಕೊಂಡು ಮತ್ತೆ ಇನ್ನೊಬ್ಬರಿಗೆ ಅದನ್ನು ಕೊಡಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನ ಚ ತಸ್ಮಾತ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಅಂದರೆ ಈ ರೀತಿಯಾಗಿ ಭಗವಂತನ ಆ ಒಂದು ಈ ಭಗವದ್ಗೀತೆಯ ಸಂದೇಶವನ್ನ ಯಾವಾಗ ಇನ್ನೊಬ್ಬರಿಗೆ ಕಲಿಸ್ತಾರೆ ಅಂತಹ ಭಕ್ತ ಮಾಡ್ತಕ್ಕಂಥ ಸೇವೆ ಅದು ಅವನು ನನಗೆ ತುಂಬಾ ಪ್ರಿಯನಾದವನು, ಅವನಿಗಿಂತ ಬೇರೆ ಪ್ರಿಯನಾದ ಸೇವಕನು ನನಗಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಏನು ನಮಗೆ ಸಂದೇಶ ಕೊಡ್ತಾ ಇದ್ದಾರೆ? ನಾವು ಭಗವಂತನ ಬಗ್ಗೆ ಭಗವಂತನಿಗೆ ಶರಣಾಗಬೇಕು ಮತ್ತು ಈ ಶರಣಾಗ ತತ್ವವನ್ನ ಇನ್ನೊಬ್ಬರಿಗೆ ನಾವು ಕಲಿಸ್ಬೇಕು. ಹರೇ ಕೃಷ್ಣ. ಸ್ವಲ್ಪ ಬೇಗ ಓದಿ, ಯಾಕೆಂತಂದ್ರೆ ಸಮಯ ಇನ್ನು ಸ್ವಲ್ಪ ಇದೆ, ಸಮಯ ಕಡಿಮೆ ಇದೆ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಈ ಅಶಾಂತಿಯ ಕಾಲದಲ್ಲಿ ಪರಮಪುರುಷನನ್ನು ಅರ್ಚಿಸುವ ಸರಳ ವಿಧಾನವೆಂದರೆ ಅವನ ಶ್ರೇಷ್ಠ ಕಾರ್ಯಗಳ ಶ್ರವಣ ಮತ್ತು ಕೀರ್ತನೆ. ವಿಧಾನವೆಂದರೆ ಅವನ ಶ್ರೇಷ್ಠ ಆದರೆ ಊಹಾಪೋಹ ಮಾಡುವವರು ಭಗವಂತನ ಲೀಲಾ ವಿನೋದಗಳೆಲ್ಲವೂ ಕಾಲ್ಪನಿಕ ವಾದವೆಂದು ಭಾವಿಸುತ್ತಾರೆ. ಆದ್ದರಿಂದ ಅವರು ಅವುಗಳನ್ನು ಕೇಳದೆ ಅಮಾಯಕ ಜನಸ್ತೋಮದ ಗಮನ ಸೆಳೆಯಲು ಕೆಲಸಕ್ಕೆ ಬಾರದ ಮಾತಿನ ಡೊಂಬರಾಟವನ್ನು ಆಡುತ್ತಾರೆ. ಶ್ರೀಕೃಷ್ಣನ ಲೀಲಾ ವಿನೋದಗಳನ್ನು ಶ್ರವಣ ಮಾಡುವ ಬದಲು ಹುಸಿ ಆಧ್ಯಾತ್ಮಿಕ ಗುರುಗಳ ಬಗ್ಗೆ ಆಡುವಂತೆ ತಮ್ಮ ಅನುಯಾಯಿಗಳನ್ನು ಪ್ರೇರೇಪಿಸಿ ತಮಗೆ ತಾವೇ ಪ್ರಚಾರ ಮಾಡಿಕೊಳ್ಳುತ್ತಾರೆ. ಈಚೆಗೆ ಹಾಗೆ ಸೋಗು ಹಾಕುವವರ ಸಂಖ್ಯೆ ಸಾಕಷ್ಟು ಹೆಚ್ಚಾಗಿದೆ. ಜನಸಾಮಾನ್ಯರು ಈ ಸೋಗು ಹಾಕುವವರ ಮತ್ತು ಸುಳ್ಳು ಅವತಾರ ಪುರುಷರ ಅಪಪ್ರಚಾರಕ್ಕೆ ಬಲಿಯಾಗದಂತೆ ಮಾಡುವುದು ಭಾಗವತೋತ್ತಮರಿಗೆ ಸಮಸ್ಯೆಯಾಗಿದೆ. ಧನ್ಯವಾದಗಳು. ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ? ಇದು ಅಶಾಂತಿ ಕಾಲ, ಇದು ಕಲಿಯುಗ.
ಸೊ ಕಲಿಯುಗದಲ್ಲಿ ಭಗವಂತನನ್ನು ಅರ್ಚಿಸುವ ತುಂಬ ಮುಖ್ಯವಾದಂದರೆ ಶ್ರವಣ ಕೀರ್ತನ. ಸೊ ಚಾಂಟಿಂಗ್ ಆ್ಯಂಡ್ ಹಿಯರಿಂಗ್ ಅಂತ, ಶ್ರವಣ ಮತ್ತು ಕೀರ್ತನ. ಶ್ರವಣ ಕೀರ್ತನ ಅಂದರೆ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಹರೇ ಕೃಷ್ಣ ಮಹಾಮಂತ್ರವನ್ನು ಕೀರ್ತನೆ ಮಾಡೋದು ಮತ್ತು ಅದನ್ನು ಕೇಳೋದು, ಹಾಗೆ ಭಗವದ್ಗೀತೆ ಭಾಗವತ ಇದನ್ನು ಶ್ರವಣ ಮಾಡೋದು ಮತ್ತು ಪಾರಾಯಣ ಮಾಡೋದು, ಕೇಳೋದು ಮತ್ತು ನಾವು ಕೂಡ ಹೇಳೋದು. ಆದರೆ ಏನು ಹೇಳ್ತಾರೆ ಜನ ಎಲ್ಲ, ಈ ಭಗವಂತನ ಬಗ್ಗೆ ಗೊತ್ತಿಲ್ಲದ ಜನ, ಊಹಾಪೋಹೆ ಮಾಡೋ ಜನ ಏನು ಹೇಳ್ತಾರೆ, ಅಯ್ಯೋ ಭಗವಂತನ ಕಾರ್ಯ ಇದೆಲ್ಲ ಸುಮ್ಮನೆ ಕಾಲ್ಪನಿಕ, ಇದು ಅದೆಲ್ಲ ಕಾಲ್ಪನಿಕವಾದ, ಸುಮ್ಮನೆ ಏನೋ ಕಲ್ಪನೆ ಮಾಡ್ಕೊಂಡು ಮಾಡ್ತೀರಿ ನೀವು ಹಾಗಂತ ಹೇಳ್ತಾರೆ ಅಲ್ವಾ ಹರೇ ಕೃಷ್ಣ? ಹೌದು ಮಾತು. ಇದು ಎಲ್ಲ ಕಾಲ್ಪನಿಕ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದೆಲ್ಲ ಈ ರೀತಿಯಾಗಿ ಈ ಭಗವಂತನ ಈ ಲೀಲಾ ವಿನೋದ ಅಂದರೆ ಭಗವಂತನ ಚಟುವಟಿಕೆಗಳು ಶ್ರೀಮದ್ ಭಾಗವತದಲ್ಲಿ ಇದೆ. ಅದನ್ನ ಶ್ರವಣ ಮಾಡೋದ್ ಬದ್ಲಿ, ಭಾಗವತ ಶ್ರವಣ ಮಾಡೋದ್ ಬದ್ಲಿ ಅವ್ರೇನ್ ಹೇಳ್ತಾರೆ, ಅದು ಬೋಗಸ್ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ಹಾಡುವಂತೆ ತಮ್ಮ ಅನುಯಾಯಿಗಳನ್ನ ಪ್ರೇರೇಪಿಸುತ್ತಾರೆ. ಅಯ್ಯೋ ಅದೆಲ್ಲ ಏನು, ಅದೆಲ್ಲ ಕಂಡವರು ಯಾರು, ನೀವು ನಂಬ್ತೀರಿ ಹೇಗೆ, ಅದೆಲ್ಲ ಕಟ್ಟುಕತೆ ಅಂತ ಹೇಳ್ತಾರೆ. ಆದರೆ ಈಗ ಇಲ್ಲಿ ಗುರುಗಳಿದ್ದಾರಲ್ಲ ಅವ್ರ ಬಗ್ಗೆ ಹಾಡಿ ಅಂತ ಹೇಳ್ತಾರಂತೆ. ಅಂದರೆ ಹುಸಿ ಆಧ್ಯಾತ್ಮಿಕ ಗುರುಗಳು, ನಿಜವಾದ ಗುರುಗಳು, ಸಂಪ್ರದಾಯದ ಗುರುಗಳಲ್ಲ. ಸಂಪ್ರದಾಯದ ಗುರುಗಳನ್ನ ನಾವು ಉಪಾಸನೆ ಮಾಡಬೇಕು, ಆಚಾರ್ಯ ಉಪಾಸನೆ. ಆದರೆ ಹುಸಿ ಆಧ್ಯಾತ್ಮಿಕ ಗುರುಗಳ ಬಗ್ಗೆ ಹಾಡು ಏಕೆ ಹೇಳಬೇಕು, ಆ ಥರ ಮಾಡ್ತಾ ಇದ್ದಾರೆ. ಇಂತಹ ಅಂದರೆ ಎಲ್ಲ ಸೋಗು ಹಾಕುವವರು, ತಾವು ಆಧ್ಯಾತ್ಮಿಕ ಗುರುಗಳು ಅಂತ ಹೇಳೋರು, ಸುಳ್ಳು ಅವತಾರ ಪುರುಷರು, ಇದೆಲ್ಲ ಪ್ರಾರಂಭ ಆಗಿದೆ ಕಲಿಯುಗದಲ್ಲಿ. ಹಾಗಾಗಿ ಈ ರೀತಿ ಇರೋದ್ರಿಂದ ಶುದ್ಧ ಭಕ್ತರಿಗೆ, ಭಾಗವತೋತ್ತಮರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡೋದು ಕಷ್ಟ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆಲ್ಲ ಜನ ಬಲಿಯಾಗ್ಬಿಡ್ತಾರಲ್ಲ ಆ ಹುಸಿ ಆಧ್ಯಾತ್ಮಿಕ ಗುರುಗಳಿಗೆ. ಈಗ ನಿಜವಾಗಿ ಕೃಷ್ಣ ಪ್ರಜ್ಞೆಯನ್ನು ಹೇಳುವಂಥ ಸಂಪ್ರದಾಯದ ಆಚಾರ್ಯರುಗಳನ್ನ ಅವರಿಗೆ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ. ಭಗವಂತನು ಉಪನಿಷತ್ತುಗಳು ಪರೋಕ್ಷವಾಗಿ ನಮ್ಮ ಗಮನವನ್ನು ಶ್ರೀಕೃಷ್ಣನತ್ತ ಸೆಳೆಯುತ್ತವೆ. ಆದರೆ ಸಕಲ ಉಪನಿಷತ್ತುಗಳ ಸಾರವಾದ ಭಗವದ್ಗೀತೆಯು ನೇರವಾಗಿ ಶ್ರೀಕೃಷ್ಣನ ಬಗ್ಗೆ ನಮಗೆ ಹೇಳುತ್ತದೆ. ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣನ ಬಗ್ಗೆ ಹೇಳಿರುವುದನ್ನು ಶ್ರವಣ ಮಾಡಿದರೆ ಮಾನವನ ಮನಸ್ಸು ಮೆಲ್ಲನೆ ಸಕಲ ಕಲ್ಮಶಗಳಿಂದಲೂ ದೂರವಾಗಿ ಪರಿಶುದ್ಧವಾಗುತ್ತದೆ. ಶ್ರೀಮದ್ ಭಾಗವತವು ಹೀಗೆ ಹೇಳುತ್ತದೆ: ಭಗವಂತನ ಲೀಲಾ ವಿನೋದಗಳನ್ನು ಕೇಳುವುದರಿಂದ ಒಬ್ಬನು ಭಗವಂತನ ಗಮನವನ್ನು ಅವನ ಭಕ್ತನ ಕಡೆಗೆ ಸೆಳೆಯುತ್ತಾನೆ. ಹೀಗೆ ಪ್ರತಿಯೊಬ್ಬ ಜೀವಿಯು ಹೃದಯದಲ್ಲಿ ನೆಲೆಸಿರುವ ಭಗವಂತನು ತನ್ನ ಭಕ್ತನಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡಿ ಸಹಾಯ ಮಾಡುತ್ತಾನೆ. ಭಗವದ್ಗೀತೆಯು 10.10 ಇದನ್ನೇ ಹೇಳುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೀಗಾಗಿ ಉಪನಿಷತ್ತುಗಳಲ್ಲಿ ನೇರವಾಗಿ ನಮಗೆ ಕೃಷ್ಣನ ಹೆಸರು ಬರೋದಿಲ್ಲ, ಇಂಡೈರೆಕ್ಟ್ ಆಗಿ ಈ ತರ ಗಮನ ಸೆಳೆಯುತ್ತೆ. ಶ್ರೀಕೃಷ್ಣನನ್ನೇ ಪೂಜೆ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳುತ್ತೆ. ಈಗ ನೀವು ಈಶೋಪನಿಷತ್ತಿನಲ್ಲಿ ಇಷ್ಟು ಮಂತ್ರ ಹೇಳಿದ್ದೀರಿ, ಇಷ್ಟು ಮಂತ್ರಗಳನ್ನ ಕೇಳಿದ್ದೀರಿ, ಆದರೆ ಇಷ್ಟು ಮಂತ್ರಗಳಲ್ಲಿ ನಮಗೆ ಏನ್ ಬರ್ತದೆ? ಶ್ರೀಕೃಷ್ಣನನ್ನೇ ಪೂಜೆ ಮಾಡ್ಬೇಕು ಅಂತ ನಮಗೆ ಅನಿಸುತ್ತೋ ಇಲ್ವೋ? ಹರೇ ಕೃಷ್ಣ. ಅನಿಸುತ್ತದೋ ಇಲ್ವೋ? ಆದರೆ ಶ್ರೀಕೃಷ್ಣನ ಹೆಸರನ್ನು ಎಲ್ಲೂ ಹೇಳಿಲ್ಲ ಅಲ್ವಾ? ಹೌದು, ಅಲ್ಲ, ಹೇಳಿಲ್ಲ. ಆದರೆ ಸಕಲ ಉಪನಿಷತ್ತುಗಳ ಸಾರ ಭಗವದ್ಗೀತೆ ಅಲ್ವಾ? ಹೌದು. ಉಪನಿಷತ್ತುಗಳ ಸಾರ ಭಗವದ್ಗೀತೆ, ಇದನ್ನೇ ಹೇಳಿದ್ದಾರೆ. ಗೀತೋಪನಿಷತ್ತು ಅಂದ್ರೆ ಎಲ್ಲ ಉಪನಿಷತ್ತುಗಳ ಅದು ಸಾರ ಅಂತ. ಸರ್ವ ಉಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ, ಎಲ್ಲ ಉಪನಿಷತ್ತುಗಳ ಸಾರ ಭಗವದ್ಗೀತೆ. ಅದನ್ನ ಭಗವಂತ ಅಮೃತವಾಗಿ ಭಗವದ್ಗೀತೆಯನ್ನು ಕೊಡ್ತಾ ಇದ್ದಾನೆ ಅಲ್ವಾ? ಅದರಲ್ಲಿ ಏನ್ ಹೇಳ್ತಾ ಇದೆ ಅದನ್ನು ಅದು ನೇರವಾಗಿ ಕೃಷ್ಣನ ಬಗ್ಗೆ ಹೇಳ್ತಾನೆ. ಭಗವದ್ಗೀತೆ ಏನ್ ಹೇಳ್ತದೆ? ಭಗವಂತನೇ ಹಾಡಿದ್ದು, ಅದು ನೇರವಾಗಿ ಶ್ರೀಕೃಷ್ಣನ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತದೆ. ಅದಕ್ಕೆಂದ್ರೆ ನನಗೇ ಶರಣಾಗು, ಮತ್ತೆ ನನ್ನನ್ನೇ ನೀನು ಪೂಜಿಸು ಅಂತ ಭಗವಂತ ಹೇಳಿದ್ದಾನೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿ ಮೇ. ನನಗೆ ನೀನು ಪೂಜೆ ಮಾಡು, ನನಗೆ ನೀನು ಭಕ್ತನಾಗು, ನನ್ನನ್ನು ನೀನು ಭಕ್ತನಾಗು ನನಗೆ ನೀನು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸೊ ಹಾಗಾಗಿ ಶ್ರೀಕೃಷ್ಣನೇ ಹೇಳಿದ್ರಿಂದ ಅದು ಕೃಷ್ಣನ ಬಗ್ಗೆ ನೇರವಾಗಿ ಹೇಳುತ್ತೆ. ಭಾಗವತಮಲ್ಲಿ ಏನಾಗುತ್ತೆ? ಭಾಗವತಮಲ್ಲಿ ಭಗವಂತನ ಬಗ್ಗೆ ಭಕ್ತಿ, ಆ ಒಂದು ಶುದ್ಧ ಭಕ್ತರು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು. ಭಾಗವತಂ ಫುಲ್ ಆಫ್ ಪ್ರೇಯರ್ಸ್. ಭಗವಂತನ ಶುದ್ಧ ಭಕ್ತರು ಭಗವಂತನ ಮೇಲೆ ಪ್ರಾರ್ಥನೆ ಮಾಡಿದ್ದು, ಇದೆಲ್ಲವೂ ಶ್ರೀಕೃಷ್ಣನ ಬಗ್ಗೆ ನೇರವಾಗಿ ಹೇಳುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಕೇಳ್ತಾ ಇದ್ರೆ ಭಗವಂತನ ಲೀಲಾವಚಾರಗಳನ್ನು ನಮ್ಮ ಹೃದಯ ಶುದ್ಧವಾಗುತ್ತೆ. ಅಂದ್ರೆ ನಮ್ಮಲ್ಲಿದ್ದ ಕಾಮ, ಲೋಭ, ರಜೋಗುಣ, ತಮೋಗುಣ ಹೊರಟು ಹೋಗುತ್ತೆ.
ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ನಷ್ಟಪ್ರಾಯೇಷು ಅಭದ್ರೇಷು, ಅಭದ್ರ ಅಂದರೆ ನಮ್ಮ ಹೃದಯದಲ್ಲೂ ಕೊಳಕುಗಳು ಹೊರಟೋಗ್ಬಿಡುತ್ತೆ. ಹೇಗೆ? ನಿತ್ಯಂ ಭಾಗವತ ಸೇವೆಯ, ಪ್ರತಿ ನಿತ್ಯ ಭಾಗವತವನ್ನು ಕೇಳೋದ್ರಿಂದ ನಮಗೆ ಏನಾಗುತ್ತೆ, ನಮ್ಮ ಹೃದಯದ ಕೊಳೆಗಳೆಲ್ಲ ಹೊರಟು ಹೋಗ್ಬಿಡುತ್ತೆ. ಮತ್ತೆ ಏನಾಗುತ್ತೆ, ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಆ ಉತ್ತಮ ಶ್ಲೋಕ ಅಂದರೆ ಶ್ರೀಕೃಷ್ಣ. ಯಾಕೆಂದರೆ ಶ್ರೀಕೃಷ್ಣನನ್ನು ಆಯ್ದ ಶ್ಲೋಕಗಳಿಂದ, ಆಯ್ದ ಶಬ್ದಗಳಿಂದ ಅವನನ್ನು ಪ್ರಾರ್ಥನೆ ಮಾಡ್ತಾರೆ. ಸೊ ಹಾಗಾಗಿ ಆ ಉತ್ತಮ ಶ್ಲೋಕದಲ್ಲಿ ನಮಗೆ ಭಕ್ತಿ, ಅದು ನೈಷ್ಟಿಕಿ ಭಕ್ತಿ ಆಗಬೇಕಾದ್ರೆ, ಅದು ತುಂಬ ಸ್ಟ್ರಾಂಗ್ ಭಕ್ತಿ ಆಗಬೇಕಾದ್ರೆ ನಾವು ನಿತ್ಯ ಭಾಗವತವನ್ನು ಕೇಳಬೇಕು. ಸೊ ಹಾಗಾಗಿ ನಿತ್ಯ ಭಗವಂತನ ಲೀಲಾ ಚಟುವಟಿಕೆಯನ್ನು ಕೇಳೋದ್ರಿಂದ ನಮಗೆ ಹೃದಯ ಶುದ್ಧಿ ಆಗುತ್ತೆ. ಸೊ ಹಾಗಾಗಿ ನಾವು ಭಾಗವತ ಓದ್ತಾ ಇದ್ರೆ ಭಗವಂತ ನಮ್ಮ ಹೃದಯದಲ್ಲಿ ಸಚೇತನನಾಗ್ತಾನೆ. ನಮ್ಮ ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ, ಆದರೆ ಭಗವಂತ ಈಗ ಸುಪ್ತ ರೀತಿಯಲ್ಲಿ ಇದ್ದಾನೆ, ಸಚೇತನನಾಗ್ಬಿಡ್ತಾನೆ. ಭಾಗವತ ಕೇಳ್ತಾ ಇದ್ದಾರಂತೆ ಭಗವಂತನು ಹೀಗೆ ಕೇಳ್ತಾನಂತೆ, ನಮ್ಮ ಹೃದಯದಲ್ಲಿರೋ ಪರಮಾತ್ಮ. ಸೊ ಹಾಗಾಗಿ ನಾವು ನಿತ್ಯ ಭಾಗವತ, ಆದ್ದರಿಂದ ಇಲ್ಲಿ ನಮ್ಮ ಇಸ್ಕಾನ್ ಮಂಗಳೂರಿಂದ ನಿತ್ಯವೂ ಭಾಗವತ ಪ್ರವಚನ ನಡೆಯುತ್ತೆ. ಬೆಳಗ್ಗೆ 8 ಗಂಟೆಗೆ ಮಾತಾಜಿ ಅವರಿಗೆ ಲಿಂಕ್ ಕೊಡಿ, ಎಲ್ಲರಿಗೂ ಕೂಡ. ಹರೇ ಕೃಷ್ಣ. ಲಿಂಕನ್ನು ಚಾಟ್ ಬಾಕ್ಸಲ್ಲಿ ಹಾಕಿ ಅವರು ಕೂಡ ಭಾಗವತವನ್ನು ಕೇಳುವ ಅವಕಾಶವನ್ನು ಅವರಿಗೆ ಕೊಡಿ. ಹರೇ ಕೃಷ್ಣ. ನಿತ್ಯವೂ ಭಾಗವತವನ್ನು ಕೇಳಿ ಅಲ್ಲಿದ್ದ ಭಗವಂತನ ಲೀಲೆಗಳನ್ನು ಕೇಳಿದ್ರೆ ನಮ್ಮ ಹೃದಯ ಶುದ್ಧಿ ಆಗುತ್ತೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವಂತನು ಹೃದಯಾಂತರಾಳದಿಂದ ಕೊಡುವ ನಿರ್ದೇಶನವು ಭಕ್ತನ ಹೃದಯದಲ್ಲಿ ರಜೋಗುಣ ಮತ್ತು ತಮೋಗುಣದಿಂದ ಉಂಟಾದ ಸಕಲ ಕಲ್ಮಶಗಳನ್ನು ತೊಳೆಯುತ್ತದೆ. ಅಭಕ್ತರು ರಾಗ ಅಜ್ಞಾನಗಳಿಗೆ ವಶವರಾಗಿರುತ್ತಾರೆ. ರಾಗದ ಪ್ರಭಾವಕ್ಕೆ ಒಳಗಾಗಿರುವವನು ಐಹಿಕ ಆಸೆಯಿಂದ ದೂರವಿರಲು ಸಾಧ್ಯವಿಲ್ಲ. ಅಜ್ಞಾನದಲ್ಲಿರುವವನಿಗೆ ತಾನು ಯಾರು, ಭಗವಂತ ಯಾರು ಎಂಬುದು ಗೊತ್ತಿಲ್ಲ. ಹೀಗಾಗಿ ಒಬ್ಬನು ರಾಗದಲ್ಲಿ ಅಥವಾ ಅಜ್ಞಾನದಲ್ಲಿ ಇರುವಾಗ ಅವನು ಎಷ್ಟೇ ಧಾರ್ಮಿಕ ವ್ಯಕ್ತಿ ಎಂಬಂತೆ ನಟಿಸಿದರೂ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭಕ್ತನಾದವನಿಗೆ ರಾಗ ಅಜ್ಞಾನಗಳು ಭಗವಂತನ ಕೃಪೆಯಿಂದ ತೊಲಗುತ್ತವೆ. ಹೀಗೆ ಭಕ್ತನು ಪರಿಪೂರ್ಣ ಬ್ರಾಹ್ಮಣನ ಕುರುಹಾದ ಸತ್ವಗುಣದಲ್ಲಿ ನೆಲೆಗೊಳ್ಳುತ್ತಾನೆ. ಯಾರು ಬೇಕಾದರೂ ಬ್ರಾಹ್ಮಣರಾಗಬಹುದು. ಅದಕ್ಕೆ ಅವರು ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯ ಮಾರ್ಗವನ್ನು ಅನುಸರಿಸಬೇಕು ಅಷ್ಟೇ. ಶ್ರೀಮದ್ ಭಾಗವತವು ಹೀಗೆ ಹೇಳುತ್ತದೆ: ಕಿರಾಣ ಹೂನುಂದ ಪುಲಿಂದ ಪುಲ್ಕಶ ಅಭೀರ ಶುಂಭ ಯವನಾ ಖಸಾದಯ ಏನ್ಯೇ ಚ ಪಾಪ ಆಶ್ರಯಾಃ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಕೀಳು ಜಾತಿಯಲ್ಲಿ ಹುಟ್ಟಿದವನು ಕೂಡ ಭಗವಂತನ ಶುದ್ಧ ಭಕ್ತನ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಹುದು, ಏಕೆಂದರೆ ಭಗವಂತನು ಅತ್ಯಂತ ಬಲಶಾಲಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಭಗವಂತ ಈ ಶುದ್ಧ ಭಕ್ತನಿಗೆ ಏನಾಗ್ತಾನೆ, ಅವನು ಚೈತ್ಯ ಗುರುವಾಗ್ತಾನೆ. ಹೃದಯ ಅಂತರಾಳದಿಂದ ನಿರ್ದೇಶನ ಕೊಡ್ತಾನೆ. ಈಗ ಎಲ್ಲರ ಹೃದಯದ ಪರಮಾತ್ಮ ಇದ್ದಾನೆ, ಆದ್ರೆ ಪರಮಾತ್ಮ ಹೇಳಿದ್ದನ್ನು ನಾವು ಹೇಳ್ತಾನೆ, ಆದರೆ ನಾವು ಕೇಳಿಸ್ಕೊಳ್ತಾನೆ. ಯಾಕೆ ಅಂತಂದ್ರೆ ನಾವು ಮಾಯೆಯಲ್ಲಿ ಆಕರ್ಷಿತರಾಗಿದೆ. ಭಗವಂತ ಹೇಳಿದ ನಮಗೆ ಕೇಳಿಸೋದಿಲ್ಲ. ಆದರೆ ಶುದ್ಧ ಭಕ್ತರು ಅವರ ಹೃದಯದಲ್ಲಿ ಚೈತ್ಯ ಗುರುವಾಗಿ ಅವರಿಗೆ ನಿರ್ದೇಶನ ಕೊಡ್ತಾನೆ. ಸೊ ಹಾಗಾಗಿ ಹೃದಯಾಂತರಾಳದಿಂದ ಆ ಭಕ್ತನಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಭಕ್ತನ ಹೃದಯದಿಂದ ಆ ಎಲ್ಲ ಕೊಳೆಗಳು ಹೋಗಿರುತ್ತೆ. ರಜೋಗುಣ ತಮೋಗುಣ ಸಕಲ ಕಲ್ಮಶಗಳನ್ನು ತೊಳೆದು ಬಿಟ್ಟಿರ್ತಾನೆ ಭಗವಂತ. ಅಷ್ಟು ಪರಿಶುದ್ಧ ಹೃದಯದಿಂದ ಇರ್ತಾರೆ ಭಕ್ತರು. ಸೊ ಹಾಗಾಗಿ ಭಕ್ತರು ಭಗವಂತನನ್ನು ಹೃದಯದಲ್ಲಿ ಕಾಣ್ತಾರೆ ಮತ್ತು ಭಗವಂತ ಅವರಿಗೆ ನಿರ್ದೇಶನ ಕೊಟ್ಟಿದ್ದನ್ನು ಕೇಳಿ ಆ ಥರ ಮಾಡ್ತಾರೆ. ಆದರೆ ಅಭಕ್ತರು ಏನಾಗ್ತಾರೆ, ಅವರು ಅಜ್ಞಾನಕ್ಕೆ ಮತ್ತೆ ರಾಗ ಅಟ್ಯಾಚ್ಮೆಂಟು ಮೋಹಕ್ಕೆ ಒಳಗಾಗ್ಬಿಡ್ತಾರೆ. ಸೊ ಹಾಗಾಗಿ ಯಾರು ಅಟ್ಯಾಚ್ಮೆಂಟು ರಾಗದಲ್ಲಿ ಇರ್ತಾರೆ, ಅಜ್ಞಾನದಲ್ಲಿ ಇರ್ತಾರೆ, ಅವರು ಧಾರ್ಮಿಕ ವ್ಯಕ್ತಿ ಅಂತ ಹೊರಗೆ ಕಂಡ್ರೂ ಕೂಡ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗೋಲ್ಲ. ಸೊ ಆದ್ದರಿಂದ ಭಗವಂತನ ಕೃಪೆ, ಮರ್ಸಿ ಮೂಮೆಂಟು ಇದು. ಭಗವಂತನ ಕೃಪೆ ಇದ್ದರೆ ಮಾತ್ರ ನಮಗೆ ಏನಾಗುತ್ತೆ, ಈ ಅಜ್ಞಾನ, ಈ ಅಟ್ಯಾಚ್ಮೆಂಟ್ಸು ಇವು ಹೋಗುತ್ತೆ. ತಮೋಗುಣ ರಜೋಗುಣ ಎಲ್ಲ ಹೊರಟೋಗುತ್ತೆ. ಸೊ ಹಾಗಾಗಿ ನಮ್ಮ ಹೃದಯ ನಮಗೆ ಸತ್ವಗುಣದಲ್ಲಿ ನಾವು ನೆಲೆ ನಿಲ್ಲಕ್ಕೆ ಆಗತ್ತೆ. ಯಾಕೆಂದ್ರೆ ಭಗವಂತನ ಕೃಪೆ ಇದ್ದರೆ, ನಿತ್ಯ ಭಗವತ ಸೇವೆ ಮಾಡಿದರೆ ಭಗವಂತನ ಕೃಪೆ ಇರುತ್ತೆ. ಸೊ ಆವಾಗ ನಾವು ನಿತ್ಯವೂ ಕೂಡ ಭಗವಂತನ ಸೇವೆ ಮಾಡೋದ್ರಿಂದ ಆ ಭಗವಂತನ ಕೃಪೆಯಿಂದ ನಾವು ಸತ್ವಗುಣದಲ್ಲಿ ನೆಲೆ ನಿಲ್ಲಬಹುದು. ಅದಕ್ಕಾಗಿ ಎಷ್ಟು ಕೀಳು ಜಾತಿಯಲ್ಲಿ ಹುಟ್ಟಿರಬಹುದು, ಇಲ್ಲಿ ಕೀರಾತ, ಹೂಣಾಂಧ್ರ, ಪುಲಿಂದ, ಪುಲ್ಕಶ, ಶುಂಭ, ಅಭೀರ, ಕಸಾದಿ ಇವರೆಲ್ಲ ಅಂದ್ರೆ ಕೀಳು ಜನ್ಮದಲ್ಲಿ ಹುಟ್ಟಿದವರು. ಆದರೆ ಅವರನ್ನೆಲ್ಲರೂ ಕೂಡ ಶುದ್ಧ ಭಕ್ತರಾಗಬಹುದು. ಹೇಗೆ ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಇಂತಹ
ಕೀಳು ಜಾತಿಯಲ್ಲಿ ಹುಟ್ಟಿದವರು ಕೂಡ ಅವರನ್ನು ಕೂಡ ಉದ್ಧಾರ ಮಾಡಿ ಶುದ್ಧ ಭಕ್ತರಾದರು. ಎಷ್ಟೋ ಜನರಿಗೆ ಅವರು ಇದನ್ನ ಅಂದರೆ ದೀಕ್ಷೆಯನ್ನು ಕೊಟ್ಟರು, ಮತ್ತು ಎಷ್ಟೋ ಜನರಿಗೆ ಅವರು ಸನ್ಯಾಸತ್ವವನ್ನು ಕೊಟ್ಟರು. ಯಾಕೆ? ಅವರೆಲ್ಲರೂ ಶುದ್ಧರಾದರು. ಭಾಗವತವನ್ನು ಕೇಳಿ ಶೀಲ ಪ್ರಭುಪಾದರ ಒಂದು ಒಂದು ಭಗವದ್ಗೀತೆ ಭಾಗವತವನ್ನು ಕೇಳಿ ಅವರು ಪರಿಶುದ್ಧರಾದರು ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ಟರು ಅವರಿಗೆ. ಸೊ ಹಾಗಿದೆ. ಸೊ ಹಾಗಾಗಿ ಯಾರು ಬ್ರಾಹ್ಮಣನ ಅರ್ಹತೆಯನ್ನು ಪಡಿತಾರೆ ಅಂದರೆ ಯಾರು ಅರ್ಹತೆಯಿಂದ ಬ್ರಾಹ್ಮಣ, ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಯಾರಿಗೆ ಅರ್ಹತೆ ಬರುತ್ತೆ ಅಂದರೆ ಯಾರು ಅರ್ಹತೆ ಅಂದರೆ 9 ಗುಣಗಳು ಭಗವದ್ಗೀತೆಯಲ್ಲಿ ಹೇಳಿದೆ. ಅಂದರೆ ಬ್ರಾಹ್ಮಣನ ಗುಣಗಳನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದು 18ನೇ ಅಧ್ಯಾಯದಲ್ಲಿ ಇದೆ. ಶಮ ದಮ ತಪಸ್ಸಶ್ಚೈವ ಶಾಂತಿರಾರ್ಜವಮೇವಚ ಅದಲ್ಲೆಲ್ಲ ಹೇಳಿದ್ದಾರೆ. ಸೊ ಅವರು ಅವರು ಬ್ರಾಹ್ಮಣನ ಅರ್ಹತೆ ಪಡ್ಕೋಬಹುದು. ಯಾರಿಗೆ ಬ್ರಾಹ್ಮಣನ ಅರ್ಹತೆ ಸಿಕ್ಕತ್ತೆ, ಸತ್ವಗುಣದಲ್ಲಿ ಇದ್ದಾರೆ, ಅವರಿಗೆ ಉತ್ಸಾಹದಿಂದ ಭಕ್ತಿ ಸೇವೆ ಮಾಡ್ತಾರೆ. ಸೊ ಆಗ ಭಗವಂತನ ಒಂದು ವಿದ್ಯೆ, ಭಗವಂತನ ತಿಳ್ಕೊಳ್ಳೋದು ತನ್ನಿಂತಾನೇ ಭಗವಂತ ಅವರಿಗೆ ಪ್ರಕಟ ಆಗ್ತಾನೆ. ಯೋಗ ನಾಹಂಸ ಪ್ರಕಾಶಿತೆ ಸರ್ವಸ್ವ ಯೋಗಮಾಯ ಸಮಾವೃತ. ಅವನು ಎಲ್ಲರಿಗೂ ಪ್ರಕಟ ಆಗೋದಿಲ್ಲ. ಯಾರು ಭಕ್ತಿ ಸೇವೆ ಮಾಡ್ತಾರೆ, ಅವರು ಸತ್ವಗುಣದಲ್ಲಿ ನಿಲ್ತಾರೆ, ಅವರಿಗೆ ತನ್ನಿಂತಾನೇ ತನ್ನ ಒಂದು ಎಲ್ಲ ಯೋಗಮಾಯ ಪರದೆಯನ್ನು ತೆಗೆದು ಬಿಡ್ತಾನೆ. ಸೊ ಆಗ ಭಗವಂತನ ಅರ್ಥ ಆಗತ್ತೆ. ಭಗವಂತನ ವಿದ್ಯೆಯನ್ನು ಅರಿತ ಮೇಲೆ ಮೆಲ್ಲನೆ ಐಕ ವ್ಯಾಮೋಹದಿಂದ ಮುಕ್ತನಾಗ್ತಾನೆ. ಯಾರು ಭಕ್ತಿ ಸೇವೆಯಲ್ಲಿ ಇರ್ತಾರೆ ಅವರಿಗೆ ಭಗವಂತನ ವಿದ್ಯೆ, ಭಗವದ್ವಿದ್ಯೆ, ಕೃಷ್ಣ ವಿಜ್ಞಾನ ಅರ್ಥ ಆಗುತ್ತೆ. ಅವರು ನಿಧಾನವಾಗಿ ಐಕ ವ್ಯಾಮೋಹ, ರಾಗ ದ್ವೇಷ ಈ ಎಲ್ಲ ಇದರಿಂದ ಅವನು ಮುಕ್ತ ಹೊಂದುತ್ತಾನೆ. ಮತ್ತು ಭಗವಂತನ ಕೃಪೆಯಿಂದ ಅವನ ಸಂಶಯಗ್ರಸ್ತ ಮನಸ್ಸು ಸ್ಫಟಿಕದಂತೆ ಸ್ಪಷ್ಟವಾಗುತ್ತದೆ. ಮನಸ್ಸು ಯಾವಾಗಲೂ ಸಂಶಯ ಇರುತ್ತೆ. ಅಸಂಶಯಂ ಸಮಗ್ರಮ್ಮ. ಭಗವಂತ ಕೃಪೆ ತೋರಿಸಿದಾಗ, ಭಗವಂತನು ಸರ್ವಶಕ್ತ, ಅವನು ಕೃಪೆ ತೋರಿಸಿದರೆ ಸಾಕು, ಅವನು ಒಂದು ಕೃಪಾದೃಷ್ಟಿ ಬೀರಿದರೆ ಎಲ್ಲ ಕೂಡ ಸ್ಫಟಿಕದಂತೆ ಸ್ಪಷ್ಟವಾಗುತ್ತೆ. ಒಬ್ಬನು ಈ ಹಂತವನ್ನು ತಲುಪಿದಾಗ ಮುಕ್ತಾತ್ಮರಾಗಿ ಜೀವನದ ಪ್ರತಿಯೊಂದು ಹಂತದಲ್ಲೂ ಭಗವಂತನ ನೋಡಬಹುದು. ಯಾರು ಈ ರೀತಿಯ ಶುದ್ಧ ಭಕ್ತರಾಗ್ತಾರೆ, ಯಾರ ಹೃದಯ ಸ್ಫಟಿಕದಂತೆ ಸ್ಪಷ್ಟವಾಗುತ್ತೆ, ಯಾರ ಮನಸ್ಸು ಸ್ಫಟಿಕದಂತೆ ಆಗುತ್ತೆ, ಹೃದಯ ಕಲ್ಮಶಗಳೆಲ್ಲ ಹೋಗ್ಬಿಡುತ್ತೆ, ರಜೋಗುಣ ತಮೋಗುಣ ಮತ್ತೆ ಮೋಹ ರಾಗ ದ್ವೇಷ ಇವೆಲ್ಲ ಹೊರಟೋಗ್ಬಿಡುತ್ತೆ, ಅವನು ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ. ಜೀವನದ ಪ್ರತಿ ಕ್ಷಣದಲ್ಲಿಯೂ ಭಗವಂತನನ್ನು ನೋಡ್ತಾನೆ, ಪ್ರತಿ ನಿಮಿಷದಲ್ಲಿಯೂ ಭಗವಂತನನ್ನು ಕಾಣ್ತಾನೆ. ಇದು ಈ ಮಂತ್ರದಲ್ಲಿ ಹೇಳಿರುವಂತೆ ಸಂಭವಾತ್ ಎನ್ನುವುದರ ಪರಿಪೂರ್ಣತೆ. ಭಗವಂತನ ಪರಿಪೂರ್ಣತೆ ಅಂತಂದ್ರೆ ಭಗವದ್ಭಕ್ತಿಯಲ್ಲಿ ತೊಡಗಿ, ಸಂಪೂರ್ಣವಾಗಿ ತೊಡಗಿ ಆ ಭಗವಂತನನ್ನ ಅರಿತುಕೊಂಡು ನಾವು ಆ ಭಗವಂತನನ್ನು, ಕೃಷ್ಣನನ್ನು ಎಲ್ಲೆಲ್ಲೂ ನೋಡುವುದು, ಅದು ಮಹಾಭಾಗವತ ಹಂತ. ಸೊ ಮಹಾಭಾಗವತರು ಅವರು ಈ ರೀತಿ ಭಗವಂತನ ಭಕ್ತಿ ಸೇವೆ ಮಾಡೋದ್ರಿಂದ ಈ ರೀತಿ ಅವರು ತಿಳ್ಕೊಳ್ತಾರೆ, ಈ ರೀತಿಯಾದ ಜೀವನವನ್ನು ಅವರು ನಡೆಸ್ತಾರೆ. ಸೊ ಹಾಗಾಗಿ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ನೋಡಿದ್ದು ಏನು? ನಾವು ಸಂಭವಾತ್ ಅಂದರೆ ಭಗವಂತನನ್ನ ನಾವು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ, ಅವನೇ ಭಗವಂತ, ಅವನಿಗೆ ನಾವು ಮೂಲ ಬೇರು, ಅವನು ಆ ಮೂಲ ಬೇರಿಗೆ ನಾವು ಅರ್ಚಿಸಿದರೆ, ಭಗವಂತನಿಗೆ ನಾವು ಶ್ರೀಕೃಷ್ಣನಿಗೆ ಪೂಜೆ ಮಾಡಿದ್ರೆ ಅದು ಎಲ್ಲರಿಗೂ ಸೇರುತ್ತೆ. ಆ ಭಗವಂತನ ಪೂಜೆ ಮಾಡೋದ್ರಿಂದ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು. ಮತ್ತೆ ನಾವು ಈ ಐಹಿಕದ ಒಂದು ಇದರಿಂದ ಅಂದರೆ ಹುಟ್ಟು ಸಾವು ಈ ಜನನ ಮರಣ ಚಕ್ರದಿಂದ ನಾವು ಪಾರಾಗಿ ಭಗವಂತನ ನಾವು ಪಡ್ಕೊಳ್ಬೋದು. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಈಶೋಪನಿಷತ್ ಕಿ ಜೈ. ಹರೇ ಕೃಷ್ಣ. ಎಲ್ಲ